ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಾಂ ಶಿವೋತ್ತಮಂ ಶಿವಮಾರ್ಗಪ್ರಣೇತಾರಂ ಪ್ರಣತೋಸ್ಮಿ ಸದಾ ಶಿವಂ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮಾ ವೈದ್ಯನಾಥ ನಮೋಸ್ತುತೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯಂ ಪದ್ಮಾಲಯಾಂ ದೇವಿ ಸಾ ಮಾಂ ಪಾತು ಸರಸ್ವತಿ. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲನಿಭಂ ಪ್ರಭುಂ ಆತ್ಮಂ ಆಯಾರತಂ ದೇವಂ ಅವಧೂತಂ ದಿಗಂಬರಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕ ಜಾಲಾಭಿರಾಮ ಜಘನಾಯ ದಿಗಂಬರಾಯ ಶಾರ್ದೂಲ ದಿವ್ಯನಕಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ. ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ. ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ. ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ. ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ. ತಟಿಲ ತಾಂಕಿತ ಕೋಮಲಾಂಗನೆ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ. ಕುಕ್ಷಿ ಮಹಾಲಂಬೋದರನೆ ಇಕ್ಷುಚಾಪನ ಗೆಲಿದನೆ
ಕುಕ್ಷಿಮಃ ಲಂಬೋದರನೆ ಇಕ್ಷುಚಾಪನ ಗೆಲಿದನೆ ಪಕ್ಷಿವಾಹನ ಸಿರಿಪುರಂದರ ಪಕ್ಷಿವಾಹನ ಸಿರಿಪುರಂದರ ವಿಠ್ಠಲನ ನಿಜದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ವಿದ್ಯ ಪ್ರದಾಯಕ ಶರಣು ವಿದ್ಯ ಪ್ರದಾಯಕ ವಿಘ್ನೇಶ್ವರ ಮಹಾರಾಜ್ ಕಿ ವೈದ್ಯನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗುರುದತ್ತಾತ್ರೇಯ ಮಹಾರಾಜ್ ಕಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಪರಿಶಾಸ್ತ್ರವ ಏಕ ಓದಿ ಪರಿಶಾಸ್ತ್ರವ ಏಕ ಓದಿ ವ್ಯರ್ಥವಾಯಿತು ಭಕುತಿ ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಶಾಸ್ತ್ರಗಳ ಓದಿದರಿಲ್ಲ ನೂರಾರು ಪುರಾಣವ ಮುಗಿಸಿದರಿಲ್ಲ ಆರು ಶಾಸ್ತ್ರಗಳ ಓದಿದರಿಲ್ಲ ಮೂರಾರು ಪುರಾಣವ ಮುಗಿಸಿದರಿಲ್ಲ ಸಾರಿ ಸಜ್ಜನರ ಸಂಗಮ ಮಾಡದೆ ಸಾರಿ ಸಜ್ಜನರ ಸಂಗಮ ಮಾಡದೆ ಧೀರನಾಗಿ ತಾ ಮೆರೆದರೆ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ನಿನಗೆ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ನಿನಗೆ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ. ಪುರಂದರದಾಸರು ಸ್ಪಷ್ಟವಾಗಿರತಕ್ಕಂಥ ತಮ್ಮ ಈ ಕೀರ್ತನೆಯಲ್ಲಿ ಗುರುವಿನ ವಿಶೇಷತೆಯನ್ನು ನಮಗೆ ತಿಳಿಸಿದ್ದಾರೆ. ಗುರು ಎನ್ನುವ ಎರಡು ಶಬ್ದ ಅಕ್ಷರದಲ್ಲಿ ಆ ಶಬ್ದ ನಮಗೆ ಕೊಡತಕ್ಕಂಥ ಮಾಯೆ, ಆ ಗುರು ಎನ್ನುವ ಶಬ್ದದಲ್ಲಿರತಕ್ಕಂಥ ಮೋಡಿ ಅದನ್ನು ನಮಗೆ ತಿಳಿಸಿ ಪ್ರತಿಯೊಬ್ಬನೂ ಕೂಡ ತನ್ನ ಜೀವನದಲ್ಲಿ ಗುರುವಿಗೆ ಗುಲಾಮನಾಗಬೇಕು ಎನ್ನುವುದನ್ನು ವಿವರಣೆ ಕೊಟ್ಟಿದ್ದಾರೆ. ಕರ್ನಾಟಕದಾದ್ಯಂತ ನಡೆಯುತ್ತಿರತಕ್ಕಂಥ ಈ ಒಂದು ಅಭಿಯಾನ ನಮ್ಮ ಗುರುಗಳಾದಂತಹ ಪೂಜ್ಯ ಒಡಿಯೂರಧೀಶರ ಷಷ್ಠ್ಯಬ್ದಿ ಮಹೋತ್ಸವಕ್ಕೋಸ್ಕರವಾಗಿ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೂಲ ಕೇಂದ್ರ ಯಾವುದು ಅಂತಂದರೆ ಗುರುವಿನ ಒಂದು ವಿಶೇಷವಾದ ಉಪಾಸನೆ. ಗುರುವಿನ ಉಪಾಸನೆಯನ್ನು ನಾನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಎಲ್ಲ ಕಡೆಗಳಲ್ಲಿಯೂ ಕೂಡ ಜನರು ಸೇರಿಕೊಂಡು ಒಂದು ವಿಶೇಷವಾದ ಅಭಿಯಾನವನ್ನು ನಾವು ಆರಂಭ ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಏನು ಅಂತಂದರೆ ಗುರುವಿನ ಮೇಲಿರತಕ್ಕಂಥ ನಮ್ಮ ಪ್ರೀತಿ. ಇಲ್ಲಿ ಗುಲಾಮ ಅಂತಂದರೆ ದಾಸನಾಗುವುದು ಅಂತ ಅರ್ಥ. ಗುರುವಿನ ಗುಲಾಮ ಅಂತಂದರೆ ಸ್ಲೇವ್ ಅಂತ ನಾವು ಏನು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಅದು ಅರ್ಥ ಅಲ್ಲ.
ಗುರುವಿಗೆ ಗುಲಾಮನಾಗುವುದು ಅಂತಂದರೆ ಅರ್ಥ, ಗುರು ಯಾವ ಮಾರ್ಗವನ್ನು ನಮಗೆ ತಿಳಿಸ್ತಾನೋ ಆ ಮಾರ್ಗ ಪ್ರಕಾರವಾಗಿ ನಡೆದು ಆ ಮೂಲಕವಾಗಿ ಸದ್ಗತಿಯನ್ನು ಪಡೆಯತಕ್ಕಂತಹ ಒಂದು ವಿಶೇಷವಾದಂತಹ ಹಾದಿಯನ್ನು, ಮಾಧ್ಯಮವನ್ನು ನಮಗೆ ನಮ್ಮ ಅಧ್ಯಾತ್ಮ, ನಮ್ಮ ಪುರಾಣ ತಿಳಿಸಿಕೊಟ್ಟಿದೆ. ನಮ್ಮಲ್ಲಿ ಎಷ್ಟೋ ಮಂದಿಗೆ ಇವತ್ತೂ ಕೂಡ ಸರಿಯಾದ ರೀತಿಯಲ್ಲಿ ಗೊತ್ತು ಗುರಿ ಇಲ್ಲದೆ ತಿರುಗುತ್ತಾರೆ. ಯಾಕಂತಂದರೆ ಮುಂದೆ ಅವರಿಗೊಂದು ಗುರಿ ಇಲ್ಲ, ಹಿಂದಿನಿಂದ ಅವರನ್ನು ನಡೆಸುವಂತಹ ಗುರು ಇಲ್ಲ. ಆದ ಕಾರಣ ಗೊತ್ತು ಗುರಿ ಇಲ್ಲದೆ ಇವತ್ತು ಯುವಕರೆಲ್ಲರೂ ಮಾರ್ಗದಲ್ಲಿ, ಸಮಾಜದಲ್ಲಿ ಅಡ್ಡಾದಿಡ್ಡಿಯಾಗಿ ನಡೆಯುತ್ತಾ ಇದ್ದಾರೆ, ಅಡ್ಡಾದಿಡ್ಡಿಯಾಗಿ ಬೆಳೆಯುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಗುರುವಿನ ಗುಲಾಮ ಅವರ ಆಗಲಿಲ್ಲ. ಕೆಲವರು ಹೇಳ್ತಾರೆ, ಏನು ಸ್ವಾಮಿ ಗುರು ಹೇಳಿದ ಹಾಗೆ ನಾವು ನಡೆದಿದ್ದೇವೆಲ್ಲ, ಏನು ತೊಂದರೆ ಇಲ್ಲ, ನಮಗೆ ಯಾಕೆ ಇನ್ನೂ ಸದ್ಗತಿ ಸಿಕ್ಕಲಿಲ್ಲ. ಸಣ್ಣ ಒಂದು ದೃಷ್ಟಾಂತ ಹೇಳ್ತೇನೆ ಕೇಳಿ. ಯಾರಿಗೋ ಒಬ್ಬನಿಗೆ ಏನೋ ಒಂದು ರೋಗ ಬಂತು, ಔಷಧ ಬೇಕು ಅಂತ ಬಂದ ವೈದ್ಯರಲ್ಲಿಗೆ. ವೈದ್ಯರು ಯಾವುದೋ ಒಂದು ಔಷಧವನ್ನು ಹೇಳಿದರು. ಆ ಔಷಧ ಅವನಿಗೆ ಸರಿ ಕಾಣಲಿಲ್ಲ, ಅಥವಾ ಅವನಿಗೆ ಸರಿ ದೇಹಕ್ಕೆ ಅದು ನಾಟಲಿಲ್ಲ. ಇನ್ನೊಂದು ಆಸ್ಪತ್ರೆಗೆ ಹೋದ, ಇನ್ನೊಂದು ವೈದ್ಯರನ್ನು ಭೇಟಿಯಾದ. ಅಲ್ಲಿಯೂ ಕೂಡ ಅವನಿಗೆ ಸರಿಯಾದ ರೀತಿಯಲ್ಲಿ ನಿವೃತ್ತಿ ಸಿಕ್ಕಲಿಲ್ಲ, ಮತ್ತೊಂದು ವೈದ್ಯರನ್ನು ಭೇಟಿಯಾದ. ಹೀಗೆ 10 ವೈದ್ಯರನ್ನು ಭೇಟಿಯಾದ ಮೇಲೆ ಒಬ್ಬರು ವೈದ್ಯರು ಕೇಳ್ತಾರೆ, ನನಗಿಂತ ಮೊದಲು ನೀವು ಯಾರೆಲ್ಲ ವೈದ್ಯರ ಬಳಿಗೆ ಹೋಗಿದ್ದೀರೋ ಅವರೆಲ್ಲರೂ ಕೂಡ ನನಗಿಂತ ಹೆಚ್ಚಿನದ್ದಾದಂತಹ ಪ್ರೌಢಿಮೆಯನ್ನು, ಶಿಕ್ಷಣವನ್ನು ಪಡೆದವರು, ಅನುಭವವನ್ನು ಹೊಂದಿದವರು. ಆದರೆ ನಿನಗೆ ಯಾಕೆ ಈ ರೋಗ ಗುಣ ಆಗಲಿಲ್ಲ? ಆವಾಗ ಇವ ಹೇಳ್ತಾನೆ, ಸತ್ಯ ಏನು ಅಂತಂದರೆ ಬೇರೇನಿಲ್ಲ, ಈ ಎಲ್ಲ ಡಾಕ್ಟ್ರು ನನಗೆ ಹೇಳ್ತಾರೆ ನೀನು ತುಪ್ಪ ಬಿಡಬೇಕು ಅಂತ. ತುಪ್ಪ ಬಿಡಲಿಕ್ಕೆ ನನಗಾಗ್ತಾರೋ ಸ್ವಾಮಿ? ತುಪ್ಪ ಬಿಡಲಿಕ್ಕೆ ನನಗೆ ಆಗೋದಿಲ್ಲ. ನಾನು ಹುಟ್ಟಿದ್ದೇ ತುಪ್ಪದಲ್ಲಿ. ನಾನು ಹುಟ್ಟಿದ ಕ್ಷಣ ಮೊದಲು ನನಗೆ ಸ್ಪೂನ್ ಬಾಯಲ್ಲಿ ಇಟ್ಟದ್ದೇ ಅಮ್ಮ ತುಪ್ಪವನ್ನು. ಹಾಗಾದರೆ ತುಪ್ಪ ಹೇಗೆ ಬಿಡುವುದು? ಅವರೆಲ್ಲ ತುಪ್ಪ ಬಿಡಲಿಕ್ಕೆ ಹೇಳಿದರು, ನಾನು ಎಲ್ಲಿ ಬಿಡಲಿಲ್ಲ, ಆದ ಕಾರಣ ನಿಮ್ಮಲ್ಲಿ ಬಂದಿದ್ದೇನೆ. ನೀವು ತುಪ್ಪ ಬಿಡಲಿಕ್ಕೆ ಹೇಳ್ತೀರೋ, ನಾನು ಇನ್ನೊಂದು ಡಾಕ್ಟ್ರಲ್ಲಿ ಹೋಗ್ತೇನೆ ಅಂತ. ಅವನ ರೋಗ ಗುಣ ಆಗದಿರಲಿಕ್ಕೆ ಕಾರಣ ಏನು ಅಂತಂದರೆ ವೈದ್ಯರು ಹೇಳಿದಂತಹ ಯಾವ ಪಥ್ಯ ಉಂಟೋ ಅದನ್ನು ಅನುಸರಿಸದೇ ಇರುವಂತಹದ್ದು. ಆದ್ದರಿಂದಲೇ ಅವನಿಗೆ ರೋಗ ಗುಣ ಆಗಲಿಲ್ಲ. ನಮ್ಮ ಗುರುಗಳು ಯಾವ ಮಾರ್ಗದರ್ಶನ ನಮಗೆ ಕೊಡ್ತಾರೋ ಆ ಮಾರ್ಗದರ್ಶನದ ಪ್ರಕಾರ ನಾವು ಹೋಗುವುದಿಲ್ಲವಾದ್ದರಿಂದ ಗುರು ಇಲ್ಲಿ ಹಾಳಲ್ಲ, ಅನುಸರಿಸುವ ಶಿಷ್ಯರು ಹಾಳು. ಯಾಕೆ? ನಾವು ಅವರ ಮಾರ್ಗದರ್ಶನದಂತೆ ನಡೆಯಲಿಲ್ಲ. ಗುರು ಏನು ತೋರಿಸ್ತಾನೆ ನಮಗೆ ಅದರ ಪ್ರಕಾರ ನಾವು ಹೋಗಬೇಕು. ಗುರುವಿನ ಕೆಲಸ ಏನು? ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಾಸ್ತ್ರ ಹೇಳ್ತದೆ, ಅಜ್ಞಾನತಿಮಿರಾಂಧಸ್ಯ, ಅಜ್ಞಾನವೆನ್ನುವಂತಹ ಕತ್ತಲೆಯಲ್ಲಿ ನಾವಿದ್ದೇವೆ. ನಮಗೆ ಎಷ್ಟೋ ಬೆಳಕಿರ್ಬೋದು ಹೊರಗಿನಿಂದ, ನಮ್ಮ ಕೈಯಲ್ಲಿ ಏನಾದರೂ ಟಾರ್ಚ್ ಇರಬಹುದು, ಆದರೆ ನಮ್ಮ ಮನಸ್ಸಿನ ಒಳಗೆ ಅಜ್ಞಾನವೆನ್ನುವ ಅಂಧಕಾರ ಇದ್ದರೆ ಯಾವ ಟಾರ್ಚು, ಯಾವ ಲೈಟು, ಯಾವ ಸ್ಟ್ರೀಟ್ ಲೈಟ್ ಇದ್ದೇನು ಪ್ರಯೋಜನ ಇಲ್ಲ. ಯಾಕೆ? ನಮ್ಮನ್ನು ನಡೆಸುವಂತಹದ್ದು ನಮ್ಮ ಮನಸ್ಸು ನಡೆಯಿಸಬೇಕು. ನಮ್ಮನ್ನು ಮನಬುದ್ಧಿಗಳು ನಮ್ಮನ್ನು ನಡೆಸುವಂತಹದ್ದು. ಇಂದ್ರಿಯಗಳನ್ನು ಯಾರು ನಿಯಂತ್ರಣ ಮಾಡ್ತಾರಂತಂದರೆ ಮನಬುದ್ಧಿಗಳು ನಿಯಂತ್ರಣ ಮಾಡ್ತವೆ. ಆ ಮನಸ್ಸನ್ನು ನಿಯಂತ್ರಣ ಮಾಡತಕ್ಕಂತಹ, ಬುದ್ಧಿಯನ್ನು ನಿಯಂತ್ರಣ ಮಾಡತಕ್ಕಂತಹ, ಬುದ್ಧಿಯಲ್ಲಿರುವಂತಹ ಕಲ್ಮಶವನ್ನು ನಾಶ ಮಾಡುವುದು ಯಾರು ಅಂತಂದರೆ ಗುರುವಿನ ಉಪದೇಶ. ಯಾವ ಗುರುವಿನ ಉಪದೇಶ ಸಿಕ್ಕಲಿಲ್ಲ ಅವನಿಗೆ ಅವನ ಅಜ್ಞಾನವೆನ್ನುವ ಕತ್ತಲೆ ನಾಶವಾಗುವುದಿಲ್ಲ. ಆದ್ದರಿಂದ ಅವನ ಜೀವನದಲ್ಲಿ ಅವನಿಗೆ ಪ್ರಗತಿ ಸಾಧಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ನಮ್ಮ ಹಿರಿಯರು ನಮಗೆ ಗುರುವಿನ ಮಾರ್ಗದರ್ಶನದಂತೆ ನಡೆಯಬೇಕು ಅಂದರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ತನ್ನಲ್ಲಿರತಕ್ಕಂತಹ ಜ್ಞಾನ ಎನ್ನುವ ಬೆಳಕಿನ ಮೂಲಕವಾಗಿ ನಮ್ಮ ಮನಸ್ಸಿನಲ್ಲಿರುವಂತಹ ಅಜ್ಞಾನವೆನ್ನುವ ಕತ್ತಲೆಯನ್ನು ಹೋಗಲಾಡಿಸುವಂತಹ ಆ ಗುರುವಿಗೆ ನನ್ನ ನಮಸ್ಕಾರ ಅಂತ ಹೇಳಿದ್ದಾರೆ. ಆದ್ದರಿಂದ ಅಂತಹ ಗುರುವಿನ ಉಪಾಸನೆಯನ್ನು ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಸಂಪ್ರದಾಯ, ಒಂದು ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದಿದೆ. ಆದ್ದರಿಂದಲೇ ಗುರು ಏನು ಹೇಳಿದ್ದಾನೆ ಅದನ್ನು ನಾವು ಅನುಸರಿಸುವಾಗ ಕೆಲವೊಮ್ಮೆ ನಮಗೆ ಅನಿಸುವುದುಂಟು. ಎಷ್ಟೋ ಬಾರಿ ನಾವು ಮಂಗಳೂರು ಪೇಟೆಯಲ್ಲಿ ನಡ್ಕೊಂಡು ಹೋಗುವಾಗ ನಮ್ಮ ಹಿಂದೆ ಕಲಿಸಿದ ಗುರುಗಳು ಸಿಗ್ತಾರೆ ನಮಗೆ. ಎಷ್ಟೋ ಮಕ್ಕಳು ನೋಡಿ, ಆ ಗುರು ಅಲ್ಲಿಂದ ಬರ್ತಾನೆ ಅಂತ ಆಗುವಾಗ ಈಚೆಂದು ತಪ್ಪಿಸಿಕೊಳ್ಳೋದು. ಯಾಕೆ? ಗುರುವಿಗೆ ನಮಸ್ಕಾರ ಕೊಡಬೇಕಲ್ಲ. ಈ ಗುರುವಿಗೊಂದು ನಮಸ್ಕಾರ ಕೊಟ್ಟರೆ ನಮ್ಮದೇನು ಗಂಟು ಹೋಗ್ತದೆ ಹೇಳಿ? ಗುರುವಿಗೆ ನಮಸ್ಕಾರ ಕೊಟ್ಟರೆ ಏನು ಗಂಟು? ಅಲ್ಲ, ಅವರು ನನಗೆ ಪೆಟ್ಟು ಕೊಟ್ಟಿದ್ದಾರೆ, ಅವರು ನನಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅವರು ನನಗೆ ಡಿಕ್ಟೇಷನ್ ಕೊಟ್ಟಿದ್ದಾರೆ, ಅವರು ನನಗೆ ಇಂತಿಷ್ಟು ಬರಲಿಕ್ಕೆ ಹೇಳಿದ್ದಾರೆ. ಇದೆಲ್ಲ ಹೇಳಿದ ಕೂಡಲೇ ಗುರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಶಿಕ್ಷೆ ಕೊಡುವುದು ಅಂತಂದರೆ ಗುರುವು ತನ್ನ ಶಿಕ್ಷಣವನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ, ಉದ್ದೀಪನಗೊಳಿಸಲಿಕ್ಕೋಸ್ಕರವಾಗಿ ಶಿಕ್ಷೆ ಕೊಡ್ತಾನೆ. ಶಿಕ್ಷೆ ಎನ್ನುವಂತಹದ್ದು ಗುರು ಕೊಡುವ ಶಿಕ್ಷಣದ ಒಂದು ಭಾಗ, ಹಾಗೆ ತಿಳ್ಕೊಳ್ಬೇಕು. ನಮ್ಮಲ್ಲಿ ಎಷ್ಟೋ ಜನ ನಮಗೆ ಅಮ್ಮ ಬೈತಾರೆ ಅಂತ ಯಾರು ಮನೆ ಬಿಟ್ಟು ಹೋದವರಿದ್ದಾರೆ ಇಲ್ಲಿ.
ಯಾರಿಲ್ಲ. ಅಮ್ಮ ನಮಗೆ ಬೈತಾರೆ ಅಂತ ಮನೆ ಬಿಟ್ಟು ಹೋಗುವವರಿದ್ದಾರೆ, ಯಾರಿಲ್ಲ. ಗುರು ಏನಾದರೂ ಬೈದದ್ದಿದ್ದರೆ ಅಥವಾ ಗುರು ಏನಾದರೂ ಶಿಕ್ಷೆ ಕೊಟ್ಟದ್ದಿದ್ದರೆ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಬೇಕು. ಜೊತೆಯಲ್ಲಿ ನಾವೇನು ಭಾವಿಸಿಕೊಳ್ಳಬೇಕು ಅಂತಂದರೆ ಗುರು ನಮಗೆ ಕೊಟ್ಟ ಪ್ರೇಮ ಪ್ರೀತಿಯನ್ನು ನೆನಪಿಸಿಕೊಳ್ಬೇಕಂತೆ. ಹೇಗೆ ಅದು? ಗುರು ಮತ್ತು ಶಿಷ್ಯರು ನಡೆದುಕೊಂಡು ಹೋಗ್ತಾರೆ ನೋಡಿ. ಒಂದು ಹೀಗೆ ಗದ್ದೆ ಬಳ್ಳಿಯಲ್ಲಿ ತಡ್ಕೊಂಡು ಹೋಗುವಾಗ ಆವಾಗ ತಾನೇ ಆ ಎಳೆ ಸೌತೆಕಾಯಿಗಳೆಲ್ಲ ಬಂದಿದೆ ಬಳ್ಳಿಯಲ್ಲಿ, ಸೌತೆ ಬಳ್ಳಿಯಲ್ಲಿ. ಗುರು ಏನು ಮಾಡ್ತಾನಂತಂದರೆ ಒಂದು ಸೌತೆಕಾಯಿಯನ್ನು ತಕ್ಕೊಂಡು ಅದನ್ನು ಒಂದು ತುಂಡು ಬಾಯಿಗೆ ಕಚ್ಚಿ ನೋಡ್ತಾನೆ. ನೋಡುವಾಗ ಕಹಿ ಉಂಟು. ಈ ಕಹಿ ಇದ್ದ ಸೌತೆಕಾಯಿ ನನಗೆ ಬೇಡ ಅಂತ ಅದನ್ನು ಶಿಷ್ಯನ ಕೈ ಕೊಡ್ತಾನೆ. ನೀ ತಕೋ, ಈಗ ನನ್ನ ಪ್ರಸಾದ ನೀನು ತಕೋ ಅಂತ. ಈ ಸ್ವಲ್ಪ ಗುರು ತಿಂದು ಸ್ವಲ್ಪ ಕೊಟ್ಟರೆ ಅದು ಪ್ರಸಾದ ಆಗ್ತದೆ ನೋಡಿ. ಅದನ್ನು ಶಿಷ್ಯನ ಕೈ ಕೊಡ್ತಾನೆ. ಶಿಷ್ಯ ಅದನ್ನು ನೋಡಿದ, ಪ್ರೀತಿಯಿಂದ ಕೈಯಲ್ಲಿ ತಗೊಂಡ, ಜಗದ, ಅಗದ, ನುಂಗಿದ, ಕರ 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 ತಿಂತಾ ಇದ್ದಾನೆ. ಗುರು ನೋಡ್ತಾ ಇದ್ದಾನೆ, ಅಯ್ಯೋ ದೇವರು, ಒಂದು ತುಂಡು ತಿಂದದ್ದರಲ್ಲೇ ನನ್ನ ನಾಲೆಗೆ ಹಿಂದೆ ಹಾಗೆ ಅಂಟಿಕೊಂಡಿದೆ, ಅಷ್ಟು ಕಹಿ. ಇವು ತಿಂತಾ ಇದ್ದಾನೆ, ಏನು ಕಹಿ ಅಂತ ಗೊತ್ತಾಗ ತಿಂತಾ ಇದ್ದಾನಲ್ಲ ಅಂತ. ಸ್ವಲ್ಪ ದೂರ ಹೋದ ಮೇಲೆ ಆ ಗುರು ಶಿಷ್ಯನಲ್ಲಿ ಕೇಳ್ತಾನಂತೆ, ಅಲ್ಲ ನಾನು ಕೊಟ್ಟ ಸೌತೆಕಾಯಿ ಹೇಗಿತ್ತು? ಬಹಳ ಒಳ್ಳೆಯದಿತ್ತು, ಬಹಳ ಸಿಹಿ ಇತ್ತು. ಸುಳ್ಳು ಹೇಳ್ತೀಯಾ? ನನಗೆ ಗೊತ್ತುಂಟು, ಒಂದು ಸಣ್ಣ ತುಂಡು ನಾನು ತಿಂದು ನೋಡಿದ್ದೇನೆ, ಅದು ಹೇಗಿತ್ತು ಅಂತ ನನಗೆ ಗೊತ್ತುಂಟು. ನೀನು ಬಹಳ ಸಿಹಿ ಉಂಟು ಅಂತ ಹೇಳ್ತಾ ಇದೆಯಲ್ಲ, ಸುಳ್ಳು ಹೇಳ್ತೀಯ ನನ್ನ ಹತ್ರ? ಆವಾಗ ಶಿಷ್ಯ ಹೇಳ್ತಾನಂತೆ, ಗುರುಗಳು ನಾನು ಯಾಕೆ ಸುಳ್ಳು ಹೇಳಬೇಕು? ನೀವು ಕೊಟ್ಟಂತಹ ಸೌತೆಕಾಯಿ ಕಹಿಯೋ ಸಿಹಿಯೋ ನಾನು ನೋಡುವವನಲ್ಲ, ಅದು ಏನೇ ರುಚಿ ಇರಲಿ. ಆದರೆ ನೀವು, ನಾನು ಯಾವಾಗ ಈ ಗುರುಕುಲಕ್ಕೆ ಬಂದು ಸೇರಿದ್ದೇನೋ ಅವತ್ತಿನಿಂದ ಇವತ್ತಿನ ತನಕವೂ, ಈ ಕ್ಷಣದ ತನಕವೂ ನನಗೆ ವಿದ್ಯಾಭ್ಯಾಸ ಕಲಿಸಬೇಕೆನ್ನುವ ಉದ್ದೇಶದಿಂದ ಎಷ್ಟೆಲ್ಲ ಸಿಹಿಯನ್ನು ಕೊಟ್ಟಿದ್ದೀರಿ, ಎಷ್ಟೊಂದು ಸಿಹಿ ಮಾತುಗಳನ್ನು ಆಡಿದ್ದೀರಿ. ರಾತ್ರಿ ನಿದ್ರೆಯಲ್ಲಿ ಚಳಿಯಲ್ಲಿ ನಡುಗುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಮೈಯಲ್ಲಿರುವಂತಹ ಮೇಲ್ವಸ್ತ್ರವನ್ನು ನನಗೆ ಹೊದಿಸಿ ನನ್ನ ಚಳಿಯನ್ನು ನಿವಾರಣೆ ಮಾಡಿದ್ದೀರಿ. ಗುರುಮಾತೆಯಂತೂ ತನ್ನ ಉತ್ತಮವಾದಂತಹ ಆ ಹಸ್ತದಿಂದ ಮಾಡಿದ ಉತ್ತಮ ಅಡುಗೆಯನ್ನು ನನಗೆ ಬಡಿಸಿ ಈ ಪ್ರಾಣವನ್ನು ಉಳಿಸುವಲ್ಲಿ ತನ್ನ ಸೇವೆಯನ್ನು ತಾನು ಮಾಡಿದ್ದಾಳೆ. ಇಂತಿರುವಾಗ ನೀವು ಕೊಟ್ಟಂತಹ ಈ ಎಲ್ಲ ಸಿಹಿಯ ಮುಂದೆ ಈ ಸೌತೆಕಾಯಿಯ ಕಹಿ ನನಗೆ ಕಾಣಿಸಲೇ ಇಲ್ಲ. ಗುರುವಿನ ಮೇಲೆ ನಮಗಿರಬೇಕಂತ ಭಾವನೆ ಇದು. ಗುರು ಶಿಕ್ಷೆ ಕೊಡ್ತಾನೆ, ಶಿಕ್ಷಣ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಗುರುವನ್ನು ನಾವು ಯಾವತ್ತೂ ಕೂಡ ನಿಂದಿಸಬಾರದು ಅಂದಿದ್ದಾರೆ. ಅದಕ್ಕೆ ದಾಸರು ಹೇಳ್ತಾರೆ, ನೀನು ಎಷ್ಟು ಶಾಸ್ತ್ರ ಪುರಾಣ ವೇದಗಳನ್ನು ಓದಿ ಪ್ರಯೋಜನ ಇಲ್ಲಪ್ಪ. ಯಾಕೆ? ಅದೆಲ್ಲವನ್ನು ನಿನಗೆ ತಿಳಿಸಿ ಅದರಲ್ಲಿ ಪರಮಾತ್ಮನನ್ನು ಹುಡುಕತಕ್ಕಂತಹ ಒಂದು ವಿಶೇಷ ಸಾಮರ್ಥ್ಯವನ್ನು ನಿನ್ನಲ್ಲಿ ತುಂಬಿಸುವಂತಹ ಯಾವ ಗುರು ಇದ್ದಾನೋ ಆ ಗುರುವೇ ನಿನ್ನ ಜೀವನದ ವಿಶೇಷವಾದಂತಹ ವ್ಯಕ್ತಿ ಅಂತ ತಿಳ್ಕೋ ಅಂತಿದ್ದಾರೆ. 6 ಶಾಸ್ತ್ರಗಳ ಓದಿದರಿಲ್ಲ. 6 ಶಾಸ್ತ್ರಗಳನ್ನು ನಾವು ಓದಿದ್ದೇವೆ, ನಮಗೇನು ಕಡಿಮೆ ಅಂತ ತಿಳ್ಕೊಳ್ಬೇಡ. 6 ಶಾಸ್ತ್ರಗಳ ಓದಿದರಿಲ್ಲ, 3 ಪುರಾಣವ ಮುಗಿಸಿದರಿಲ್ಲ. ಇಲ್ಲಿ 3 ಪುರಾಣ ಅಂತ ದಾಸರು ಬರೆದಿದ್ದಾರೆ. ಆ 3 ಪುರಾಣ ಅಂತಂದ್ರೆ 3 × 6, 3 18, 18 ಪುರಾಣಗಳ ಬಗ್ಗೆ ಇಲ್ಲಿ 3 ಪುರಾಣಗಳು ಅಂತ ಹೇಳಿದ್ದಾರೆ. ಕೆಲವರು 100 ಪುರಾಣ ಅಂತ ಹೇಳ್ತಾರೆ ಭಜನೆ ಹೇಳುವಾಗ. 100 ಪುರಾಣಗಳು ಏನೆಲ್ಲ ನಾವು ಭಜನೆ ಹೇಳುತ್ತೇವೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಅದು 3 × 6 ಪುರಾಣ. ಸಾರಿ ಸಜ್ಜನರ ಸಂಗವ ಮಾಡದೆ ಧೀರನಾಗಿತ ಮೆರೆದರೆ ಇಲ್ಲ, ಗುರುವಿನ ಗುಲಾಮ ಆಗುವ ತನಕ, ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರ ಅನೇಕವನೋದಿ, ಪರಿಪರಿ ಶಾಸ್ತ್ರ ಅನೇಕವನೋದಿ ವ್ಯರ್ಥವಾಯಿತು ಭಕುತಿ, ಭಕುತಿ ವ್ಯರ್ಥವಾಯಿತು ಭಕುತಿ, ಭಕುತಿ ಗುರುವಿನ ಗುಲಾಮ ಆಗುವ ತನಕ, ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿಶಾಸ್ತ್ರ ಅನೇಕವನೋದಿ ವ್ಯರ್ಥವಾಯಿತು ಭಕುತಿ.
ನಾವೆಷ್ಟೋ ಶಾಸ್ತ್ರ ಪುರಾಣಗಳನ್ನು ಓದಿ ಅದರಲ್ಲೆಲ್ಲ ಪರಮಾತ್ಮನನ್ನು ಹುಡುಕಲಿಕ್ಕೆ ಹೊರಟಿದ್ದೇವಲ್ಲ, ಆದರೆ ಗುರುಮುಖೇನವಾಗಿ ನೀನು ಏನನ್ನು ಕಲಿಯಲಿಲ್ಲ, ಅದು ಯಾವುದು ನಿನಗೆ ಸಿಕ್ಕುವುದಿಲ್ಲ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾರೆ, ತಂದೆಗೂ ಗುರುವಿಗೂ ಒಂದು ಅಂತರವುಂಟು, ತಂದೆ ತೋರುವನು ಶ್ರೀ ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟಂತೆ. ತಂದೆಗೂ ಗುರುವಿಗೂ ಏನು ವ್ಯತ್ಯಾಸ? ತಂದೆಯಾದವನು ಒಳ್ಳೆಯ ಗುರುವನ್ನು ತೋರಿಸ್ತಾನೆ. ಅಂದರೆ ನಾವು ಯಾವ ಶಾಲೆಗೆ ಸೇರಬೇಕು, ಯಾವ ಕಾಲೇಜಿಗೆ ಸೇರಬೇಕು, ನಮಗೆ ಯಾವ ಟ್ಯೂಷನ್, ಯಾರು ಒಳ್ಳೆಯ ಟ್ಯೂಷನ್ ಕೊಡಬೇಕು ತೀರ್ಮಾನ ಮಾಡುವುದು ತಂದೆ ಅಂತೆ. ಈಗ ತಂದೆ ಮನೆಯಲ್ಲಿ ಎಲ್ಲವನ್ನು ಬಿಟ್ಟು ತಾಯಿಯ ತಲೆ ಮೇಲೆ ಹಾಕಿ ನೀನೇ ನೋಡಿಕೊ ಅಂತ. ಎಲ್ಲರ ಮನೆಯಲ್ಲಿ ಅಷ್ಟೇ ಕಥೆ, ನಮ್ಮ ಮನೆಯಲ್ಲಿ ಹೇಗಂತ ಗೊತ್ತಿಲ್ಲ ನನಗೆ. ಎಲ್ಲರ ಮನೆಯಲ್ಲಿ ತಂದೆಗೆ ಮತ್ತೆ ಪುರುಸೋತಿಲ್ಲ. ಇಲ್ಲಿ ಸರ್ವಜ್ಞ ಕವಿ ಬಹಳ ಹಿಂದಿನ ಕಾಲ ಅಂತ ಹೇಳ್ತಾನೆ, ತಂದೆಯ ಕೆಲಸ ಏನು ಗೊತ್ತೇ, ಒಳ್ಳೆಯ ಗುರುವನ್ನು ತೋರಿಸಿಕೊಡುವುದು ತಂದೆಯ ಕೆಲಸ. ಆ ಗುರು ಇವನ ಬಂಧನವನ್ನು ಕಳೆಯುತ್ತಾನೆ ಅಂತ. ತಂದೆಗೂ ಗುರುವಿಗೂ ಒಂದು ಅಂತರವುಂಟು, ತಂದೆ ತೋರುವನು ಸದ್ಗುರುವ, ಆದರೆ ಗುರುರಾಯ ಬಂಧನವನ್ನು ಕಳೆಯುವ, ಬಂಧನವನ್ನೇ ಕಳೆಯುತ್ತಾನೆ ಗುರುಗಳು. ಆದ್ದರಿಂದಲೇ ನಾವು ಇಷ್ಟು ಜನ ಸೇರಿಕೊಂಡು ಇಷ್ಟು ದೊಡ್ಡ ಅಭಿಯಾನ ಮಾಡ್ತಾ ಇದ್ದೇವೆ ಗುರುಗಳಿಗೋಸ್ಕರವಾಗಿ. ಯಾಕೆ? ಆ ಗುರುವಿನ ಅನುಗ್ರಹ ಸಿಕ್ಕಬೇಕು ಅಂತ. ಮತ್ತು ಗುರು ಅಂದರೆ ಏನು ಅಂತ ಗೊತ್ತಿಲ್ಲದವರಿಗೆ ಯಾವ ಅಭಿಯಾನ ಮಾಡಿ ಪ್ರಯೋಜನ ಇಲ್ಲ ಬಿಡಿ. ಅವ್ರು ಮಾನ್ಪೇರಿಗೆ ಎಂಕ್ಲಿಲ್ಲ ಒಂಜಿ ಮಾನ್ಪುಗ, ಎಂಕ್ಲಿನ ಊರುಡ ಒಂಜಿ ಮಾನ್ಪುಗ ಅಂತ ಮಾಡಿದರೆ ಪ್ರಯೋಜನ ಇಲ್ಲ. ಸತ್ಯವನ್ನು ಕಣ್ಣು ಕೈಯಾಕಾಗಿ ಹೇಳ್ತಾನೆ ನಾನು, ಇದ್ದ ವಿಷಯ ಹೇಳೋದು ನಾವು. ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಅಂತ ನಾವು ಮಾಡೋದು ಅಂತೇಳಿ ಮಾಡಿದ ಪ್ರಯೋಜನ ಇಲ್ಲ. ಗುರುವಿನ ಮೇಲೆ ನಿಜವಾದ ಭಕ್ತಿ ಪ್ರೇಮ ಇಟ್ಟುಕೊಂಡು ಮಾಡುವ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಗುರುವಿನ ಅನುಗ್ರಹ. ಗುರು ಒಂದು ಬಂದು ಇಲ್ಲಿ ನಿಂತುಕೊಂಡು ಹೇಳಿದ್ರು ಸಾಕು, ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ, ಅಷ್ಟು ಸಾಕು ನಮಗೆ ಅನುಗ್ರಹ, ಅದರಿಂದ ಹೆಚ್ಚು ಬೇಡ. ಅದರಿಂದಲೇ ಆ ಗುರು ನಮ್ಮ ಬಂಧನವನ್ನು ಕಳೆದು ಬಿಡ್ತಾನೆ. ಅಂತಹ ಗುರುಗಳಲ್ಲಿ 4 ವಿಧವಾದಂಥ ಗುರುಗಳಿದ್ದಾರಂತೆ. ಈಗ ನಮ್ಮ ಒಡೆಯೂರು ಶ್ರೀಗಳು ಯಾವ ವಿಧವಾದ ಗುರುಗಳನ್ನು ನೀವು ತೀರ್ಮಾನ ಮಾಡಬೇಕು. 4 ವಿಧವಾದ ಗುರುಗಳಿದ್ದಾರೆ. ಆ 4 ವಿಧದ ಗುರುಗಳನ್ನು ಹೇಳುವ ಮೊದಲು ಒಂದು 4 ವಿಧವಾದ ಡಾಕ್ಟರ್ ವಿಷಯ ಹೇಳ್ತೇನೆ ನಾನೀಗ ಡಾಕ್ಟ್ರನ್ನೇ ಹೆಚ್ಚು ಹೇಳ್ತೇನೆ. ಯಾಕೆಂತಂದರೆ ಇಲ್ಲಿ ವೈದ್ಯನಾಥನ ಒಂದು ಮಹಾನ್ ವಿಶಾಲವಾದ ಅನುಗ್ರಹ ಇರುವಂಥ ಪ್ರದೇಶ ಇದು. ನನಗೆ ಬಂದಾಕ್ಷಣವೇ ಆ ವಿಷಯ ಗೊತ್ತಾಯಿತು. ನನಗೊಂದು ಹೊಸ ವಿಷಯ ಅಂತಂದರೆ, ಮಹಾವಿಷ್ಣು ಧನ್ವಂತರಿ ರೂಪದಲ್ಲಿ ಸಕಲ ರೋಗ ನಿವಾರಣೆಯ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ಬಂದದ್ದು ಅಂತ ನಾವು ಕಥೆಯಲ್ಲಿ ಕೇಳಿದ್ದೇವೆ. ಆದರೆ ಇಲ್ಲಿ ಪರಮೇಶ್ವರನೇ ವೈದ್ಯನಾಥನಾಗಿ, ಶಿವನಿಗೂ ವಿಷ್ಣುವಿಗೆ ವ್ಯತ್ಯಾಸ ಇಲ್ಲ ಸ್ವಾಮಿ, ತಿಳ್ಕೊಳ್ಬೇಡಿ ಹಾಗೆ. ವಿಷ್ಣುವಿಗೆ ಹರಿಗೂ ಹರನಿಗೂ ಭೇದ ಇಲ್ಲ. ಆದರೂ ಕೂಡ ಇಲ್ಲಿ ವೈದ್ಯನಾಥ ಎನ್ನುವಂತಹ ಬಿರುದಿನೊಂದಿಗೆ ಸಾಕ್ಷಾತ್ ಪರಮೇಶ್ವರ, ಕೈಲಾಸನಾಥನಾದ ಪರಮೇಶ್ವರ ಸಮಸ್ತ ರೋಗ ನಿವಾರಣೆಯ ಉದ್ದೇಶದಿಂದಲೇ ಅವತರಿಸಿದ್ದಾನೆ ಅಂತ ನಾವು ತಿಳಿದಿದ್ದೇವೆ. ಹಾಗಿದ್ರೆ ಸಮಸ್ತ ರೋಗ ನಿವಾರಣೆ ಆಗಬೇಕು ಇಲ್ಲಿ. ಅದಕ್ಕೋಸ್ಕರವಾಗಿ ಅವನ ಅನುಗ್ರಹದಿಂದಲೇ ಇಲ್ಲೆಲ್ಲ ಈ ರೀತಿಯಾದಂತಹ ಆಸ್ಪತ್ರೆಯ ಸಂಕೀರ್ಣಗಳು ಬೆಳೆಯುತ್ತದೆ, ಇನ್ನೂ ಬೆಳೆಯುತ್ತದೆ, ಇನ್ನೂ ಹೆಚ್ಚಾಗ್ತದೆ. ಅದರ ಜೊತೆಯಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಇದಕ್ಕೆ ಯಾರು ಪ್ರತ್ಯಕ್ಷ ಅಪರೋಕ್ಷವಾಗಿ ಸಹಕರಿಸಿದ್ದಾರೆ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಕಾಳಜಿ ವಹಿಸಿದ್ದಾರೆ, ಅವರೆಲ್ಲರ ರೋಗಗಳು ನಿವಾರಣೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇವೆ ನಾವು. ಆಗಬೇಕು, ಆಗುತ್ತದೆ. ಯಾಕೆಂತಂದರೆ ಒಮ್ಮೆ ಪರಮಾತ್ಮ ಕಣ್ಣು ಬಿಟ್ಟರೆ ಅವನಲ್ಲಿರ್ತಕ್ಕಂತಹ ಮೂಲಿಕೆ, ಆ ಅನುಗ್ರಹದ ದೃಷ್ಟಿ ಎನ್ನುವ ಮೂಲಿಕೆಗಿಂತ ದೊಡ್ಡದಾದ ಯಾವುದೇ ಔಷಧ ಎಲ್ಲಿಯೂ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಆದ್ದರಿಂದಲೇ ಹೆಚ್ಚು ಡಾಕ್ಟರ್ ವಿಷಯ ಬರ್ತದೆ, ನಮ್ಗೆ ಏನು ಮಾಡಲಿಕ್ಕಾಗೋದಿಲ್ಲ. 4 ವಿಧವಾದಂಥ ಡಾಕ್ಟರ್ ಇದ್ದಾರಂತೆ. ಯಾರೆಲ್ಲ ಅಂತಂದರೆ, ಒಬ್ಬ ಡಾಕ್ಟರ್ನ ಕೆಲಸ ಏನು ಗೊತ್ತೇ, ನೀವು ಏನಾದರೂ ರೋಗ ಉಂಟು ಅಂತ ಹೋದಾಗ ಅವ ಡಯಾಗ್ನೈಸ್ ಮಾಡ್ತಾರೆ, ನಿಮ್ಮನ್ನೆಲ್ಲ ಡಯಾಗ್ನೈಸ್ ಮಾಡಿ ನಿಮಗೆ ಇಂತಹ ರೋಗ ಉಂಟು ಅಂತ ಒಂದು ಚೀಟ್ನಲ್ಲಿ ಬರೆದು ಕೊಡ್ತಾನೆ. ಅಷ್ಟೇ ಕೆಲಸ ಅವರಿಗೆ, ಬೇರೆ ಏನು ಕೆಲಸ ಮಾಡೋದಿಲ್ಲ. ನೋಡಿ, ನೀವು ಆಲೋಚನೆ ಮಾಡಿ, ಬರೀ ನಿಮ್ಮ ದೇಹವನ್ನೆಲ್ಲ ಬೇರೆ ಬೇರೆ ಟೆಸ್ಟ್ ಎಲ್ಲ ಮಾಡಿಸಿ ಅಲ್ಲಿ ಕಳಿಸ್ತಾನೆ, ಆ ಮಿಷನ್ನೊಳಗೆ ಕಳಿಸ್ತಾನೆ, ಈ ರಕ್ತ ಪರೀಕ್ಷೆ, ಕಫ ಪರೀಕ್ಷೆ, ಆಮೇಲೆ ಸ್ಕ್ಯಾನಿಂಗ್, ಅದು ಇದು ಏನುಂಟು ಎಲ್ಲ ಮಾಡ್ತಾನೆ. ಆಮೇಲೆ ರೋಗ ಯಾವುದು ಎನ್ನುವುದನ್ನು ಕಂಡು ಹುಡುಕಿ ನಿಮಗೊಂದು ಒಂದು ಚೀಟಿ ಬರೆದು ಕೊಡ್ತಾನೆ. ಇದು ಕೆಲಸ ಮುಗಿಯುತ್ತವ್ರು. ಅದು 1ನೇ ವಿಧವಾದಂತಹ ಡಾಕ್ಟ್ರು. 2ನೇ ವಿಧವಾದ ಡಾಕ್ಟ್ರ್ ಏನು ಅಂತಂದರೆ, ನೀವು ಈ ರೋಗದ ಈ ಔಷಧಿಯ ಚೀಟಿಯನ್ನು ತೆಗೆದುಕೊಂಡು ಆ ಡಾಕ್ಟ್ರ್ ಬಳಿಗೆ ಹೋದಾಗ ಡಾಕ್ಟ್ರ್ ಅದನ್ನು ನೋಡ್ತಾರೆ, ಓಹೋ ರೋಗ ಬರೆದು ಕೊಟ್ಟಿದ್ದಾರೆ, ಈ ರೋಗಕ್ಕೆ ಯಾವ ಔಷಧಿ ಅಂತ ಪ್ರಿಸ್ಕ್ರೈಬ್ ಮಾಡುವಷ್ಟೇ ಕೆಲಸ ಆ ಡಾಕ್ಟ್ರಿಗೆ. ಅವರು ಅದರ ಕೆಳಗೆ ಈ ರೋಗಕ್ಕೆ ಈ ಔಷಧಿ ಅಂತ ಬರೆದು ಕೊಡ್ತಾರೆ. ಮತ್ತೆ ಮೇಲೇನು ಕಳಿಸೋಲ್ಲ. ಅವ್ರ ರೋಗ ಉಂಟೋ ಇವನಿಗೆ, ಆ ರೋಗ ಅವನಿಗೆ ಉಂಟೋ ಅಂತ ಪುನಃ ಕ್ರಾಸ್ ಚೆಕ್ ಮಾಡೋದಿಲ್ಲ. ಅವರ ಕೆಲಸ ಏನು, ಇಂತಹ ರೋಗ ಅದಕ್ಕೆ ಈ ಔಷಧಿ ಬರೆದು ಕೊಡುವುದು ಮಾತ್ರ. ಆ ಚೀಟಿಯನ್ನು ತಗೊಂಡು 3ನೇ ವೈದ್ಯರ ಬಳಿಗೆ ಹೋದರೆ ಅವನ ಕೆಲಸ ಏನು ಅಂತಂದರೆ, ಮೇಲಿನ ಡಾಕ್ಟ್ರು ಡಯಾಗ್ನೈಸ್ ಮಾಡಿದ್ದಾರೆ, 2ನೇ ಡಾಕ್ಟ್ರು ಔಷಧ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ನನ್ನ ಕೆಲಸ ಏನು ಅಂತಂದರೆ, ಈ
ಪ್ರಿಸ್ಕ್ರಿಪ್ಷನ್ನ ಪ್ರಕಾರ ಔಷಧ ಕೊಡುವುದು ಮಾತ್ರ ನನ್ನ ಕೆಲಸ, ಮುಗಿಯಿತು. ಅವ ಔಷಧ ಕೊಟ್ಟು ಬಿಟ್ಟುಬಿಡ್ತಾನೆ. ಇದು 3 ಡಾಕ್ಟ್ರ್ ಆದರೆ 4ನೇ ಡಾಕ್ಟ್ರ್ ಇದ್ದಾರೆ. ಅವರಿಗೆ ನಾವು ಫ್ಯಾಮಿಲಿ ಡಾಕ್ಟ್ರ್ ಅಂತ ಹೇಳ್ತೇವೆ. ಅವರು ನಮ್ಮ ಜೊತೆಗೇ ಇದ್ದು ಪ್ರತಿ ದಿವಸವೂ ಬಂದುಕೊಂಡು ಮನೆ ಯಜಮಾನನಿಗೆಲ್ಲ ಅದೆಲ್ಲ ಹೃದಯಕ್ಕೆಲ್ಲ ಸ್ಟೆಥೋಸ್ಕೋಪಲ್ಲಿ ಇಟ್ಟುಕೊಂಡು ಅವನ ಬಿ ಪಿ ಎಲ್ಲ ಆವಾಗ ಚೆಕ್ ಮಾಡಿ ಅವನಿಗೆ ಸರಿಯಾಗಿ ಶುಗರೆಲ್ಲ ಸರಿಯಾಗಿ ಉಂಟ, ನಾರ್ಮಲ್ ಉಂಟಂತ ಆವಾಗ ನೋಡಿಕೊಂಡು ಸ್ವಲ್ಪ ಕೆಮ್ಮು ಬಂದರೂ ಸಾಕು ಅದಕ್ಕೆ ಬೇಕಾದ ಔಷಧ ಪ್ರಿಸ್ಕ್ರೈಬ್ ಮಾಡಿ ಅವನ ಜೊತೆಯಲ್ಲಿ ಇದ್ದುಕೊಂಡು ಅವನ ಆರೋಗ್ಯ ಸರಿಯಾದ ರೀತಿಯಲ್ಲಿ ನಿಯಂತ್ರಣದಲ್ಲಿರಬೇಕು, ಸಮತೋಲನದಲ್ಲಿರಬೇಕು ಎನ್ನುವಂತೆ ಅವನ ಜೊತೆಯಲ್ಲೇ ಇದ್ದುಕೊಂಡು ಯಾರು ಕೆಲಸ ಮಾಡ್ತಾನೋ ಅಂಥವನನ್ನು ಫ್ಯಾಮಿಲಿ ಡಾಕ್ಟ್ರು ಅಂತ ಕರೀತೇವೆ. ಇದು 4 ಮಂದಿ ಡಾಕ್ಟ್ರು. ಗುರುಗಳಲ್ಲಿಯೂ ಕೂಡ ಇದೇ ಪ್ರಕಾರವಾಗಿ 4 ವಿಧವಾದಂತಹ ಗುರುಗಳಿದ್ದಾರಂತೆ. ಮೊದಲನೆಯವ ಗುರು, ಎರಡನೆಯವ ಮಹಾಗುರು, 3ನೇಯವನು ಮೊದಲನೆಯವನು ಗುರು, ಎರಡನೆಯವನು ಸದ್ಗುರು, 3ನೇಯವನು ಮಹಾಗುರು, 4ನೇಯವನು ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಎನ್ನುವ ಆ ಪರಬ್ರಹ್ಮ ಸ್ವರೂಪಿ ಗುರು. ಆಲೋಚನೆ ಮಾಡಿ ಬಂಧುಗಳೇ, ಗುರು ಬ್ರಹ್ಮ ಬ್ರಹ್ಮರೂಪಿಯೂ ಹೌದು, ಗುರು ವಿಷ್ಣು ರೂಪಿಯೂ ಹೌದು, ಗುರು ಮಹೇಶ್ವರನು ಹೌದು, ಅವನು ಸಾಕ್ಷಾತ್ ಪರಬ್ರಹ್ಮ, ಈ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದಂತಹ ಪರಬ್ರಹ್ಮ ಸ್ವರೂಪಿಯೂ ಹೌದು. ಅಂತಹ ಗುರು ಯಾವಿದ್ದಾನೋ ಅವನು ಮಹಾನ್ ಗುರುವಾಗಿರ್ತಾನೆ. ಮೊದಲನೆಯ ಗುರು ನಿನ್ನ ತಪ್ಪು ದೋಷಗಳು ಏನು ಉಂಟು ಕಂಡು ಹಿಡಿತಾನೆ, ಡಯಾಗ್ನೈಸ್ ಮಾತ್ರ. ಅವನು ನೋಡಿ ಹೇಳ್ತಾನೆ, ನೋಡಪ್ಪ ನಿನಗೆ ಇಷ್ಟು ತಪ್ಪು ಮಾಡ್ತೀನಿ, ನಿನ್ನ ನೋಡಿದಾಗ ನನಗೆ ತಪ್ಪು ಮಾಡಿದ ಹಾಗೆ ಕಾಣಿಸ್ತದೆ, ನೀನು ತಪ್ಪು ಮಾಡಿದ್ದಿ ಅಂತ ಹೇಳಿ ಡಯಾಗ್ನೈಸ್ ಮಾಡ್ತಾನೆ ಅಡ್ಡ ಗುರು. ಎರಡನೆಯ ಗುರು, ನೀನು ಇಂತಹ ತಪ್ಪು ಮಾಡಿದ್ದೀಯ, ಆದ್ದರಿಂದ ಇಂತಹ ತಪ್ಪಿಗೆ ನೀನು ಇಂತಹ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಮಾತ್ರ ಹೇಳುವಂಥದ್ದು, ಬೇರೇನು ಮಾಡೋದಿಲ್ಲ. 3ನೆಯ ಗುರು ಜೊತೆಯಲ್ಲಿ ಇದ್ದುಕೊಂಡು ಅವನ ಯಾವ ಪಾಪಗಳುಂಟು ದೋಷಗಳುಂಟೋ ಅದಕ್ಕೆ ಬೇಕಾದ ನಿವೃತ್ತಿ ಮಾಡಿಕೊಳ್ತಾನೆ. ನಾವು ಚೀಟಿಕೊಂಡೋದ ಕೆಲವು ಅರ್ಚಕರೆಲ್ಲ ಚೀಟು ಕೊಟ್ಟ ಕೂಡಲೇ ಅದಕ್ಕೆ ಬೇಕಾದಂತಹ ಯಾವ ಹೋಮಗಳುಂಟು ನಿವೃತ್ತಿ ಹೋಮಗಳೆಲ್ಲ ಮಾಡ್ತಾರೆ ನೋಡಿ. ಅವರು ಮೊದಲನೇ ಜ್ಯೋತಿಷ್ಯರು ಹೇಳಿದ ಹಾಗೆ ಏನು ಇವನಿಗೆ ಆ ದೋಷಗಳುಂಟು ನೋಡ್ಲಿಕ್ಕೆ ಹೋಗುವುದಿಲ್ಲ. ಈ ಚೀಟಿನ ಪ್ರಕಾರ ಅದಕ್ಕೆ ಸಂಕಷ್ಟಕ್ಕೆ ಏನು ಪರಿಹಾರ ಮಾಡಿಕೊಳ್ಬೇಕು ಆ ಪರಿಹಾರ ಮಾಡಿಕೊಡುವುದು ಮಾತ್ರ ಅವನ ಕೆಲಸ. ಇದು 3ನೇ ಗುರು. ಆದರೆ ಆ ಕೊನೆಯ ಪರಬ್ರಹ್ಮನಾದಂತಹ ಗುರು ಯಾರಿದ್ದಾನೋ ಅವನು ಶಿಷ್ಯನ ಜೊತೆಯಲ್ಲಿ ಇದ್ದುಕೊಂಡು ಶಿಷ್ಯನನ್ನು ಸನ್ನಡತೆಯಲ್ಲಿ ನಡೆಸಿಕೊಂಡು ಹೋಗ್ತಾನಂತೆ. ಆ ಸನ್ನಡತೆಯಿಂದ ಹೋಗುತ್ತಂತಹ ಅಂತಹ ಗುರುವಿನ ಪದತಲದಲ್ಲಿ ನಮಸ್ಕರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ, ಅಭಿಯಾನ ಈಗ ನಡೆಯುವಂಥದ್ದು. ಅಂತಹ ಗುರುವನ್ನು ನಾವು ಸದ್ಗುರು, ಮಹಾಗುರು, ವಿಶೇಷವಾದ ಗುರು ಅಂತ ಹೇಳ್ತೇವೆ. ದಾಸರು ಹೇಳ್ತಾರೆ, ಅಂತಹ ಗುರುವಿನ ಪದತಲದಿ ಭಕುತಿಯಲಿ ಎರಗುವೆ ನಾನೆಂದು ಹರುಷದಲ್ಲಿ. ಗುರುವಿನ ಪದತಲದಿ ಭಕುತಿಯಲಿ ಎರಗುವೆ ನಾನೆಂದು ಹರುಷದಲ್ಲಿ. ಆರನು ಆರಿಸಿ ಅರಿವನು ಮೂಡಿಸಿ, ಆರನು ಆರಿಸಿ ಅರಿವನು ಮೂಡಿಸಿ, ಗುರಿಯನ್ನು ತೋರುವ ಗುರುವಿಗೆ ನಮಿಸಿ. ಗುರುವಿನ ಪದತಲದಿ ಭಕುತಿಯಲ್ಲಿ ಎರಗುವೆ ನಾನಿಂದು ಹರುಷದಲ್ಲಿ. ಅಜ್ಞಾನ ತಿಮಿರವ ಕಳೆದು ಜೀವನದಿ, ಅಜ್ಞಾನ ತಿಮಿರವ ಕಳೆದು ಜೀವನದಿ, ಸುಜ್ಞಾನ ಪ್ರಭೆಯ ಹರಡಿಸುತ್ತ ಪ್ರಜ್ಞಾಪೂರ್ವಕವಾಗಿ ವಿಜ್ಞಾಪಿಸುವೆನು, ಪ್ರಜ್ಞಾಪೂರ್ವಕವಾಗಿ ವಿಜ್ಞಾಪಿಸುವೆ. ಅವಜ್ಞತೆ ಕಳೆದನ್ನ ಉದ್ಧರಿಸೆನು ತಲಿ. ಗುರುವಿನ ಪದಕಲದಿ ಭಕುತಿಯಲಿ ಎರಗುವೆ ನಾನಿಂದು ಹರುಷದಲ್ಲಿ. ಆರನು ಆರಿಸಿ
ಅರಿವನ್ನು ಮೂಡಿಸಿ ಗುರಿಯನ್ನು ತೋರುವ ಗುರುವಿಗೆ ನಮಿಸಿ ಗುರುವಿನ ಪದ ತಲದಿ ಆರನ್ನು ಆರಿಸಿ ಅರಿವನ್ನು ಮೂರಿಸಿ ಆರು ಯಾವುದು ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿ ಅರಿಷಡ್ವರ್ಗಗಳು ನಮ್ಮ ಮನಸ್ಸಿನಲ್ಲಿರುತ್ತವೆ. ಅದನ್ನು ಆರಿಸಬೇಕು, ಆಮೇಲೆ ಅರಿವನ್ನು ಮೂಡಿಸಬೇಕು ಮತ್ತು ಗುರಿಯನ್ನು ತೋರಿಸಬೇಕು. ಇದು ಗುರುವಿನ ನಿಜವಾದ ಉದ್ದೇಶ. ಇದನ್ನು ನಮ್ಮ ತಾಯಿ ಕೂಡ ಮಾಡ್ತಾಳೆ ಅಲ್ವೇ? ಮನೆಯ ಮೊದಲ ಪಾಠಶಾಲೆ ಯಾರು? ಮೊದಲನೇ ಗುರು. ಮಕ್ಕಳು ಹೇಳಬೇಕು, ಯಾರು ಮೊದಲನೇ ಗುರು? ಯಾರು? ಈಗ ಎಲ್ಲರಿಗೂ ಗುರು ಟಿವಿ ಮತ್ತು ಮೊಬೈಲ್. ಯಾರು ನಿಮ್ಮ ಗುರು? ಮೊಬೈಲ್ ಸರ್. ಯಾಕೆ? ನಾವು ಮೊಬೈಲ್ನಲ್ಲೇ ಪಾಠ ಕಲಿಯುತ್ತೆ. ಯಾವ ಗುರು ಇಲ್ಲ. ಈಗ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು. ತಾಯಿಯಿಂದ ಪಾಠ ಕಲಿತ ನಾವು ಧನ್ಯರು. ಪದ್ಯ ಕೇಳಿದ್ದೇವಲ್ಲ ನಾವು. ಅಮ್ಮನಿಂದ ಪಾಠ ಕಲಿತಿದ್ದೇವೆ ನಾವು. ಮೊದಲನೆಯ ಪಾಠ ಯಾರು ನಡೆಸುವುದು, ನಮ್ಮನ್ನು ನುಡಿಸುವುದು ಯಾರು ಅಂದರೆ ಅಮ್ಮ. ಗುರುವನ್ನು ನೋಡುವುದು ಯಾವಾಗ ನಾವು ಅಂತಂದರೆ ಶಾಲೆಗೆ ಕರ್ಕೊಂಡು ಹೋಗಿ ಬಿಟ್ಟ ಮೇಲೆ, ಅಪ್ಪನೋ ಅಮ್ಮನೋ ಅಡ್ಮಿಷನ್ ಮಾಡಿದ ಮೇಲೆ ಮತ್ತೆ ಗುರುವಿನ ಪರಿಚಯ ಆಗ್ತದೆ 3-4 ವರ್ಷ ಕಳೆದ ಮೇಲೆ. ಅದರ ಮೊದಲು ಈ 3-4 ವರ್ಷ ನಡೆಯುವುದು ಹೇಗೆ, ತಿನ್ನುವುದು ಹೇಗೆ, ಊಟ ಮಾಡುವುದು ಹೇಗೆ ಕಲಿಯುವುದು ಯಾರು? ತಾಯಿ. ಆದ್ದರಿಂದಲೇ ತಾಯಿ ಎನ್ನುವಂಥವಳು ನಮ್ಮ ಮೊದಲನೇ ಗುರು ಆಗಿರ್ತಾರೆ. ಹಾಗಾದರೆ ತಾಯಿಗೂ ಗುರುವಿಗೆ ವ್ಯತ್ಯಾಸ ಇಲ್ವೇ? ತಾಯಿಗೂ ಗುರುವಿಗೆ ವ್ಯತ್ಯಾಸ ಇಲ್ವೇ ಅಂತ ಕೇಳಿದರೆ, ತಾಯಿಗೂ ಗುರುವಿಗೆ ವ್ಯತ್ಯಾಸ ಉಂಟು. ಏನು ವ್ಯತ್ಯಾಸ? ತಾಯಿ ಯಾವುದೇ ರೀತಿಯದ್ದಾದಂತಹ ಶಿಕ್ಷಣ ಇಲ್ಲದಿರುವ ಸಂದರ್ಭದಲ್ಲಿ, ಯಾವುದೇ ಬೆಳೆ ಇಲ್ಲದಂತಹ ಸಂದರ್ಭದಲ್ಲಿ ಆ ಗದ್ದೆಯಲ್ಲಿ ಬಿತ್ತಿ ಬೆಳೆಸುವಂಥವಳು ತಾಯಿ. ಗುರು ಅದಕ್ಕೆ ಪೋಷಣೆ ಕೊಡ್ತಾನೆ. ತಾಯಿ ಮತ್ತು ಗುರುವಿಗೆ ವ್ಯತ್ಯಾಸ. ಆದರೆ ಇಬ್ಬರೂ ಕೂಡ ಮಕ್ಕಳ ಮನಸ್ಸಿನಲ್ಲಿ ಉತ್ತಮವಾದದ್ದನ್ನೇ ಬಿತ್ತುತ್ತಾರೆ. ಯಾವುದಾದರೂ ತಾಯಿ ಕೆಟ್ಟದ್ದನ್ನು ಬಿತ್ತಿದ್ದುಂಟೋ? ಒಳ್ಳೆಯದನ್ನೇ ಬಿತ್ತುತ್ತಾಳೆ. ತನ್ನ ಮಕ್ಕಳು ಒಳ್ಳೆಯದಾಗಬೇಕು ಅಂತ ಬಯಸ್ತಾಳೆ. ಗುರು ಗುರು ಶಿಷ್ಯ, ನನ್ನ ಶಿಷ್ಯ ಒಳ್ಳೆಯದಾಗಬೇಕು ಅಂತ ಬಯಸ್ತಾನೆ. ಇಬ್ಬರು ಕೂಡ ಶಿಷ್ಯನಾಗಲಿ ಮಗನಾಗಲಿ ಒಳ್ಳೆಯದಾಗಬೇಕು ಅಂತ ಬಯಸ್ತಾನೆ ಅಲ್ವೇ? ಆದರೆ ನಮ್ಮ ಮಕ್ಕಳಿಗೆ ಅದು ಗೊತ್ತಿಲ್ಲ. ಗುರು ದೊಡ್ಡವನೋ ತಾಯಿ ದೊಡ್ಡವನೋ? ಇಲ್ಲಿ ಮಕ್ಕಳಿದ್ದಾರಲ್ಲ, ಈಗ ತಾಯಿ ದೊಡ್ಡವಳೋ ಗುರು ದೊಡ್ಡವಳು? ಯಾರು ದೊಡ್ಡವರು? ತಾಯಿ ದೊಡ್ಡವರೋ ಗುರು ದೊಡ್ಡವರೋ? ಯಾರು ದೊಡ್ಡವರು? ಮಕ್ಕಳೇ. ಯಾರು ಮಕ್ಕಳು ಎದುರು ಬರುವುದಿಲ್ಲ. ಹರಿಕತೆ ಕೇಳುವಾಗ ಯಾರು ಎದುರು ಬರಲಿಕ್ಕಿಲ್ಲ ಮಕ್ಕಳು. ಯಾಕಂತಂದರೆ ಹರಿದಾಸರು ಏನಾದರೂ ಹೇಳಿಬಿಟ್ರೆ ನಮಗೆ ಅಂತ. ಅಮ್ಮಂದಿರಿದ್ದೀರಿ, ಅಮ್ಮಂದಿರು ಹೇಳಬೇಕು ತಾಯಿ ದೊಡ್ಡವಳು ಗುರು ದೊಡ್ಡವಳು ಅಂತ. ಯಾರು ದೊಡ್ಡವಳು? ಶಾಲೆಯಲ್ಲಿ ತಾಯಿ ದೊಡ್ಡವಳು. ಹೌದು ನೋಡಿ, ನಿಮಗೆ ಗೊತ್ತುಂಟು. ಆದರೆ ಈ ಮಕ್ಕಳಿಗೆ ಗೊತ್ತಿಲ್ಲ ಅದು. ಶಾಲೆಯಲ್ಲಿ ಗುರು ಕೇಳಿದ್ರಂತೆ, ತಾಯಿ ದೊಡ್ಡವರೋ ಗುರು ದೊಡ್ಡವರೋ? ಆವಾಗ ಮಗ ಹೇಳಿದ, ಹುಡುಗ ಎದ್ದು ನಿಂತು ಹೇಳಿದ, ಗುರುಗಳೇ ನೀವೇ ದೊಡ್ಡವರು, ತಾಯಿ ದೊಡ್ಡವರಲ್ಲ ಅಂತ. ಆಶ್ಚರ್ಯ ಆಯಿತು ಗುರುಗಳಿಗೆ. ಅದೇನಪ್ಪ ನೀನು ಹಾಗೆ ಹೇಳಿದ್ದಿ? ಈಗ ತಾಯಿ ದೊಡ್ಡವಳೋ ಗುರುಗಳೇ ದೊಡ್ಡವರು ನೀನು ಹೇಗೆ ಹೇಳಿದಿ? ಉದಾಹರಣೆ ಸಹಿತ ಹೇಳು ನನಗೆ. ಯಾವ ಕಾರಣದಿಂದಾಗಿ ನೀನು ಗುರು ದೊಡ್ಡವರು ಅಂತ ಹೇಳಿದ್ದೇನೆ? ಆವಾಗ ಹುಡುಗ ಉತ್ತರ ಕೊಡ್ತಾನೆ, ನನ್ನ ಅಮ್ಮ ರಾತ್ರಿ 2 ಗಂಟೆಗಳ ಕಾಲ ಲಾಲಿ ಹಾಡು ಹಾಡಿ ನನ್ನನ್ನು ಮತ್ತು ನನ್ನ ಅಪ್ಪನನ್ನು ನಿದ್ರೆ ಮಾಡಿಸ್ತಾಳೆ. ನಮ್ಮಲ್ಲಿ ಯಾರಿಗಾರ ಅಭ್ಯಾಸ ಉಂಟು ಅದು? ಮಗುವನ್ನು ಮತ್ತು ಅಪ್ಪನನ್ನು ಒಟ್ಟಿಗೆ ನಿದ್ರೆ ಮಾಡಿಸುವಂಥ. ನನ್ನ ತಾಯಿ ಮನೆಯಲ್ಲಿ 2 ಗಂಟೆಗಳ ಕಾಲ ಲಾಲಿ ಹಾಡು ಹಾಡಿ ನನ್ನನ್ನು ಮತ್ತು ಅಪ್ಪನನ್ನು ಇಬ್ಬರನ್ನೇ ನಿದ್ರೆ ಮಾಡಿಸ್ತಾರೆ. ಆದರೆ ನೀವು ಗುರುಗಳೇ 10 ನಿಮಿಷ ಪಾಠದಲ್ಲಿ ನಾವು 45 ಮಂದಿಯನ್ನು ಕೂಡ ನಿದ್ರೆ ಮಾಡಿಸ್ತೀರಿ. ಆದ್ದರಿಂದ ನೀವೇ ದೊಡ್ಡವರು. ಈಗ ಗುರು ಮತ್ತು ಶಿಷ್ಯರ ಸಂಬಂಧ ಬರೀ ನಿದ್ರೆ ಮಾಡುವುದು ಮಾತ್ರವೇ. ನಮಗೆ ಗೊತ್ತಿಲ್ಲ ತಾಯಿ ದೊಡ್ಡವಳು ಅಂತ. ಆದರೆ ತಾಯಿಯಲ್ಲಿ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನೇ ಈ ಗುರುವಿನಲ್ಲಿ ಅಂತರ್ಗತನಾಗಿದ್ದಾನೆ. ಕಲಿಸಿದಾತಂ ವರ್ಣ ಮಾತ್ರಂ ಗುರು. ಹುಲಿಗೆರೆಯ ಸೋಮ ಎನ್ನತಕ್ಕಂತಹ ಮಹಾನ್ ಮೇಧಾವಿ ಸೋಮೇಶ್ವರ ಶತಕವನ್ನು ಬರೆದಿದ್ದಾನೆ. ಆ ಸೋಮೇಶ್ವರ ಶತಕದಲ್ಲಿ ಗುರುವಿನ ಆ ಲಕ್ಷಣಗಳನ್ನು ಹೇಳುವಾಗ ಹೇಳ್ತಾನೆ ನೋಡಿ. ಹಿತವಂತೋರುವನಾತ್ಮ ಬಂಧು ಪೊರೆವಾತಂ ತಂದೆ. ಹಿತವನ್ನು ಯಾರು ತೋರ್ತಾನೋ ಅವನು ಆತ್ಮಬಂಧು, ಯಾರು ಸಾಕ್ತಾನೋ ಪೊರೆಯುವಾತ ಯಾವುದು ಅವನು ತಂದೆ. ಹಿತವಂತೋರುವನಾತ್ಮ ಬಂಧು ಪೊರೆವಾತಂ ತಂದೆ, ಸದ್ಧರ್ಮದ ಸತಿಯ ಸರ್ವಕ್ಕೆ ಸಾಧನೋ. ಸದ್ಧರ್ಮ
ಅಧರ್ಮದಿಂದ ಕೂಡಿದಂತಹ ಸತಿಯೊಬ್ಬಳು ಎಲ್ಲದಕ್ಕೂ ಕಾರಣವಾಗುತ್ತಾಳೆ. ಆಮೇಲೆ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುವ್ರತಿ. ಕಲಿಸಿದಾತಂ ವರ್ಣ ಮಾತ್ರ, ಒಂದು ಅಕ್ಷರ ಕಲಿಸಿದವನು ಕೂಡ ಗುರುವಾಗ್ತಾನೆ. ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುವ್ರತಿ. ಸುತನೇ ಸದ್ಗತಿ ಧಾತನೈ ಹರ ಹರ ಶ್ರೀಚನ್ನ ಸೋಮೇಶ್ವರ. ಇದು ಹುಲಿಗೆರೆಯ ಸೋಮ ಬರೆದದ್ದು. ಅಲ್ಲಿ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಅಂದಿದ್ದಾರೆ. ಆ ನಿಟ್ಟಿನಲ್ಲಿ ನೋಡುವುದಿದ್ದರೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ಕೂಡ ನಮ್ಮ ಗುರುಗಳು. ಒಂದು ಕಾಗೆಯಿಂದ ನಾವು ಕಲೀಲಿಕ್ಕಿರ್ತದೆ, ಒಂದು ನಾಯಿಯಿಂದ ನಾವು ಕಲೀಲಿಕ್ಕಿರ್ತದೆ. ಯಾಕೆ? ಆ ಕಾಗೆ ನಾಯಿಗಳಲ್ಲಿ ಅಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮ ನಮಗಿದೆಲ್ಲ ಬೋಧಿಸ್ತಾನೆ. ಸಂದರ್ಭಗಳಿಂದ ನಾವು ಕಲೀಲಿಕ್ಕಿರ್ತದೆ. ಅದರಿಂದ ಅನುಭವವೇ ಶ್ರೇಷ್ಠ ಗುರು ಅಂತ ಹೇಳಿದ್ದಾರೆ. ಆ ಸಂದರ್ಭಗಳು ಅದರಲ್ಲೆಲ್ಲವೂ ಕೂಡ ಪರಮಾತ್ಮ ತಾನು ಸೇರಿಕೊಂಡು ಗುರುವಿನ ಸ್ಥಾನದಲ್ಲಿ ನಿಂತುಕೊಂಡು ನಮಗೆಲ್ಲರಿಗೂ ಕಲಿಸಿಕೊಡ್ತಾನೆ. ಆದ್ದರಿಂದ ಅಂತಹ ಗುರು ಅವನನ್ನು ಸೇವೆ ಮಾಡುವ ಮೂಲಕವಾಗಿ, ಅಂತಹ ಗುರುವಿನ ಗುಲಾಮನಾಗುವ ಮೂಲಕವಾಗಿ ಶ್ರೇಷ್ಠವಾದಂತಹ ಆತ್ಮಧರ್ಮವನ್ನು ಪಡೆದು ಉದ್ಧಾರವಾಗಲಿಕ್ಕೆ ಸಾಧ್ಯ ಉಂಟು ಎನ್ನುವಂತಹ ದಾಸರ ಈ ನುಡಿಯಲ್ಲಿ ನಾರಿಯ ಭೋಗವ ಅಳಿಸಿದೆರಲ್ಲ, ನಾರಿಯ ಭೋಗವ ಅಳಿಸಿದರೆಲ್ಲ, ಶರೀರಕ್ಕೆ ಸುಖವ ಪಡಿಸಿದರೆಲ್ಲ, ನಾರಿಯ ಭೋಗವ ಅಳಿಸಿದರಿಲ್ಲ, ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ. ನಾರದ ವರದ ಶ್ರೀ ಪುರಂದರ ವಿಠಲನ, ನಾರದ ವರದ ಶ್ರೀ ಪುರಂದರ ವಿಠಲನ ಮರೆಯದೆ ಮನದೊಳು ಬೆರೆಯುವ ತನಕ, ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ ನಿನಗೆ, ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ ನಿನಗೆ, ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ ನಿನಗೆ, ದೊರೆಯದಣ್ಣ. ಪರಮಾತ್ಮನಾದಂತಹ ಪುರಂದರ ವಿಠಲನನ್ನು ಸಾರಿಕೊಂಡು ಅವನ ಅನುಗ್ರಹವನ್ನು ಪಡೆಯುವುದೇ ನಿಜವಾದಂತಹ ಗುರುವಿನ ಅನುಗ್ರಹ ಪಡೆಯುವುದು ಎಂದಿದ್ದಾರೆ. ಅಂತಹ ಮಹಾತ್ಮನಾದಂತಹ ಮಹಾಮಹಿಮನಾದಂತಹ ಶ್ರೀಮನ್ನಾರಾಯಣನೇ ಅಂತರ್ಗತನಾಗಿದ್ದುಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯದಿಂದ ಪ್ರಕಟನಾದಂತಹ ಒಂದು ಮಹಾನ್ ಗುರುವಿನ ಕಥೆ ಇವತ್ತು ನಾವು ಕೇಳಬೇಕಾದದ್ದು. ಗುರುವಿನ ಕಥೆಯನ್ನು ಕೇಳಿದರೂ ಸಾಕಾಗ್ತದೆ ಗುರುವಿನ ಅನುಗ್ರಹ ಪಡೀಲಿಕ್ಕೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಬ್ರಹ್ಮನಾಗಿದ್ದಾನೆ, ಗುರು ವಿಷ್ಣುವಾಗಿದ್ದಾನೆ, ಗುರು ಮಹೇಶ್ವರನಾಗಿದ್ದಾನೆ, ಕೊನೆಗೆ ಗುರು ಸಾಕ್ಷಾತ್ ಪರಬ್ರಹ್ಮ. ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನೇ ಒಂದಾಗಿ ಸೇರಿ ದತ್ತಾತ್ರೇಯ ಮಹಾಮುನಿಗಳಾಗಿ ಅವತರಿಸಿ, ದತ್ತ ಎನ್ನುವಂತಹದ್ದು, ದತ್ತಾತ್ರೇಯ ಎನ್ನುವಂತಹದ್ದು ಮಹಾವಿಷ್ಣುವಿನ ಅವತಾರ. ಅನೇಕ ಅವತಾರಗಳು ನಮಗೆಲ್ಲರಿಗೂ ಕೂಡ ವಿಷ್ಣುವಿನ 10 ಅವತಾರಗಳ ಬಗ್ಗೆ ಮಾತ್ರ ತಿಳಿದಿದೆ. ಆದರೆ ಭಗವಂತ 40ಕ್ಕೂ ಹೆಚ್ಚು ಅವತಾರಗಳನ್ನು ತಾಳಿದ್ದಾನೆ ಅಂತ ಹೇಳಿ ಪುರಾಣ ತಿಳಿಸ್ತದೆ. ಧನ್ವಂತರಿ ಕೂಡ ಅವತಾರ, ವ್ಯಾಸರು ಕೂಡ ಅವತಾರ, ಕಪಿಲ ಅವತಾರ, ಸನಕ ಸನಂದಾದಿಗಳು ಅವತಾರ. ಅದೇ ಪ್ರಕಾರವಾಗಿ ದತ್ತಾತ್ರೇಯ ಎನ್ನುವಂತಹದ್ದು ಪರಮಾತ್ಮನ ಅಂಶಾವತಾರವಾಗಿ ಬಂದಿದೆ. ದತ್ತಾತ್ರೇಯ ಮಹಾಮುನಿಗಳು ಜಗತ್ತಿನ ಜನರ ಕಷ್ಟ ನಿಷ್ಠೂರಗಳನ್ನು ನಿವಾರಣೆ ಮಾಡಿ ಅವರಲ್ಲಿರತಕ್ಕಂತಹ ಎಲ್ಲ ರೋಗ ರುಜಿನಗಳನ್ನು ನಿವಾರಿಸಿ ಅವರಲ್ಲಿ ಆತ್ಮಜ್ಞಾನವನ್ನು ಮೂಡಿಸಿ ಅವರನ್ನು ಉದ್ಧರಿಸಲಿಕ್ಕೋಸ್ಕರವಾಗಿ ಅವತರಿಸಿ ಬಂದವರು. ಆದ್ದರಿಂದಲೇ ದತ್ತಾತ್ರೇಯ ಮಹಾಮುನಿಗಳನ್ನು ನಾವು ಸದ್ಗುರು ಮಹಾನ್ ಗುರು ಎನ್ನುವ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದೇವೆ. ಆದ್ದರಿಂದಲೇ ದತ್ತಾತ್ರೇಯ ಮಹಾಮುನಿಗಳು ನಮ್ಮ ಒಡೆಯೂರು ಶ್ರೀಗಳಿಗೆ ಮೂಲ ಗುರುಗಳಾಗಿದ್ದಾರೆ ಈಗಲೂ ಕೂಡ. ಯಾಕೆ? ಆ ಮಹಾನ್ ಗುರುವಿನ ಅನುಗ್ರಹ ಅವರಲ್ಲಿ ಉಂಟು. ದತ್ತಗುರುವನ್ನು ನೆನೆಯದೆ ಸ್ಮರಿಸದೆ ಯಾವ ಕೆಲಸವೂ ನಮ್ಮ ಗುರುಗಳಿಗಿಲ್ಲ. ಆ ಕಾರಣದಿಂದ ಮಹಾನ್ ಗುರುಗಳವರು, ಅಂಥವರ ಗುರುಗಳ ಅನುಗ್ರಹವನ್ನು ಪಡೆದವರಾದ್ದರಿಂದ ಇವತ್ತು ಈ ಕಥಾಭಾಗದಲ್ಲಿ ನಾವು ದತ್ತಾತ್ರೇಯ ಮಹಾಮುನಿಗಳ ಅವತಾರವನ್ನು ಮಾತ್ರ, ಯಾಕಂತಂದರೆ ದತ್ತ ಚರಿತ್ರೆಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟ್ರೆ ಸುಮಾರು 1 ತಿಂಗಳ ಕಾಲ 2 ಗಂಟೆಗಳ ಕಾಲ ಇಲ್ಲಿ ಹರಿಕತೆ ಮಾಡಬೇಕಾಗ್ತದೆ, ಎಲ್ಲರೂ ಮುಗಿಯುವುದಿಲ್ಲ. ಅದು ದತ್ತ ಚರಿತ್ರೆ ದೊಡ್ಡದು. ಆದರೆ ದತ್ತ ಅವತಾರ ಹೇಗಾಯಿತು ಅಷ್ಟು ಮಾತ್ರ, ದತ್ತಾವತಾರದ ಬಗ್ಗೆ ಮಾತ್ರ ನಮಗೆ ಇವತ್ತಿನ
ಕಥಾಭಾಗ ಅಷ್ಟೇ ಸಮಯಾವಕಾಶ ಇರುವಂತಹದ್ದು. ಆದ್ದರಿಂದ ಯಾಕೆ ಈ ಪೀಠಿಕಾ ಭಾಗದಲ್ಲಿ ಗುರುವಿನ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ, ನಾವಿಷ್ಟೆಲ್ಲ ಗುರುವಿನ ಸೇವೆ ಮಾಡ್ತೇವಲ್ಲ, ಗುರು ಅಂದರೆ ಏನು ಅಂತ ಗೊತ್ತಿಲ್ಲದೆ ನಾವು ಸೇವೆ ಮಾಡಬಾರ್ದು ಅಂತ ಆ ಉದ್ದೇಶದಿಂದ ಗುರುವಿನ ಯಥಾರ್ಥವಾದಂತಹ ಚಿತ್ರಣವನ್ನು ಇಲ್ಲಿ ನೀಡಿ, ಆ ಗುರುವಿನಲ್ಲಿ ಶ್ರೇಷ್ಠ ಗುರುವಾಗಿರತಕ್ಕಂತಹ ದತ್ತಾತ್ರೇಯ ಮುನಿಗಳ ಅವತಾರ ಹೇಗಾಯಿತು ಎನ್ನುವಂತಹ ಭಾಗವನ್ನು ಈ ಕಥಾಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ನಿಜವಾಗಿಯೂ ಭಜನಾ ಕಾರ್ಯಕ್ರಮದ ಮೂಲಕವಾಗಿ ಈ ಕಥಾ ಪ್ರವೇಶ ಆಗಬೇಕು, ಆದರೆ ಸಮಯಾವಕಾಶ ಕಡಿಮೆ ಇದ್ದ ಕಾರಣ ಒಂದು 2 ಗೆರೆಯನ್ನು ಮಾತ್ರ ಹೇಳಿಕೊಡ್ತೇನೆ, ದಯವಿಟ್ಟು ಎಲ್ಲರೂ ಹೇಳಬೇಕು, ಆಮೇಲೆ ಕಥಾ ಪ್ರವೇಶ ಮಾಡೋಣ. ದತ್ತಗುರು ಜಯ ದತ್ತಗುರು, ದತ್ತಗುರು ಜಯ ದತ್ತಗುರು, ದತ್ತಗುರು ಜಯ ದತ್ತಗುರು, ದತ್ತಗುರು ಜಯ ದತ್ತಗುರು, ದತ್ತಾತ್ರೇಯನೇ ಮಹಿಮೆ ಗುರು, ದತ್ತಾತ್ರೇಯನೇ ಮಹಿಮೆ ಗುರು, ದತ್ತಗುರು ಜಯ ದತ್ತಗುರು, ದತ್ತಗುರು ಜಯ. ಹರಿಹರ ಬ್ರಹ್ಮ ಸಮಾನ ಗುರು, ಹರಿಹರ ಬ್ರಹ್ಮ ಸಮಾನ ಗುರು. ಸಾಹಿತ್ಯವನ್ನು ಸರಿಯಾಗಿ ಕೇಳಿಕೊಳ್ಳಿ, ಅದನ್ನು ಹೇಳಬೇಕು, ದಯವಿಟ್ಟು ಹೇಳಲಿಕ್ಕೆ ಪ್ರಯತ್ನ ಪಡಿ. ಹರಿಹರ ಬ್ರಹ್ಮ ಸಮಾನ ಗುರು, ಹರಿಯವತಾರದ ಅಂಶ ಗುರು, ಹರಿಯವತಾರದ ಅಂಶ ಗುರು, ಹರಿಹರ ಬ್ರಹ್ಮ ಸಮಾನ ಗುರು, ಹರಿಹರ ಬ್ರಹ್ಮ ಸಮಾನ ಗುರು, ಹರಿಯವತಾರದ ಅಂಶ ಗುರು, ಹರಿಯವತಾರದ ಅಂಶ ಗುರು, ಸುರನರವೃಂದದ ಪೂಜ್ಯ ಗುರು, ಸುರನರವೃಂದದ ಪೂಜ್ಯ ಗುರು, ಸುರನರವೃಂದದ ಪೂಜ್ಯ ಗುರು, ಸುರನರವೃಂದದ ಪೂಜ್ಯ ಗುರು, ಶರಣಾಗತರನು ಪೊರೆವ ಗುರು, ಶರಣಾಗತರನು ಪೊರೆವ ಗುರು, ದತ್ತಗುರು ಜಯ ದತ್ತಗುರು, ದತ್ತಗುರು ಜಯ ದತ್ತಗುರು, ದತ್ತಾತ್ರೇಯನೇ ಮಹಿಮೆ ಗುರು, ದತ್ತಾತ್ರೇಯನೇ ಮಹಿಮೆ ಗುರು, ದತ್ತಗುರು ಜಯ ದತ್ತಗುರು, ದತ್ತಗುರು ಜಯ ದತ್ತಗುರು. ಜೈ ಗುರು ಜೈ ಗುರು ಜೈ ಗುರುದೇವ್, ಜೈ ಗುರು ಜೈ ಗುರು ಜೈ ಗುರುದೇವ್, ಜೈ ಗುರು ಜೈ ಗುರು ಜೈ ಗುರುದೇವ್. ಜಯ ಜಯ ದತ್ತಾತ್ರೇಯ ಗುರು, ಜಯ ಜಯ ದತ್ತಾತ್ರೇಯ ಗುರು, ಜೈ ಗುರು ಜೈ ಗುರು ಜೈ ಗುರುದೇವ್, ಜೈ ಗುರು ಜೈ ಗುರು ಜೈ ಗುರುದೇವ್, ಜೈ ಗುರು ಜೈ ಗುರು ಜೈ ಗುರುದೇವ್, ಜೈ ಗುರು ಜೈ ಗುರು ಜೈ ಗುರುದೇವ್. ಜಯ ಜಯ ದತ್ತಾತ್ರೇಯ ಗುರು, ಜಯ ಜಯ ದತ್ತಾತ್ರೇಯ ಗುರು, ಜಯ ಜಯ ದತ್ತಾತ್ರೇಯ ಗುರು. ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್, ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಜೈ ಶ್ರೀರಾಮ್ ಜೈ ಶ್ರೀರಾಮ್, ಜೈ 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 ಶ್ರೀರಾಮ್, ಜೈ ಶ್ರೀರಾಮ್. ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ 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 ಜಯ ಹರಿ ವಿಠ್ಠಲ 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 ಜಯ ಹರಿ ವಿಠ್ಠಲ 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 ಜಯ ಹರಿ ವಿಠ್ಠಲ 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 ಜಯ ಹರಿ ವಿಠ್ಠಲ 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 ವಿಠ್ಠಲ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಬೆಳಕು ಸ್ವಲ್ಪ ಕಡಿಮೆ ಮಾಡಬೇಕು, ಕಾಣುವುದು ಸಾಕು. ಕಥಾಭಾಗದಲ್ಲಿ ಅತ್ರಿ ಅನುಸೂಯೆಯರ ಮಗನಾಗಿ ದತ್ತಾತ್ರೇಯ ಮಹಾಮುನಿಗಳ ಅವತಾರವಾಗ್ತದೆ. ಅತ್ರಿ ಮತ್ತು ಅನುಸೂಯಾದೇವಿ. ದತ್ತಾತ್ರೇಯನದ್ದು ವಿಶೇಷವಾದಂತಹ ಅವತಾರವಂತೆ, ಯಾವುದೋ ಒಂದು ವಿಶೇಷವಾದ ಕಾರ್ಯಕ್ಕೋಸ್ಕರವಾಗಿ ಅವತರಿಸಿ ಬಂದಿರತಕ್ಕಂಥದ್ದು ಮಹಾವಿಷ್ಣುವಿನ ಅವತಾರ ಅಂತ ದತ್ತಾತ್ರೇಯ ಮಹಾಮುನಿಗಳನ್ನು ಕೊಂಡಾಡ್ತಾರೆ. ಮಾರ್ಗಶಿರ ಮಾಸದ ಪೌರ್ಣಮಿಯಂದು ದತ್ತಾತ್ರೇಯ ಅವತಾರ. ಮಾರ್ಗಶಿರ ಮಾಸ ಅಂತಂದರೆ ಮೃಗನ ಶಿರ, ಮಾರ್ಗಶಿರ. ಮೃಗನ ಶಿರ ಅಂದರೆ ಅರ್ಥ ಎಂಥದ್ದು? ಆನೆ ಮುಖ ನಾಯಿ ಮುಖ ಅಂತ ಅರ್ಥ ಅಲ್ಲ. ಶಿರದ ಒಳಗೆ, ಮನಸ್ಸಿನ ಒಳಗೆ ಮೃಗದ ಭಾವನೆ ತುಂಬಿರುವಂಥದ್ದು. ಮನುಷ್ಯರಲ್ಲಿ ಮೃಗದ ಭಾವನೆ ತುಂಬಿದರೆ ಹೇಗಾಗ್ತದೆ?
ಆ ಮೃಗಶಿರ ಎನ್ನುವಂತಹ ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿ ಸೇರಿದಂತಹ ಮಾಸ ಮೃಗಶಿರ ಮಾಸ. ಆ ಮಾರ್ಗಶಿರ ಮಾಸದಲ್ಲಿ ಜನರೆಲ್ಲರ ಬುದ್ಧಿ ಮೃಗದ ಮನಸ್ಸಿನಂತೆ ಇರ್ತದಂತೆ. ಹಾಗಿರುವಾಗ ಅಂತಹ ಸಂದರ್ಭದಲ್ಲಿ ಮನುಷ್ಯನ ಆ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ಅದೇ ಮಾರ್ಗಶಿರ ಮಾಸದಲ್ಲೇ ಪರಮಾತ್ಮನ ಅವತಾರವಾಗ್ತದೆ. ಅತ್ರಿ ಅನಸೂಯೆಯರ ಮಗನಾಗಿ. ಯಾರು ಈ ಅತ್ರಿ? ಅತ್ರಿ ಎನ್ನುವುದಕ್ಕೆ ಗುಣತ್ರಯಗಳನ್ನು ಮೀರಿ ನಿಂತವರು ಅಂತ ಹೇಳ್ತಾರೆ. ಗುಣತ್ರಯಗಳು ತ್ರಿಗುಣಾತ್ಮಕ, ತ್ರಿಗುಣಗಳು ಸತ್ವ ರಜೋ ತಮ, ಈ 3 ಗುಣಗಳುಂಟು ಮನುಷ್ಯನಿಗೆ. ಕೆಲವರಲ್ಲಿ ಸಾತ್ವಿಕರಾಗಿರ್ತಾರೆ, ಕೆಲವರು ಸ್ವಲ್ಪ ರಜೋ ಬುದ್ಧಿಯಲ್ಲಿರ್ತಾರೆ, ಮತ್ತು ಕೆಲವರು ತಾಮಸಗಳಿರ್ತಾರೆ. ಸಾತ್ವಿಕರಾಗಿದ್ದವರು ಯಾವುದಕ್ಕೂ ಮಾತಾಡೋದಿಲ್ಲ. ಇನ್ನು ಮಳೆ ಬಂದರೂ ಮಾತಾಡೋದಿಲ್ಲ, ಹತ್ತಿರವರು ಗಲಾಟೆ ಮಾಡಿದ್ರು ಮಾತಾಡೋದಿಲ್ಲ, ಹರಿಕತೆ ಹೇಳುವಾಗ ಯಾರಾದರೂ ಮಾತಾಡ್ತಾ ಇದ್ರು ಕೂಡ ಅವರು ಮಾತಾಡೋದಿಲ್ಲ. ಪಾಪ ಸಾತ್ವಿಕರು. ಸ್ವಲ್ಪ ರಾಜಸರು ಹಾಗಲ್ಲ, ಸ್ವಲ್ಪ ಹೇಳ್ತಾರೆ, ಸ್ವಲ್ಪ ಮಾತಾಡಬಾರ್ದು ಹರಿಕತೆ ಆಗುವಾಗ, ಸ್ವಲ್ಪ ಮಾತಾಡ್ಬಿಡ್ರಿ. ರಾಜಸ ಬುದ್ಧಿ ಸ್ವಲ್ಪ ಹಾಗೆ, ಸ್ವಲ್ಪ ಏರ್ತದೆ ಸ್ವರ. ತಾಮಸ ಬುದ್ಧಿ ಹಾಗೆಲ್ಲ ಅವ್ರು ಕೇಳೋದಿಲ್ಲ, ಕಪಾಲಕ್ಕೊಂದಿಡ್ತಾರೆ ಟಪ್ ಅಂತ. ಯಾಕೆ ಹೊಡೆದ್ರಿ, ಯಾಕೆ ಮಾತಾಡಿದ್ ನೀವು ಹರಿಕತೆ ಆಗುವಾಗ, ನನಗೆ ಕೇಳೋದಿಲ್ಲ. ಆ ತಾಮಸ ಬುದ್ಧಿ ಅದು. ಸಾತ್ವಿಕರು ನೀ ಏನು ಹೇಳಿದ್ರು ಕೂಡ ಮಾತಾಡೋದಿಲ್ಲ, ನೋಡ್ತಾರೆ. ಸತ್ವ ರಜೋ ತಮ, ಈ 3 ಗುಣಗಳನ್ನು ಮೀರಿರತಕ್ಕಂತಹ, ತ್ರಿಗುಣಾತ್ಮಕವನ್ನು ಮೀರಿರತಕ್ಕಂತಹ ಗುಣ ಅತ್ರಿ ಅಂತ ಹೇಳಿರ್ತಾರೆ. ಅಂತಹ ಅತ್ರಿಗಳು ಬ್ರಹ್ಮ ಮಾನಸ ಪುತ್ರರಂತೆ. ಬ್ರಹ್ಮನ ಮಾನಸ ಪುತ್ರರಾಗಿ ಹುಟ್ಟಿ, ಬ್ರಹ್ಮ ಹುಟ್ಟಿ ಬಂದದ್ದು ಪರಮಾತ್ಮನ ನಾಭಿಕಮಲದಿಂದ. ನಾವು ಸ್ವಲ್ಪ ಪ್ರಳಯ ಕಾಲವನ್ನು ನೋಡಿಕೊಳ್ಬೇಕು. ಯಾಕೆಂದರೆ ಈಗ ಪ್ರಳಯವನ್ನು ನಾವು ನೋಡಿಕೊಳ್ಬೇಕು. ಆ ಪ್ರಳಯದ ಬಗ್ಗೆ ಸ್ವಲ್ಪ ಚಿಂತನೆ ನಮಗೆ ಬೇಕು. ಹಿಂದೆ ಪ್ರಳಯ ಆಗ್ತದೆ ಅಂತ ಹೇಳುವಾಗ ಎಂಥ ಪ್ರಳಯ ಮಾರ, ಯಾರು ಹೇಳಿದವರು ಪ್ರಳಯ? ಈಗ ಆಗೋದೆಂಥದ್ದು ಪ್ರಳಯವೇ. ಎಷ್ಟು ಜನ ಸತ್ತು ಹೋಗ್ತಾರೆ, ದಿವಸಕ್ಕೆ ಎಷ್ಟು ಜನ ಸಾಯ್ತಾರೆ. ಇದು ಪ್ರಳಯ ಅಲ್ಲದೇನೇನು. ಎಲ್ಲೋ ಒಂದು ದಿಕ್ಕಿನಲ್ಲಿ ಕೋಮುಗಲಭೆ ಆಗ್ತದೆ, ಎಲ್ಲೋ ಒಂದು ದಿಕ್ಕಿನಲ್ಲಿ ರೋಗ ರುಜಿನಗಳು ಹರಡುತ್ತದೆ, ಎಲ್ಲೋ ಒಂದು ದಿಕ್ಕಿನಲ್ಲಿ ವಿಷಪ್ರಾಶನವಾಗ್ತದೆ. ಏನೋ ಮಧ್ಯ ಅಂತ ನಾವು ಒಳ್ಳೆಯದು ಅಂತ ಕುಡಿದು ಮಧ್ಯದಲ್ಲಿ ಅಂತ್ಯವನ್ನು ಕಾಣ್ತೇವೆ. ಅಲ್ಲಿ ಮಧ್ಯವೂ ಇಲ್ಲ, ಆರಂಭವೂ ಇಲ್ಲ, ಅಂತ್ಯ. ಇದೆಲ್ಲವೂ ಕೂಡ ಪ್ರಳಯದ ಮೂಲ ಸ್ವರೂಪ. ಆದ್ದರಿಂದ ಆ ಪ್ರಳಯ ಕಾಲದಲ್ಲಿಯೂ ಕೂಡ ನಮಗೆ ಆಶ್ವಾಸನೆ ಯಾರು ಅಂತಂದರೆ ಪರಮಾತ್ಮ. ಅದಕ್ಕೋಸ್ಕರವಾಗಿ ಪ್ರಳಯ ಕಾಲದಲ್ಲಿ ಮಹಾವಿಷ್ಣು ಇದ್ದಂತಹ ಆ ಮಹಾವಿಷ್ಣು ಜಗತ್ತೇ ಪ್ರಳಯದ ನೀರಿನಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ವಟಪತ್ರಶಾಹಿಯಾಗಿ ಹಾಗೆ ಮಲಗಿದ್ದಾನೆ ಪರಮಾತ್ಮನಂತೆ. ಎಂತಹ ಸುಂದರವ! ಕುಂದದ ಪ್ರಭೆಯುಳ್ಳ ವದನದಲ್ಲಿ ಮಂದಹಾಸ ಬೀರುತ್ತ, ಕುಂದದ ಪ್ರಭೆಯುಳ್ಳ ಕುಂದದ ಪ್ರಭೆಯುಳ್ಳ ವದನದಲ್ಲಿ ಮಂದಹಾಸ ಬೀರುತ್ತ, ಚಂದದಿ ಕರವ ಶಿರಕ್ಕೆ ಆನಿಸಿ, ಚಂದದಿ ಕರವ ಶಿರಕ್ಕೆ ಆನಿಸಿ, ಆನಂದದ ಸುಖ ನಿಧಿದೆ ಸೋಗ ತೋರುವ ದೇವನ ನೋಡ ಬಂದಿರೋ ಜಗದಲ್ಲ ಜನರು. ಅಂತಹ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ. ಅವನ ನಾಭಿಕಮಲದಲ್ಲಿ ಪರಮಾತ್ಮ ಉದ್ಭವವಾಗುತ್ತಾನೆ ಬ್ರಹ್ಮದೇವ. ನಾಭಿಕಮಲದಿ ಬ್ರಹ್ಮದೇವನ ಅಭ್ಯುದಯವ ತೋರಿ ಮೆರೆದವನ, ನಾಭಿಕಮಲದಿ ಬ್ರಹ್ಮದೇವನ ಅಭ್ಯುದಯವ ತೋರಿ ಮೆರೆದವನ, ನಭಜಾಂಡವನ್ನೆಲ್ಲ ಧರಿಸಿಗ, ನಭಜಾಂಡವನ್ನೆಲ್ಲ ಧರಿಸಿಗ, ಅಭಯದಾಯಕ ನಮ್ಮ ಸಿರಿ ಮುನಿವರದನ ನೋಡ ಬಂದಿರೋ ಜಗದೆಲ್ಲ ಸುಜನರು, ನೋಡ ಬಂದಿರೋ ಜಗದೆಲ್ಲ ಸುಜನರು. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಸಭೆಯಲ್ಲಿದ್ದವರೆಲ್ಲೊಮ್ಮೆ ಗೋವಿಂದ ಅಂತ ಹೇಳುವಾಗ ಗೋವಿಂದ ಹೇಳಬೇಕು. ಯಾಕೆ ಅಂತಂದರೆ, ಯಾಕೆ ಅಂತ ಕೇಳಿ, ನಮ್ಮ ಹರಿಕಥೆಯ ಸಂಪ್ರದಾಯದಲ್ಲಿ ಗೋವಿಂದ ಹೇಳಿಸುವುದು ಯಾಕೆ ಅಂತಂದರೆ 2 ಕಾರಣ. ಒಂದು ಕಾರಣ,
ನಮಗೆ ಆ ಗೋವಿಂದನಾಮ ಸ್ಮರಣೆಯಿಂದಾಗಿ ನಮ್ಮ ಪುಣ್ಯ ಬೆಳೀಬೇಕು ಅಂತ ಒಂದು. ಎರಡನೆಯ ಕಾರಣ, ಹರಿಕಥೆ ಕೇಳಿ ಕೇಳಿ ನಿದ್ರೆ ಬಂದವರಿದ್ದರೆ ಅಗಳು ಆ ಲೈಟ್ ಬೇಕು, ಸಭೆಯ ಲೈಟ್ ಬೇಕು, ಸಭೆಗೆ ಲೈಟ್ ಬೇಕು. ಇಲ್ಲಂತ ನಮ್ಗೆ ಗೊತ್ತಾಗೋದಿಲ್ಲ. ನಿದ್ರೆ ಬಂದವರಿದ್ದರೆ ಗೋವಿಂದ ಅಂತ ಹೇಳುವಾಗ ಏನಪ್ಪ ಅಂತ ಕಂಡುಬಿಡಿಸ್ನಡ್ತೆ ಎಂತ ಇದು ಅಂತ. ಅದಕ್ಕೆ ಗೊತ್ತು ಹೇಳಬೇಕು. ಯಾವಾಗ ನಾನು ಗೋವಿಂದ ಅಂತ ಹೇಳ್ತೇನೆ ಆಗೆಲ್ಲ ಗೋವಿಂದ ಹೇಳ್ಬಿಡು. ಲಕ್ಷ್ಮೀರಮಣ ಗೋವಿಂದ ನೋಡಿ, ಇನ್ನು ಹತ್ತಿರದಲ್ಲಿ ಯಾರು ನಿದ್ರೆ ಮಾಡೋದಿಲ್ಲ. ಅದಕ್ಕೆ ಸಂಪ್ರದಾಯದಲ್ಲಿ ಗೋವಿಂದನಾಮ ಸ್ಮರಣೆಯನ್ನು ಹೇಳುತ್ತಾ ಜನರಲ್ಲಿ ಹೆಚ್ಚಿನ ಭಕ್ತಿಯನ್ನು ಹುಟ್ಟಿಸ್ಲಿಕ್ಕೋಸ್ಕರವಾಗಿ, ಯಾವಾಗ ಜಲಪ್ರಳಯದಲ್ಲಿ ಈ ಪ್ರಕಾರವಾಗಿ ಮಲಗಿದ್ದನು ಮಹಾವಿಷ್ಣು, ಆ ನಾಭಿ ಕಮಲದಲ್ಲಿ ಬ್ರಹ್ಮದೇವ ತಾನು ಉದಿಸಿ ಬರ್ತಾನೆ. ಆ ಬ್ರಹ್ಮದೇವ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಸೃಷ್ಟಿಸಿದನ ಬ್ರಹ್ಮನಾಗಲೇ ಇಷ್ಟದಿನ್ 14 ಲೋಕವ, 14 ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಬ್ರಹ್ಮನ ಮೂಲಕವಾಗಿ. ಪುಷ್ಟಿಗೊಂಡಿತು ಮೇಧಿನಿಯು ಆ ಬ್ರಹ್ಮ ಸೃಷ್ಟಿಯಲ್ಲಿ, ಬ್ರಹ್ಮ ಸೃಷ್ಟಿಯಲ್ಲಿ ಇಡೀ ಮೇಧಿನಿಯ ಪುಷ್ಟಿಗೊಂಡಿತಂತೆ. ಆ ಪ್ರಕಾರವಾಗಿ ದದಿಪುಲಃ ಕೃತು ಅತ್ರಿ ಅಂಗೀರಸ ವಸಿಷ್ಠ ಮರೀಚಿ ಪುಲಸ್ತ್ಯ ಎಂಬ ಮಾನಸ ಸಪ್ತಪುತ್ರರ ಮತ್ತೆ ಸೃಷ್ಟಿಸಿದ. ಯಾವಾಗ ಜಗತ್ತನ್ನೇ ಸೃಷ್ಟಿ ಮಾಡಿದ್ನೋ ಬ್ರಹ್ಮದೇವ, ಆ ಜಗತ್ತಿನಲ್ಲಿ 14 ಲೋಕಗಳಲ್ಲಿಯೂ ಸುರನರೋರಗ ಯಕ್ಷಗಂಧರ್ವ ಕಿನ್ನರ ಕಿಂಪುರುಷರಾದಿ 3 ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿ ಎಲ್ಲ ಪ್ರಕಾರವಾದಂತಹ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಉರಗಗಳನ್ನು, ಜಂತುಗಳನ್ನು, ಕೀಟಗಳನ್ನು, ಗಿಡಗಳನ್ನು, ಮರಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಆ ಬಳಿಕ ತನ್ನ ಮಾನಸ ಅಂದರೆ ಮನಸ್ಸಿನಲ್ಲಿರತಕ್ಕಂಥ ಆ ಶಕ್ತಿಯಿಂದ 7 ಮಂದಿ ಮಕ್ಕಳನ್ನು ತಾನು ಸೃಷ್ಟಿ ಮಾಡಿದಂತೆ ಮಾನಸ ಪುತ್ರರು ಅಂತ ಅವರಲ್ಲಿ ಹೇಳಿದ್ದಾರೆ. ಅದು ಯಾರು ಅಂತಂದರೆ ದಧಿ ಪುಲಹ ಕೃತು ಅತ್ರಿ ಅಂಗೀರಸ ವಸಿಷ್ಠ ಮರೀಚಿ ಪುಲಸ್ಥ್ಯ ಎಂಬ ಮಾನಸ ಸಪ್ತಪುತ್ರರ ಮತ್ತೆ ಸೃಷ್ಟಿಸಿದ. 7 ಮಂದಿ ಸಪ್ತ ಋಷಿಗಳು ಅಂತ ಕರೆಯಲ್ಪಡುವವರು. ದಧಿ, ಪುಲಹಕೃತು, ಅತ್ರಿ ನಮ್ಮ ಇವತ್ತಿನ ಕಥಾ ನಾಯಕರಾದಂತಹ ಗುರು ದತ್ತಾತ್ರೇಯರ ತಂದೆ. ಆಮೇಲೆ ಅಂಗೀರಸ, ವಸಿಷ್ಠ, ಮರೀಚಿ, ಪುಲಸ್ತ್ಯ ಎನ್ನುವ 7 ಮಂದಿ ಮಕ್ಕಳನ್ನು ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಅತ್ರಿ ಎನ್ನತಕ್ಕಂಥವಳು ಅಂತಹ ಆ ವಿಶೇಷವಾದ ಗುಣವನ್ನು ಹೊಂದಿರುವಂತಹ ಅತ್ರಿ ಎನ್ನುವಂಥವ ಇಡೀ ಗುರು ಪರಂಪರೆಯ ಮೂಲ ಗುರು. ಅವ ಮೂಲ ಗುರು ಪರಂಪರೆಗೆ ನಮ್ಮ ಪುರಾಣ ತಿಳಿಸ್ತದೆ. ದತ್ತಾತ್ರೇಯ ಮಹಾಮುನಿಗಳೇ ಮೂಲ, ಅದರಲ್ಲಿ ಅವರನ್ನು ಸೃಷ್ಟಿ ಮಾಡಿದಂತಹ ಅತ್ರಿ ಗುರು ಪರಂಪರೆಯ ಮೂಲ ಪುರುಷ ಅಂತ ಕರೆಯಲ್ಪಟ್ಟಿದ್ದಾನೆ. ಅಂತಹ ಅತ್ರಿಯ ಪತ್ನಿ ಯಾರು ಗೊತ್ತೇ? ಅನಸೂಯ. ಪ್ರಜಾಪತಿಗಳಲ್ಲಿ ಒಬ್ಬರಾದಂತಹ ಕರ್ದಮ ಮಹಾಮುನಿಯ ಮಡದಿಯಾದ ದೇವಹೂತಿಯಲ್ಲಿ ಸ್ವಯಂಭೂ ಮನುವಿನ ಮಗಳು ಕಪಿಲಾವತಾರದಿಂದ ಅವತರಿಸ್ತಾನೆ. ಅಲ್ಲಿ ಸುಮಾರು 9 ಮಂದಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರಂತೆ. ಆ 9 ಮಂದಿ ಹೆಣ್ಣು ಮಕ್ಕಳಲ್ಲಿ ಅತಿ ವಿಶೇಷವಾದ ಗುಣವಿರುವವಳು ಅನಸೂಯ. ಅವಳ ಅನಸೂಯಳ ಗುಣ ಏನು ಗೊತ್ತೇ ನಿಮಗೆ? ಅಸೂಯೆ ಇಲ್ಲ. ಈಗ ಯಾವ ಹೆಂಗಸರಲ್ಲಿ ಅಸೂಯೆ ಇಲ್ಲದವರಿದ್ದಾರೆ ಹೇಳಿ? ಈಗ ಹೆಂಗಸರು ಬೇಡಿ, ಗಂಡಸರು ಕೂಡ ಅಸೂಯೆ ಇದ್ದವರೇ ಇರೋದು. ಈಗ ಏನಾದ್ರು ಸ್ವಲ್ಪ ಒಳ್ಳೆ ಏನು ಮಾಡ್ರೆ ನಾವು ಮುರಾಣಿ ಕಾರ್ಯಕ್ರಮ ಆತುಂಟು ಮಾರ್ರೆ, ಈ ಕಾರ್ಯಕ್ರಮ ಭಾರಿ ಮಲ್ಲ ಆತುಂಡು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಸೂಯೆ ಇದರಲ್ಲಿ ಇಲ್ವೇ? ಇಲ್ವೇ? ಅಸೂಯೆ ಇಲ್ಲದಿರುವವರು ಯಾರಿಲ್ಲ. ಏನು ನನ್ನ ಕಾರ್ಯಕ್ರಮದಲ್ಲಿ ಟಿ ವಿ ವಿಡಿಯೋ ಏನಿಲ್ಲ ಆಯ್ತು, ಈ ಕಾರ್ಯಕ್ರಮದಲ್ಲಿ ವಿಡಿಯೋ ಇಟ್ಟಿದ್ದಾರೆ ಮಾರ್ರೆ. ಅಸೂಯೆ ಎಲ್ಲ ಇದಕ್ಕಿದಲ್ಲಿ ಉಂಟು. ಅನಸೂಯ ಅಂತ ಅರ್ಥ ಏನು? ಅಸೂಯೆ ಇಲ್ಲದವಳು ಅಂತ ಅರ್ಥ. ಅದಕ್ಕೆ ಆ ಅನಸೂಯ ಎನ್ನುವಂಥದ್ದು ಆಕೆಗೆ ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ಏನು? ಹೆಸರಿಗೂ ಗುಣಕ್ಕೂ ಸಂಬಂಧ ಇರುವಂಥದ್ದಕ್ಕೆ ಅನ್ವರ್ಥನಾಮ ಅಂತ ಹೇಳ್ತಾರೆ. ಶಾಂತಿ ಅಂತ ಒಬ್ಬಳಿಗೆ ಹೆಸರು ಉಂಟು ಅಂತ ತಿಳ್ಕೊಳ್ಳಿ, ಹೆಸರು ಶಾಂತಿ. ಅವಳಿಗೆ ಅನ್ವರ್ಥನಾಮ ಅಂತ ಹೇಳ್ಬೇಕಾದ್ರೆ ಏನಾಗಬೇಕು? ಅವಳಿಗೆ ಭಾಳ ಶಾಂತಿ ಇರಬೇಕು. ಅವಳ ಹತ್ರ ಹೋಗಿ ಏನು ನಿಮ್ಮನ್ನ ಹೆಸರು, ಏನಮ್ಮ ನಿಮ್ಮ ಹೆಸರು, ಯಾಕೆ ನಿಮಗೆ ಯಾಕೆ? ಅವಳಿಗೆ ಅಶಾಂತಿ ಶುರುವಾಗ್ತದೆ, ಮತ್ತು ಅವಳನ್ನು ಶಾಂತಿ ಅಂತ ಹೇಳಲಿಕ್ಕಾಗ್ತದೆ. ಹೆಸರು ಸುಂದರ. ಸುಂದರ, ಒಂದು ಕಣ್ಣು ಕಾಸರಗೋಡು, ಒಂದು ಕಣ್ಣು ತಲಪಾಡಿ ಕಾಣ್ತದೆ. ಹೊಟ್ಟೆ ಎಷ್ಟು ದೊಡ್ಡದು, ಕೈ 2 ಸಣ್ಣ ಬಾಯಿ, ದೊಡ್ಡ ಮೀಸೆ, ದೊಡ್ಡ ಮೂಗು. ನಡ್ಕೊಂಡು ಬರುವಾಗ ಡಬ 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 ಸಣ್ಣ ಗುಡ್ಡೆ ನಡ್ಕೊಂಡು ಬಂದ ಅವನಿಗೆ ಸುಂದರ ಅಂತ ಹೆಸರಿಟ್ರಿಗೆ.
ಅದಕ್ಕೆ ನಮ್ಮಲ್ಲಿ ಈ ನಾಮಪದಗಳಲ್ಲಿ 4 ವಿಧವಾದ ನಾಮಪದಗಳನ್ನು ಹೇಳಿದ್ದಾರೆ ಬಂಧುಗಳೇ. ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಹರಿಕತೆಗೆ ಇದಕ್ಕೇನು ಸಂಬಂಧ ಇಲ್ಲ, ತಿಳ್ಕೊಳ್ಳಿ, ಸ್ವಲ್ಪ ತಿಳ್ಕೊಳ್ಳಿಕ್ಕೆ ನಮಗೆ ಬೇಕಾಗ್ತದೆ. ಅದಕ್ಕೆ ಏನು 4 ವಿಧ: ಒಂದು ಅಡ್ಡನಾಮ, ಒಂದು ಗಿಡ್ಡನಾಮ, ಒಂದು ಅನ್ವರ್ಥನಾಮ, ಇನ್ನೊಂದು ಅನರ್ಥನಾಮ. 4 ವಿಧದ ನಾಮ ಉಂಟು. ನಾಮ ಅಂದರೆ ಹೆಸರು, ಅಂದರೆ ನಾಮ ಹೇಳಿದಂಥ ಅರ್ಥ ಅಲ್ಲ, ನಾಮ ಹೆಸರು. ಆ ಪ್ರತಿಯೊಂದು ನಾಮದಲ್ಲಿಯೂ ಅಡ್ಡನಾಮ ಅಂತ ಉಂಟು. ಅಡ್ಡನಾಮ ಅಂದರೆ ಏನು? ಒಬ್ಬ ಮನುಷ್ಯನಿಗೆ ಅಡ್ಡಲಾಗಿಡುವ ನಾಮ ಅಂತ ಅವನಿಗೆ ಅಡ್ಡನಾಮ ಇಟ್ಟಿರ್ತಾರೆ. ಅವನಿಗೆ ಬಜ್ಜಾಯಿದುಮ ಅಂತ. ನಮ್ಮಲ್ಲಿ ಕೇಸು ಕರೆಯುವಾಗ ಆ ಬಜ್ಜಾಯಿದುಮ ಅಂತ ಕರೀತಾರೆ. ಯಾಕೆಂದರೆ ನಾವು ಅಡಕೆ ಕದ್ದುಕೊಂಡು ಕೇಸಾಗಿದೆ ಅವನ ಮೇಲೆ. ಸಾರಾಯಿ ಸೋಮ ಅಂತ ಕರೀತಾರೆ, ಯಾಕಂದರೆ ಅವ ಸಾರಾಯಿ ಹಿಡಿಯಲ್ಪಟ್ಟು ಕೇಸಾಗಿದೆ. ಅವನಿಗೆ ಆ ಸಾರಾಯಿ ಅಂತ ಹೇಳೋದು ಅಡ್ಡನಾಮ ಅಲ್ವೇ? ಹೆಚ್ಚಿನ ಇದ್ದಾರೆ ನಮ್ಮಲ್ಲಿ, ಅದಕ್ಕೆ ಅಡ್ಡನಾಮ. ಗಿಡ್ಡನಾಮ ಅಂತಂದರೆ ದೊಡ್ಡದಾಗಿ ಹೆಸರು ಕರೀಲಿಕ್ಕೆ ಆಗೋದಿಲ್ಲ ಅಂತ. ನನ್ನ ಹೆಸರು ಶಂಕರನಾರಾಯಣ, ನನ್ನ ಶಂಕರು ಅಂತ ಕರೆಯೋದು. ಪದ್ಮನಾಭ ಅಂತ ಪಬ್ಬ ಅಂತ ಕರೆಯೋದು. ಜಗನ್ನಾಥನನ್ನು ಜಗ್ಗು ಅಂತ ಕರೆಯೋದು. ಜಗದೀಶನನ್ನು ಜಗ್ಗು ಅಂತ ಕರೆಯೋದು ಅಲ್ವೇ? ಕರೀತಾರಲ್ಲ ಹಾಗೆ. ಗಂಡ ಕರೀತಾನೆ ಪ್ರೀತಿಯಿಂದ, ಸಾವಿತ್ರಿ ದೇವಿ ಅಂತ ಅವಳ ಹೆಸರು, ಹೆಂಡತಿಯರು. ಬಹಳ ಪ್ರೀತಿಯಿಂದ ಕರೀತಾನೆ, ಸಾವು ಬಾರೆ ಅಂತ. ಕೈಯಲ್ಲಿ ಅಟ್ಟಣಿಗೆ ಹಿಡ್ಕೊಂಡು ಬಂದು, ನಮ್ಮ ಬರ್ತೇನೆ, ನಿಮ್ಮ ಸಾವು ನಾನೇ. ಅದಕ್ಕೆ ಗಿಡ್ಡನಾಮ ಅಂತ ಹೇಳೋದು. ಒಂದು ಅಡ್ಡನಾಮ, ಒಂದು ಗಿಡ್ಡನಾಮ. ಅನವರ್ಥನಾಮ ಅಂತಂದರೆ ಧ್ರುವ ಮಹಾರಾಜನ ತಾಯಿಯಾದ ಸುನೀತಿ ನೀತಿವಂತಳಾಗಿದ್ದಳು. ಅವಳು ನೀತಿವಂತಳಾಗಿದ್ದಳು, ಅವಳ ಹೆಸರು ಕೂಡ ಸುನೀತಿ. ಅದಕ್ಕೆ ಅನುವರ್ಥನಾಮ. ಅನರ್ಥನಾಮ ಅಂತಂದರೆ ನಾನು ಆವಾಗ ಹೇಳಿದಾಗ ಸುಂದರ, ಅದು ಅನರ್ಥನಾಮ. ಆ ಹೆಸರಿಗೂ ಗುಣಕ್ಕೂ ಹೆಸರಿಗೂ ರೂಪಕ್ಕೂ ಸಂಬಂಧ ಇಲ್ಲದಿರತಕ್ಕಂಥದ್ದು ಅನರ್ಥನಾಮ. ಇಲ್ಲಿ ಅನಸೂಯ ಎನ್ನುವಂಥದ್ದು ಈಕೆಗೆ ಅನ್ವರ್ಥನಾಮ. ಯಾಕೆಂತಂದರೆ ಅವಳಿಗೆ ಒಂದಿಷ್ಟು ಕೂಡ ಅಸೂಯೆ ಇಲ್ಲ. ಅಸೂಯೆಯೇ ಇಲ್ಲದಿರತಕ್ಕಂಥ ವಿಶೇಷವಾದಂತಹ ರೂಪದಲ್ಲಿ ಬೆಳಕು ಬರ್ತಾಳೆ. ಅತ್ರಿಯನ್ನು ಯಾವಾಗ ಮದುವೆಯಾಗಿ ಬಂದ್ಲೋ, ಅತ್ರಿಯ ಜನ್ಮ ಪಾವನವಾಯಿತಂತೆ. ಯಾಕೆಂತಂದರೆ ಯಾವ ಗಂಡಸು ತನ್ನ ಮಡದಿ ನನ್ನ ಮನೆಗೆ ಬಂದಾಕ್ಷಣದಿಂದ ನನ್ನ ಜನ್ಮ ಪಾವನವಾಯಿತು ಅಂತ ತಿಳ್ಕೊಳ್ತಾನೋ ಅಂತಹ ಮಡದಿಯೇ ಜೀವನ ಶ್ರೇಷ್ಠ ಮಡದಿಯಾಗ್ತಾಳೆ. ಅವಳನ್ನು ಪತಿವ್ರತೆ ಅಂತ ಕರೀತಾರೆ. ಎಷ್ಟೋ ಮಂದಿ ಪತಿವ್ರತೆಯರು ಅಂತ ನಮ್ಮ ಪುರಾಣದಲ್ಲಿ ಆಗಿ ಹೋಗಿದ್ದಾರೆ. ಅಂತಹ ಪತಿವ್ರತೆಯ ಲಕ್ಷಣಗಳೇನು ಅದನ್ನು ದಾಸರು ಬಹಳ ಸುಂದರವಾದಂತಹ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ನೋಡಿ. ಕುಲ ಬೆಳಗುವಳು ಸತಿಯು, ಅವಳು ಕುಲ ಬೆಳಗುವಳು ಸತಿ. ಸತಿಯಂತಹ ಅವಿಶೇಷವಾದ ಗುಣ ಇರುವವಳು ಕುಲವನ್ನು ಬೆಳಗುತ್ತಾಳೆ, ಅವಳಿಗೆ ಪತಿವ್ರತೆ ಅಂತ ಹೇಳ್ತಾರೆ. ಕುಲ ಬೆಳಗುವಳು ಸತಿಯು, ಅವಳು ಕುಲ ಬೆಳಗುವಳು ಸತಿ. ಹಲವು ಸದ್ಗುಣಗಳ ಭವ್ಯ ಮೂರುತಿಯು, ಹಲವು ಸದ್ಗುಣಗಳ ಭವ್ಯ ಮೂರುತಿಯು, ಹಲವು ಸದ್ಗುಣಗಳ ಭವ್ಯ ಮೂರುತಿಯು, ಕುಲ ಬೆಳಗುವಳು ಸತಿ. ನಿಜವಾದ ಕುಲ ಬೆಳಗುವಂತಹ ಸತಿಯ ಲಕ್ಷಣಗಳೇನು? ಸುಭಾಷಿತ ವರ್ಣನೆ ಮಾಡ್ತದೆ ನೋಡಿ. ನಾವೆಲ್ಲ ಯೋಚನೆ ಮಾಡಬೇಕು, ಈ ಲಕ್ಷಣ ನಮ್ಮಲ್ಲಿ ಉಂಟು ಅಂತ. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ, ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ, ಭೋಜ್ಯೇಷು ಮಾತಾ ಕ್ಷಮಯಾ ಧರಿತ್ರಿ. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ, ಭೋಜ್ಯೇಷು ಮಾತಾ ಕ್ಷಮಯಾ ಧರಿತ್ರಿ. ರೂಪೇಷು ಲಕ್ಷ್ಮೀ ಶಯನೇಷು ರಂಭಾ, ರೂಪೇಷು ಲಕ್ಷ್ಮೀ ಶಯನೇಷು ರಂಭಾ, ಷಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ, ಷಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ, ಕುಲಪ ಬೆಳಗುವಳು ಸತಿಯು, ಅವಳು ಕುಲಪ ಬೆಳಗುವಳು ಸತಿ. ಅವಳ ಲಕ್ಷಣಗಳು ವಿಶೇಷವಾದಂತಹ ರೀತಿಯಲ್ಲಿ ವರ್ಣನೆ ಮಾಡ್ತಾ ಮಾಡ್ತಾ ದಾಸರು ಹೇಳ್ತಾರೆ. ಒಬ್ಬಳು ನಿಜವಾದ ಪತಿವ್ರತೆ ಹೇಗಿರ್ತಾಳೆ ಅಂತಂದರೆ, ಪತಿ ಸೇವೆಯಲ್ಲಿ ದಿನವ ಕಳೆಯುವಳು,
ಪತಿವಾಕ್ಯವನೇ ಅನುಸರಿಸುವಳು, ಪತಿ ಸೇವೆಯಲ್ಲಿ ದಿನವ ಕಳೆಯುವಳು. ಪತಿವಾಕ್ಯವನೇ ಅನುಸರಿಸುವಳು, ಪತಿಯೊಬ್ಬನೇ ತನ್ನ ಪರದೈವವೆನ್ನುತ್ತಾ. ಪತಿಯೊಬ್ಬನೇ ತನಗೆ ಪರದೈವವೆನ್ನುವಳು, ಪತಿಯ ಸಂತಸದಲ್ಲಿ ಸುಖವ ಕಾಣುವಳು. ಪತಿಯ ಸಂತಸದಲ್ಲಿ ಸುಖವ ಕಾಣುವಳು, ಕುಲವ ಬೆಳಗುವಳು ಸತಿ. ಅವಳು ಕುಲವ ಬೆಳಗುವಳು ಸತಿ. ಕುಲ ಬೆಳಗುವಂತಹ ಸತಿ ಹೇಗಿರ್ತಾಳಂತಂದರೆ ಪತಿ ವಾಕ್ಯವನ್ನು ಅನುಸರಿಸ್ತಾಳೆ, ಪತಿಯ ಜೀವನವನ್ನೇ ತನ್ನ ಜೀವನ ಅಂತ ತಿಳ್ಕೊಳ್ತಾಳೆ, ಪತಿಯ ಸಾನ್ನಿಧ್ಯವನ್ನೇ ದೇವಸ್ಥಾನ ಅಂತ ತಿಳ್ಕೊಳ್ತಾಳೆ, ಪತಿಯ ಸೇವೆಯಲ್ಲಿ ತನ್ನನ್ನು ತಾನೇ ಮರೆತು ಕೊಡ್ತಾಳೆ. ನಿಜವಾದಂತಹ ಪತಿವ್ರತೆಯರ ಲಕ್ಷಣ ಅದು. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಷು ಮಾತಾ ಕ್ಷಮಯಾ ದರಿತ್ರಿ ರೂಪೇಶು ಲಕ್ಷ್ಮೀ ಶಯನೇಶು ರಂಭಾ ಷಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ. ಆದ್ದರಿಂದ ಅವಳನ್ನು ಧರ್ಮಪತ್ನಿ ಅಂತ ಕರೆದದ್ದು. ಹೆಂಗಸರನ್ನು ನಾವು ಹುಡುಗಿ ಮಡದೆಯರನ್ನು ಶ್ರೀಮತಿಯರನ್ನು ಧರ್ಮಪತ್ನಿ ಅಂತ ಕರೆದ ಹಾಗೆ ಎಲ್ಲಿಯಾದರೂ ನಮ್ಮ ಊರಿನಲ್ಲಿ ದೇರ್ಲಕಟ್ಟೆಯಲ್ಲಿ ಆಗಲಿ ಹತ್ತಿರ ಪ್ರದೇಶದಲ್ಲಿ ಆಗಲಿ ಯಾರನ್ನಾದರೂ ಧರ್ಮಪತಿ ಅಂತ ಕರೆದದ್ದು ಉಂಟು. ನಿಮ್ಮ ಊರಿನಲ್ಲಿ ಯಾರು ಧರ್ಮಪತಿಗಳಿದ್ದಾರೆ? ಎನ್ನ ಧರ್ಮಪತಿ ಮಾರಾರೆ ಅಂತ ಹೇಳಿದವರು ಯಾರೋ ಇದ್ದಾರೆ. ಎನ್ನ ಧರ್ಮಪತ್ನಿ ಎಂಬ ಅಂತ ಹೇಳಿದವರಿದ್ದಾರೆ ಅಲ್ವೇ? ಯಾಕೆ ಧರ್ಮಪತ್ನಿ ಅಂದರೆ ಅರ್ಥ ಏನು? ಧರ್ಮಪತ್ನಿ ಅಂತಂದರೆ ಪತಿಯನ್ನು ಧರ್ಮ ಮಾರ್ಗದಲ್ಲಿ ನಡೆಸುವವಳು ಅಂತ ಅರ್ಥ. ಪತಿ ಎಲ್ಲೆಲ್ಲಿ ದಾರಿ ತಪ್ಪುತ್ತಾನೋ, ಎಲ್ಲೆಲ್ಲಿ ಅವನು ಹಾದಿ ತಪ್ಪಿ ನಡೆಯುತ್ತಾನೋ, ಎಲ್ಲೆಲ್ಲಿ ಅಂಕೆ ಮೀರಿ ನಡೆಯುತ್ತಾನೋ ಅಲ್ಲೆಲ್ಲ ಪತಿಯ ಮುಂದೆ ಬಂದು ಇದು ನಡೆಯುವ ದಾರಿ ನೀನು ಸರಿಯಲ್ಲ, ಹೀಗೆ ನಡೆಯಬೇಕು ಅಂತ ಧರ್ಮ ಮಾರ್ಗವನ್ನು ತೋರಿಸಿಕೊಡುವಳಾದ್ದರಿಂದ ಅವಳಿಗೆ ಧರ್ಮಪತ್ನಿ ಅಂತ ಹೆಸರು. ಅದು ಬಿಟ್ಟು ಯಾರೋ ಕೇಳಿದ್ರು ಧರ್ಮಪತ್ನಿ. ನಿಜವಾದ ಅರ್ಥದಲ್ಲಿ ನನ್ನ ಹೆಂಡತಿ ಮಾತ್ರ ಧರ್ಮಪತ್ನಿ. ಅವ ಹೇಳೋದು ಯಾಕೆ ಗೊತ್ತೇ ನಿಮಗೆ? ನನ್ನ ಅಣ್ಣ ಮದುವೆಯಾಗಿ ಅತ್ತಿಗೆಯನ್ನು ಕರ್ಕೊಂಡು ಬರುವಾಗ 25 ಪವನ್ ಚಿನ್ನ 50,000 ವರದಕ್ಷಿಣೆ ಕೇಳಿ ತಗೊಂಡು ಬಂದಿದ್ದ. ನನ್ನ ಹೆಂಡತಿ 1 ರೂಪಾಯಿ ಚಿನ್ನ ತರದೆ 1 ರೂಪಾಯಿ ವರದಕ್ಷಿಣೆ ತರದೆ ಧರ್ಮಕ್ಕೆ ಬಂದಿದ್ದಾಳಾದ್ದರಿಂದ ಅವಳು ನನ್ನ ಧರ್ಮಪತ್ನಿ. ಈ ಧರ್ಮಪತ್ನಿಗೆ ಅರ್ಥ ಉಂಟು? ಪತಿಯನ್ನ ಸದ್ಧರ್ಮದಲ್ಲಿ ನಡೆಸತಕ್ಕಂತಹ ಗುಣ ಇರುವವಳು ಮಾತ್ರ ಧರ್ಮಪತ್ನಿ ಅಂತ ಕರೆಯಿಸಿಕೊಳ್ತಾಳೆ. ಅವಳಲ್ಲಿ ಈ 7 ಬಗೆಯ 6 ಬಗೆಯ ಚಿಂತನೆಗಳಿರ್ತದೆ. ಪತಿಯ ವಾಕ್ಯವನ್ನು ನಡೆಸಿಕೊಡ್ತಾಳೆ ಅಂತೆ. ಹಾಗೆ ಹೇಳುವಾಗ ನನಗೊಂದು ಕಥೆ ನೆನಪಾಗ್ತದೆ. ವಿನೋದಕ್ಕಾಗಿ ನೋಡಿ, ಯಾವಾಗಲೂ ದೃಷ್ಟಾಂತಗಳನ್ನು ಹರಿದಾಸರು ಯಾಕೆ ಹೇಳ್ತಾರೆ ಅಂತಂದರೆ ಯಾರನ್ನು ಹೀನಾಯಿಸಲಿಕ್ಕೋ ಅಥವಾ ಯಾರನ್ನು ತಮಾಷೆ ಮಾಡಲಿಕ್ಕೋ ಯಾರನ್ನು ಗೇಲಿ ಮಾಡಲಿಕ್ಕಲ್ಲ. ನಿಜವಾದಂತಹ ಸತ್ವ ವಿಚಾರ ಏನು, ಪ್ರೆಸೆಂಟ್ ಪೊಸಿಷನ್ ಅಂತ ಹೇಳ್ತೇವಲ್ಲ ನಾವು, ಅದು ಏನು ತಿಳ್ಕೊಳ್ಳಿಕ್ಕೆ ಮಾತ್ರ. ಈಗ ಪತಿಯ ಮಾತನ್ನೇ ಅನುಸರಿಸುವವಳು, ಪತಿಯ ವಾಕ್ಯವನ್ನು ಚಾಚು ತಪ್ಪದೆ ಪಾಲಿಸುವವಳು ಅಂದ್ರೆ ಅರ್ಥ ಏನು? ಎಲ್ಲೋ ಒಂದು ದಿಕ್ಕಿನಲ್ಲಿ ಒಬ್ಬಳು ಗಂಡ ತೀರಿ ಹೋಗಿದ್ದು ಹೆಂಡತಿ ಸಮಾಧಿಯ ಮುಂದೆ ಕೂತುಕೊಂಡಿದ್ದಾಳೆ. ಸಮಾಧಿಯ ಮುಂದೆ ಕೂತುಕೊಂಡು ಕೈಯಲ್ಲಿ ಬೀಸಣಿಗೆ ಹಿಡಿದು ಗಾಳಿ ಹೋಗ್ತಾ ಇದ್ದಾಳೆ. ಯಾರೋ ಒಬ್ಬ ಆಚಿಂದ ಬರ್ತಾನೆ, ಬಂದು ಕೇಳ್ತಾನೆ, ಏನಮ್ಮ ಎಷ್ಟು ದೊಡ್ಡ ಪತಿವ್ರತೆ ನೀನು, ನಿನ್ನ ಗಂಡ ತೀರಿ ಹೋಗಿದ್ದರೂ ಕೂಡ ಆ ಸಮಾಧಿಯ ಒಳಗೆ ನಿಮ್ಮ ಗಂಡನಿಗೆ ಸೆಖೆ ಆಗಬಾರದು ಅಂತ ಹೊರಗಿನಿಂದಲೂ ಗಾಳಿ ಹಾಕ್ತಾ ಇದ್ದೀರಲ್ಲ, ನಿಜವಾಗಿಯೂ ನಿಮ್ಮ ಆ ಪತಿವ್ರತ ಶಕ್ತಿಗೆ ನಾನು ಶರಣಾಗಿದ್ದೇನೆ ಅಂತ ನಮಸ್ಕಾರ ಮಾಡ್ತಾಳೆ. ಆವಾಗ ಅವನ ಪಕ್ಕದಲ್ಲಿ ನಿಂತಿದ್ದವ ಹೇಳ್ತಾನೆ, ಹಾಗಲ್ಲದಕ್ಕೆ ಅರ್ಥ. ಅವಳು ಯಾಕೆ ಗಾಳಿ ಹಾಕ್ತಾಳೆ ಗೊತ್ತೇ? ಯಾಕೆ? ಅವಳ ಪತಿ ತೀರಿ ಹೋಗುವ ಮುನ್ನ ಒಂದು ಮಾತು ಹೇಳಿದ್ಲು, ಅದನ್ನು ನಡೆಸಿಕೊಡ್ತಾ ಇದ್ದಾಳೆ ಅವಳು. ಪತಿಯ ಮಾತನ್ನು ನಡೆಸಿಕೊಡುವುದು ಅಂತ ಏನು ಮಾತು ಹೇಳಿದ್ಲು? ಅವಳು ಹೇಳಿದ್ಲು, ನಾನೆಲ್ಲಾದರೂ ಸತ್ತರೆ, ನೀನು ಜೀವಂತವಾಗಿದ್ದರೆ ನಾನೆಲ್ಲಾದ್ರೂ ಸತ್ತರೆ ನನ್ನ ಗೋರಿಯ ಸಿಮೆಂಟ್ ಆರಿ ಹೋಗುವ ಮೊದಲು ನೀನು ಬೇರೆ ಮದುವೆ ಆಗಬಾರ್ದು. ಅದಕ್ಕೆ ಸಿಮೆಂಟ್ ಹಾಕಿದಾರಲ್ಲ, ಅದನ್ನು ಒಣಗಲಿಕ್ಕೆ ಅಂತ ಗಾಳಿ ಹಾಕ್ತಾ ಇದ್ದಾಳೆ ಅಂತ. ಇದು ವಿಶೇಷವಾದಂತಹ ಯಾರಿಗೂ ಸಂಬಂಧಪಟ್ಟದ್ದಲ್ಲ. ಅಂತಹ ಪತಿವ್ರತಾ ಶಿರೋಮಣಿಯಾಗಿರತಕ್ಕಂತಹ ಅನಸೂಯಳ ಜೊತೆಯಲ್ಲಿರತಕ್ಕಂತಹ ಜೀವನ ಅತ್ರಿ ಮಹರ್ಷಿಗಳದ್ದು ಜೀವನ ಸಾಗ್ತಾ 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 ಇರತಕ್ಕಂತಹ ಕಾಲ. ಇವರಿಬ್ಬರ ಮಹಾನ್ ಪತಿವ್ರತಾ ಶಕ್ತಿಯಿಂದಾಗಿ
ಇಡೀ ಜಗತ್ತೇ ಬಹಳ ವಿಶೇಷವಾದ ರೀತಿಯಲ್ಲಿ ಆಶ್ಚರ್ಯಚಕಿತವಾಗುತ್ತದಂತೆ. ಎಂತಹ ಪತಿವ್ರತೆಯರಿವರು, ಎಂತಹ ಸತಿಪತಿಯರಿವರು, ಇಂತಹ ಸತಿಪತಿಯರ ಜೀವನ ಎಂತಹ ಸುಂದರ. ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಂತಹ ಅನ್ಯೋನ್ಯವಾದಂತಹ ಸತಿಪತಿಯರು ಇಲ್ಲ ಎನ್ನುವಂತಹ ಮಟ್ಟಿಗೆ ಅತ್ರಿ ಅನಸೂಯರು ಬೆಳೆಯುತ್ತಿರುವಂತಹ ಸಂದರ್ಭ. ದೇವೇಂದ್ರನಿಗೆ ಅಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ಚಿಂತನೆ ಆರಂಭವಾಯಿತಂತೆ. ದೇವರಾಜನಾದಂತಹ ಮಹೇಂದ್ರ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾನೆ, ಈ ಅತ್ರಿ ಅನಸೂಯಳ ಕಾರಣದಿಂದಾಗಿ ವಿಶೇಷವಾದ ಶಕ್ತಿಯನ್ನು ಪಡೆದು ಜಗತ್ತಿನಲ್ಲಿ ತಾನು ವಿಶೇಷವಾದಂತಹ ಸನ್ಯಾಸಿಯಾಗಿ ಬೆಳೆದು ಬಂದರೆ ಮುಂದೆ ನಾನು ಆಳುತ್ತಿರುವಂತಹ ಈ ಸುಧರ್ಮ ಸಿಂಹಾಸನದ ಮೇಲೆ ಈ ಅತ್ರಿ ಎಲ್ಲಿಯಾದರೂ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದರೆ, ದೇವೇಂದ್ರ ಪದವಿಯನ್ನು ತಾನು ಕೈವಶಪಡಿಸಿಕೊಂಡ್ರೆ, ಆದ್ದರಿಂದ ಹೇಗಾದರೂ ಮಾಡಿ ಇವರ ಈ ಅನ್ಯೋನ್ಯತೆಯನ್ನು ಭಗ್ನಗೊಳಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ. ದೇವೇಂದ್ರನಿಗೆ ಭಯ, ಯಾಕೆಂತಂದರೆ ಅನಸೂಯಳ ಕಾರಣದಿಂದ ಅತ್ರಿ ವಿಶೇಷವಾಗಿ ಬೆಳೆದರೆ ಸದ್ಧರ್ಮ ಸಭೆಯಲ್ಲಿ, ಅಂದರೆ ದೇವೇಂದ್ರ ಸಭೆಯಲ್ಲಿ ಇಂದ್ರನಾಗಿ ಮೆರೆಯುವಂತಹ ಶಕ್ತಿ ಒಳಗಿರ್ತದೆ ಅಂತ. ಅದೇ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಏನು ಮಾಡ್ತಾರಂತಂದರೆ, ಅನಸೂಯಳ ಪತಿವ್ರತಾ ಶಕ್ತಿ ಏನು ಎಂಬುದನ್ನು ತ್ರಿಮೂರ್ತಿಗಳ ಪತ್ನಿಯಾದಂತಹ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿ, ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿ, ಮಹೇಶ್ವರನ ಪತ್ನಿಯಾದಂತಹ ಪಾರ್ವತೀ ದೇವಿಯರು ಒಂದಾಗಿರುವಂತಹ ಸಂದರ್ಭದಲ್ಲಿ, ಒಟ್ಟಾಗಿರುವಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಅವರ ಕಿವಿಯಲ್ಲಿ ಅನಸೂಯಳ ಪತಿವ್ರತಾ ಶಕ್ತಿಯನ್ನು ವರ್ಣನೆ ಮಾಡ್ತಾರೆ. ಅಮ್ಮ, ನೀವೇನೂ ಅಲ್ಲ, ಅನಸೂಯಳ ಮುಂದೆ ನೀವೇನೂ ಅಲ್ಲ. ನಿಮ್ಮ ಪತಿವ್ರತಾ ಶಕ್ತಿ ದೊಡ್ಡದು ಅಂತ ನೀವು ತಿಳ್ಕೊಂಡಿದ್ದೀರಿ, ಆದರೆ ನಿಮಗಿಂತಲೂ ಹೆಚ್ಚಿನ ಪತಿವ್ರತಾ ಶಕ್ತಿ ಇರುವವಳು ಯಾರು ಅಂತಂದರೆ ಅವಳು ಅನಸೂಯಾದೇವಿ. ಎಲೆ ಜಗಜ್ಜನನಿಯರೆ ಕೇಳೆಂದ ಮಾತ ಅಲೆ ಭಲೆ ಅತ್ರಿ ಸತಿ ಅನಸೂಯಳ ಕಥಾ. ಎಲೆ ಜಗಜ್ಜನನಿಯರೆ ಕೇಳೆನ್ನ ಮಾತ ಅಲೆ ಭಲೆ ಅತ್ರಿ ಸತಿ ಅನಸೂಯಳ ಕಥಾ. ಅತ್ರಿ ಸತಿಯಾದಂತಹ ಅನಸೂಯಳ ಕಥೆಯನ್ನು ಕೇಳಿ ನಿಮಗೆಲ್ಲರಿಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಪಾತಿವೃತ್ಯವನ್ನು ಹೊಂದಿರುವವರು. ಮೂರು ಲೋಕದೊಳಿಲ್ಲ ಅವಳ ಮೀರಿಪ ಸಾತ್ವಿ ಯಾರಿಲ್ಲ ಆ ಪತಿವೃತ್ತಿಗೆ ಸಮರು. ಮೂರು ಲೋಕದೊಳಿಲ್ಲ ಅವಳ ಮೀರಿಪ ಸಾತ್ವಿ ಯಾರಿಲ್ಲ ಆ ಪತಿವೃತ್ತಿಗೆ ಸಮರು. ಉರಿವ ಬೆಂಕಿಯ ಚೆಂಡು ಅವಳ ಚಾರಿತ್ರ್ಯವು. ಅವಳ ಚಾರಿತ್ರ್ಯ ಅಂತಂದ್ರೆ ಅದು ಉರಿಯುವ ಬೆಂಕಿ ಇದ್ದ ಹಾಗೆ. ಉರಿವ ಬೆಂಕಿಯ ಚೆಂಡು ಅವಳ ಚಾರಿತ್ರ್ಯವು, ಬರಿಗೋಳು ಅಲ್ಲ ಕೇಳಿರಿ ಅವಳ ಚರಿತವಿದು. ಎಲೆ ಜಗಜ್ಜನನಿಯರೆ ಕೇಳೆಂದ ಮಾತ ಅಲೆ ಭಲೆ ಅತ್ರಿ ಸತಿ ಅನಸೂಯಳ ಕಥಾ. ಅನಲ ಜಲವಿರದೆ ಅಡುಗೆ ಸಿದ್ಧಪಡಿಸುವಳು, ವಿನಯದಲೆ ಜಗದ ಮಂದಡೆಯ ಗಳಿಸಿಗಳು. ಮುನಿಕುಲದಿ ಹೊಳೆ ಹೊಳೆವ ಕಲಶವಿಟ್ಟಂತಿಗಳು. ಇಡೀ ಮುನಿಕುಲದಲ್ಲಿ ಹೊಳೆ ಹೊಳೆಯುವ ಕಲಶದಂತೆ ಮಿನುಗುತ್ತಾ ಇರತಕ್ಕಂತಹ ಸಾಧ್ವಿಮಣಿಯವಳು ಅನಸೂಯ. ಮುನಿಕುಲದಿ ಹೊಳೆ ಹೊಳೆವ ಕಲಶವಿಟ್ಟಂತಿಗಳು. ಮುನಿವರದ ಶ್ರೀಹರಿಯ ಚರಣ ಕಿಂಕರಳವಳು. ಎಲೆ ಜಗಜ್ಜನನಿಯರೆ ಕೇಳೆಂದ ಮಾತ ಅಲೆ ಭಲೆ ಅತ್ರಿ ಸತಿ ಅನಸೂಯಳ ಕಥಾ. ಅಲೆ ಭಲೆ ಅತ್ರಿ ಸತಿ ಅನಸೂಯಳ ಕಥಾ. ಅತ್ರಿ ಸತಿಯಾದಂತಹ ಅನಸೂಯಳ ಕಥೆಯನ್ನು ಕೇಳಿ ಇಡೀ ಜಗತ್ತಿನಲ್ಲಿ ಅವಳಷ್ಟು ದೊಡ್ಡದಾದಂತಹ ಪತಿವ್ರತ ಶಿರೋಮಣಿಯರು ಯಾರೂ ಇಲ್ಲ. ನೀವೆಲ್ಲ ಏನು ಲೆಕ್ಕವೇ ಅಲ್ಲ. ಯಾವಾಗ ಈ ಮಾತು ಕೇಳಿತೋ ತ್ರಿಮೂರ್ತಿಗಳ ಮಡದಿಯರಿಗೆ ಮನಸ್ಸಿನಲ್ಲಿ, ಹೃದಯದಲ್ಲಿ, ಹೊಟ್ಟೆಯಲ್ಲಿ ಉರಿ ಬಂತು. ಅದಕ್ಕೆ ಅಸೂಯೆ ಅಂತ ಹೇಳೋದು. ಈ ಅಸೂಯೆ ಅಂತ ಇಲ್ಲಿ ಆರಂಭ ಆಗುವುದು ಎಲ್ಲಿ ಗೊತ್ತೇ? ಹೊಟ್ಟೆ ಒಳಗೆ. ಹೊಟ್ಟೆ ಒಳಗಿಂದ ಬೆಂಕಿ ಬರುವಂಥದ್ದು. ಆ ಬೆಂಕಿ ಅಲ್ಲಿಗೆ ತಣ್ಣಗಾದರೆ ತೊಂದರೆ ಇಲ್ಲ. ಅದು ಏನಾಗುತ್ತೆ ಅಂದರೆ ತನ್ನ
ಆರಂಭ ಉದ್ಭವ ಎಲ್ಲಿ ಆಯಿತೋ ಅಲ್ಲಿ ಮಾತ್ರ ಸುಡುವುದಲ್ಲ ಅದು, ಮತ್ತು ಸುತ್ತ ಇಡೀ ಕುಟುಂಬವನ್ನು ಸುಡುತ್ತದೆ. ಅದು ಯಾರನ್ನು ಬಿಡಲಿಲ್ಲ ಇಷ್ಟರ ತನಕ. ಅದಕ್ಕೆ ಅನಸೂಯಳಿಗೆ ಅಸೂಯೆ ಇಲ್ಲ ಅಂತ ಹೇಳೋದನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಕಾರಣ ಅದು. ಅಸೂಯೆ ಇರುವೆ ಇಲ್ಲದ ಜಾಗ ಉಂಟು. ಆ ಇರುವೆ ಬಳಿಯಲ್ಲಿ ಹೋಗಿ ಹೇಳಿ, ನೀನು ಎಲ್ಲಿದ್ದಿ, ನಾನು ಎಲ್ಲೆಲ್ಲಿ ಇರುವೆ ಅಂತ ಹೇಳ್ತದೆ. ಯಾಕೆ? ಅದು ಎಲ್ಲೆಲ್ಲಿ ಇರುವೆ ಅಂತ ಹೇಳೋದೇ ಅದಕ್ಕೆ ಇರುವೆಯ ಲಕ್ಷಣ. ಅಸೂಯೆ ಎನ್ನುವಂತಹದ್ದು ಇಲ್ಲದಿರುವ ಜಾಗ ಇಲ್ಲ, ಅದೇ ಒಂದು ಅಗ್ನಿ. ತ್ರಿಮೂರ್ತಿಗಳ ಮಡದಿಯಾದರೆ ಅವರ ಹೊಟ್ಟೆಯಲ್ಲಿ ಕೂಡ ಈ ಅಸೂಯೆ ಭುಗಿಲೆದ್ದಿತ್ತಂತೆ. ದೇವೇಂದ್ರಾದಿ ದೇವತೆಗಳು ಯಾವಾಗ ಹೇಗಾದರೂ ಮಾಡಿ ಅನಸೂಯಳ ಈ ಪಾತಿವ್ರತ್ಯವನ್ನು ಕೆಡಿಸಬೇಕು ಅಂತ ತೀರ್ಮಾನ ಮಾಡಿದ್ದನೋ, ಅದೇ ಸಮಯದಲ್ಲಿ ತ್ರಿಮೂರ್ತಿಗಳ ಮಡದಿಯರಾದಂತಹ ಈ ಗೌರೀದೇವಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿಯರು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಹೋಗಿ ಹೇಗಾದರೂ ಮಾಡಿ ಈ ಅನಸೂಯಳನ್ನು ನತಮಸ್ತಗಳನ್ನಾಗಿಸಬೇಕು ಅಂತ ತಾವು ಪ್ರಾರ್ಥನೆ ಮಾಡ್ತಾರೆ. ದೇವೇಂದ್ರಾದಿ ದೇವತೆಗಳು ಈ ಪ್ರಕಾರವಾಗಿ ಹೋಗಿ ನಮಗೆ ತೊಂದರೆ ಆಗುತ್ತದೆ ಅಂತ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ದೇವೇಂದ್ರನಿಗೆ ತನ್ನ ಸ್ಥಾನಮಾನ ಗೌರವಗಳು ಎಲ್ಲಿ ನಾಶವಾಗುತ್ತದೆ ಎನ್ನುವಂಥ ಒಂದು ವಿಶೇಷವಾದ ಬೆದರಿಕೆ, ಹೆದರಿಕೆ ಮನಸ್ಸಿನಲ್ಲಿ ಉಂಟಾಯ್ತಂತೆ. ಇವತ್ತು ಸ್ಥಾನಮಾನ ಗೌರವಗಳು ನಾಶವಾಗುತ್ತದೆ ಅಂತಾದರೆ ಯಾರು ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಿದ್ದಾರೆ, ಸತ್ಯವಲ್ವೇ? ನಮ್ಮ ಸ್ಥಾನಮಾನ ಗೌರವಗಳನ್ನು ಉಳಿಸಿಕೊಳ್ಳಲಿಕ್ಕೆ. ಅದಕ್ಕೆ ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಎಲ್ಲಕ್ಕಿಂತಲೂ ಮಿಗಿಲು ಏನು ಗೊತ್ತೇ ನಿಮಗೆ? ಮನ್ನಣೆಯ ದಾಹ. ಮನ್ನಣೆಯ ದಾಹ. ಎಲ್ಲಾರು ಒಂದು ಕಿಲೋ ಹೋದಾಗ ನಮಗೊಂದು ಕುರ್ಚಿ ಕೊಡಲಿಲ್ಲ ಅಂತೇಳಿ ನೋಡಿ ಎಷ್ಟು ಜನರು ವಾಪಸ್ ಬಂದವರಿದ್ದಾರೆ. ಅವರ ಕಾರ್ಯಕ್ರಮ ಎಂಥ ಕಾರ್ಯಕ್ರಮ ಮಾಡ್ರೆ, ಏನು ಕಾರ್ಯಕ್ರಮ ಮಾಡ್ತಾರೆ? ನಾನು ಹೋದರೆ ಒಂದು ಕುರ್ಚಿ ಕೊಡಲಿಲ್ಲ ನನಗೆ, ನಾನು ಹೋದರೆ ನನ್ನ ಹತ್ರ ಮಾತಾಡಲಿಲ್ಲ, ಏನು ಅಂತ ಕೇಳಲಿಲ್ಲ. ಎಷ್ಟೋ ಮಂದಿ ಮದುವೆ ಊಟ ಮಾಡದೆ ಬಂದವರಿದ್ದಾರೆ. ಯಾಕೆ? ನನಗೊಂದು ಕುರ್ಚಿ ಇಲ್ಲ ಮಾರಲ್ಲಿ. ಇವು ಕುರ್ಚಿ ನಿಮ್ಮನ್ನು ಕರೆದಿದ್ದಾರೆ, ಪ್ರೀತಿಯಿಂದ ಹೋಗಿ ಬರುವಂಥದ್ದು ಅಷ್ಟೇ ಕೆಲಸ. ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಜಗತ್ತಿನಲ್ಲಿ ನೋಡಿ, ಅನ್ನದಾತುರ, ಅನ್ನ ಇಲ್ಲದೇ ಇದ್ದರೆ ಯಾರಿಗೂ ಬದುಕಲಿ ಸಾಧ್ಯ ಇಲ್ಲ. ಅನ್ನ ಬೇಕು. ಅನ್ನದಿಂದ ಕೊಬ್ಬಿ ಹೊನ್ನ ಮದದಿಂದ ಬಲು ಉಬ್ಬಿ ಅಂತ ನಮ್ಮ ದೇಹವನ್ನು ವರ್ಣನೆ ಮಾಡಿದ್ದಾರೆ. ಈ ದೇಹ ಕೊಬ್ಬುವಂತಹದ್ದು ಅನ್ನ. ಅನ್ನ ಸ್ವಲ್ಪ ದಿವಸ ಇಲ್ಲದಿದ್ದರೆ, ಎಲ್ಲರೂ ಹಾಸ್ಟೆಲ್ನಲ್ಲಿ ಮಕ್ಕಳನ್ನು ಸೇರಿಸಿದರೆ ಅನ್ನ ಅಲ್ಲಿಲ್ಲ ಅಂತಾರೆ, ಮಕ್ಕಳು ವಾಪಸ್ ಬರುವಾಗ ಈ ಕಡ್ಡಿಯಾಗಿರ್ತಾರೆ. ಏನು ನಿನಗೆ ಅನ್ನವೇ ಕೊಡಲಿಲ್ಲ ಅಂತ ಕೇಳ್ತಾರೆ. ಯಾಕೆ? ಅನ್ನದಾತುರ. ಅನ್ನ ಬೇಕೇ ಬೇಕು ಮನುಷ್ಯನಿಗೆ, ಅಲ್ವೇ? ಆದರೆ ಈ ಅನ್ನದಕ್ಕಿಂತಲೂ ಹೆಚ್ಚು ಪ್ರಯೋಜನಕ್ಕೆ ಬರುವಂಥದ್ದು ಚಿನ್ನವಂತೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ಮೇಲು. ಚಿನ್ನಕ್ಕೆ ಎಷ್ಟೇ ಬೆಲೆ ಇರಲಿ, ಅಲುಕಾಸ್ನಲ್ಲಿ ಜನ ಕಡಿಮೆ ಆಗಿದ್ದಾರೆ. ಯಾವಾಗ ನೋಡಿದ್ರು ಸಾಲು, ಯಾವಾಗ ನೋಡಿದ್ರು ಸಾಲು, ರಶ್, ಗೋಲ್ಡ್ ರಶ್. ಯಾವಾಗ ನೋಡಿದ್ರು ಚಿನ್ನ ಎಷ್ಟೇ ಕಡಿಮೆ ಹೆಚ್ಚು ಬೆಲೆ ಆದರೂ ಕೂಡ ಇವತ್ತು ಮದುವೆ ಆಗುವಾಗ ಕುತ್ತಿಗೆ ತುಂಬ ಹೆಣ್ಣು. ಮೊದಲೆಲ್ಲ ನಾಶಿಕೆಯಿಂದ ತಲೆ ಬಗ್ಗುತ್ತಾ ಇತ್ತು. ಇವತ್ತು ಹೆಣ್ಣಿನ ಕುತ್ತಿಗೆ ಚಿನ್ನದಂತ ತಲೆ ಬಗ್ತದೆ. ತಲೆ ಎತ್ತದಿಲ್ಲ ಅವಳು, ಯಾಕಂದ್ರೆ ಮದುವೆಗೆ ಆಗೋದಿಲ್ಲ ಅಂತ. ಯಾಕೆ? ಕುತ್ತಿಗೆ ಅಷ್ಟು ಚಿನ್ನ. ಒರಿಜಿನಲ್ ಗೋಲ್ಡ್ ಇರ್ತದೆ, ಓಲ್ಡ್ ಗೋಲ್ಡ್ ಇರ್ತದೆ, ಬೇರೆ ವಿಷಯ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಅಲ್ವೇ? ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಎಷ್ಟೇ ಚಿನ್ನ ಕೊಡಿ, ಈ ಹೆಣ್ಣು ಮತ್ತು ಗಂಡಿನ ಮನಸ್ಸಿನಲ್ಲಿ ಉದ್ಭವಿಸುವಂತಹ ಪ್ರೇಮ, ಪ್ರೀತಿ, ಅದು ಈ ಅನ್ನ ಚಿನ್ನಕ್ಕಿಂತಲೂ ಹೆಚ್ಚಂತೆ. ಇನ್ನು ಅನ್ನ ಚಿನ್ನ ಎಷ್ಟೇ ಇರಲಿ ಮನೆಯಲ್ಲಿ, ಹೆಣ್ಣು ಗಂಡು ಪ್ರೀತಿ ಆದರೆ ಮತ್ತೆ ಅದು ಯಾವುದು ಬೇಡ, ಓಡೋದೆ, ಓಡೋದು ಎಲ್ಲಿವರೆಗೆ ನಿಲ್ತದೆ ಅಲ್ಲಿ ಓಡೋದು. ಪೆಟ್ರೋಲ್ ಮುಗಿಯವರೆಗೆ ಓಡೋದು, ಮತ್ತೆ ಎಲ್ಲಿ ಹೋಗೋದು? ಆಚೆ ಹೋಗೋದು, ಈಚೆ ಹೋಗೋದು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಅದಕ್ಕಿಂತಲೂ ತೀಕ್ಷ್ಣವಾದದ್ದನ್ನು 3ನೇ ಚರಣದಲ್ಲಿ ಹೇಳ್ತಾರೆ ನೋಡಿ. ಮನ್ನಡೆಯ ದಾಹವದು ಎಲ್ಲಕ್ಕಿಂತಲೂ ತೀಕ್ಷ್ಣ, ಮನ್ನಡೆಯ ದಾಹವದು ಎಲ್ಲಕ್ಕಿಂತಲೂ ತೀಕ್ಷ್ಣ, ತಿನ್ನುವುದಾತ್ಮವನು ಮಂಕುತಿಮ್ಮ ತಿನ್ನುವುದು
ಮಂಕುತಿಮ್ಮ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅನ್ನದಾತುರಕ್ಕಿಂತ ಚಿನ್ನದಾತುರಕ್ಕಿಂತ ಹೆಣ್ಣು ಗೊಂಡಲವು ಮನ್ನಣೆಯ ದಾಹವದು ಎಲ್ಲಕ್ಕಿಂತಲೂ ತೀಕ್ಷ್ಣ. ತಿನ್ನುವುದು ಅದು ಆತ್ಮವನ್ನೇ ಮಂಕುತಿಮ್ಮ. ಆ ಮನ್ನಣೆಯ ದಾಹ ದೇವೇಂದ್ರನಲ್ಲಿ ಬೆಳಗಿತೋ, ಹೇಗಾದರೂ ಮಾಡಿ ಅನಸೂಯಳನ್ನು ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿ ದೇವೇಂದ್ರಾದಿ ದೇವತೆಗಳು ಒಂದು ಕಡೆಯಲ್ಲಿ ಬಂದು ಹೇಳುತ್ತಾರೆ, ಇನ್ನೊಂದು ಕಡೆಯಲ್ಲಿ ಹೆಂಡಂದರು ಬಂದು ಹೇಳ್ತಾರೆ, ಹೇಗಾದರೂ ಮಾಡಿ ಅನಸೂಯಳನ್ನು ಅವಳ ಪತಿವ್ರತೆಯನ್ನು ನಾಶ ಮಾಡಬೇಕು ಅಂತ. ಈಗ ದೇವೇಂದ್ರಾದಿ ದೇವತೆಗಳು ಹೇಳಿದ್ದನ್ನಾದರೂ ಕೂಡ ತಗ್ಗಿಸಬಹುದು, ಆದರೆ ಹೆಂಡಂದರು ಬಂದು ಹೇಳುವಾಗ ಅಲ್ವೇ, ಹೆಂಡತಿಯರು ಬಂದು ಹೀಗೆ ಆಗಬೇಕು ಅಂತ ಹೇಳುವಾಗ ಆಗುವುದಿಲ್ಲ ಅಂತ ಹೇಳುವ ಧೈರ್ಯ ಯಾವ ಗಂಡಸಿಗುಂಟು? ಉಂಟಾ ಸಮಾಜದಲ್ಲಿ? ಯಾರಿಲ್ಲ ಅಂತಂದ್ರೆ ಹೆಂಡತಿಯರನ್ನು ಹೇಳಿಸ್ಬೇಕು, ಅವರನ್ನು ಹೇಳಿಸ್ಬೇಕು, ಸ್ವಲ್ಪ ಮಾಡ್ರಿ, ಆಗೋದಿಲ್ಲ, ಮಾಡ್ರಿ, ಆಯ್ತು ಆಯ್ತು ಅಂತ. ಹಾಗೆ ಯಾವಾಗ ತ್ರಿಮೂರ್ತಿಗಳು ತಮ್ಮ ಪತ್ನಿಯರು ಬಂದು ಹೇಳಿದರೋ ಆವಾಗ ತೀರ್ಮಾನ ಮಾಡಿ ಹೇಗಾದರೂ ಮಾಡಿ ಅನಸೂಯಳ ಪಾತಿವ್ರತ್ಯವನ್ನು ನಾಶ ಮಾಡಬೇಕು. ಆ ಮೂಲಕವಾಗಿ ಎರಡು ಲಾಭ, ಒಂದು ನಮ್ಮ ಹೆಂಡಂದರಿಗೆ ಸಂತೋಷ, ಇನ್ನೊಂದು ಅನಸೂಯಳ ಪತಿವ್ರತ ಧರ್ಮ ಜಗತ್ತಿಗೆ ಬೋಧ್ಯವಾಗಬೇಕು ಎನ್ನುವಂತಹ ಉದ್ದೇಶದಿಂದ ಅನಸೂಯಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ತಾವು ಧರೆಗೆ ಇಳಿಯುತ್ತಾರಂತೆ, ಭೂಮಿಗೆ ಇಳಿಯುತ್ತಾರೆ, ವೇಷ ಪಲ್ಲಟ ಮಾಡಿ ಭೂಮಿಗೆ ಇಳಿಯುತ್ತಾರೆ. ತ್ರಿಮೂರ್ತಿಗಳು ವೇಷ ಪಲ್ಲಟ ಹೇಗೆ ಮಾಡಿದರು ಅಂತಂದರೆ, ಭಿಕ್ಷುಕರಾಗಿ ಬಡ ಭಿಕ್ಷುಕರ ವೇಷವನ್ನು ಧರಿಸಿಕೊಂಡು ತಾವು ಅನಸೂಯಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಭೂಮಿಗೆ ಇಳಿಯುತ್ತಾರೆ. ಮರೆಮಾಚಲು ವೇಷ ಭಿಕ್ಷುಗಳಾಗಿ ಮರೆಮಾಚಲು ವೇಷ. ಮೂರುತಿಗಳು ಯತಿ ಭಿಕ್ಷು ರೂಪದೆ, ಮೂರುತಿಗಳು ಯತಿ ಭಿಕ್ಷು ರೂಪದೆ, ತ್ವರಿತದಿ ಧರೆಗಿಳಿದು ನಿಂದರಾಶ್ರಮ ಮುಂದೆ, ತ್ವರಿತದಿ ಧರೆಗಿಳಿದು ನಿಂದರಾಶ್ರಮ ಮುಂದೆ ಮರೆಮಾಚಲು ವೇಷ. ಭವತಿ ಭಿಕ್ಷಾಂ ದೇಹಿ ದನಿ ಕೇಳಲಾಗ, ಭವತಿ ಭಿಕ್ಷಾಂ ದೇಹಿ. ಭವತಿ ಭಿಕ್ಷಾಂ ದೇಹಿ ದನಿ ಕೇಳಲಾಗ, ಪಾವನೆ ಅನಸೂಯೆ ಹೊರ ಬಂದಳಾಗ. ಭವತಿ ಭಿಕ್ಷಾಂ ದೇಹಿ ದನಿ ಕೇಳಲಾಗ, ಪಾವನೆ ಅನಸೂಯ ಹೊರ ಬಂದಳಾಗ. ಭವ್ಯ ರೂಪದಿ ನಿಲ್ದ ತ್ರಿವಳಿ ಭಿಕ್ಷುಗಳನ್ನು, ಭವ್ಯ ರೂಪದಿ ಬಂದ, ಭವ್ಯ ರೂಪದಿ ಬಂದ ತ್ರಿವಳಿ ಭಿಕ್ಷುಗಳನ್ನು, ಸಾವಧಾನದಿ ಬಂದು ಒಳಗೆ ಬನ್ನಿ ಎಂದಳು, ಸಾವಧಾನದಿ ಕಂಡು ಒಳಗೆ ಬನ್ನಿ ಎಂದಳು. ಮರೆಮಾಚಲು ವೇಷ ಭಿಕ್ಷುಗಳಾಗಿ ಮರೆಮಾಚಲು ವೇಷ, ಭಿಕ್ಷುಗಳಾಗಿ ಮರೆಮಾಚಲು ವೇಷ. ಅನಸೂಯಾಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ, ಅವಳ ಸದ್ಧರ್ಮವನ್ನು ಜಗತ್ತಿಗೆ ಪರಿಚಯಿಸಲಿಕ್ಕೋಸ್ಕರವಾಗಿ ತ್ರಿಮೂರ್ತಿಗಳು ಭಿಕ್ಷುಕರ ರೂಪವನ್ನು ಧರಿಸಿ ಅತ್ರಿ ಮಹರ್ಷಿಗಳ ಆಶ್ರಮದ ಮುಂಭಾಗದಲ್ಲಿ ಪ್ರಕಟರಾಗ್ತಾರೆ. ಭಗವಂತನೇ ಪರೀಕ್ಷೆ ಮಾಡಲಿಕ್ಕೆ ಬಂದ ಅಂತಾದರೆ, ಯಾರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾನೋ ಆ ಯಾರು ಪರೀಕ್ಷೆಗೆ ಒಳಪಡುತ್ತಾರೋ ಅವರ ಭಾಗ್ಯವನ್ನು ಆಲೋಚನೆ ಮಾಡಿ. ನಾವೆಲ್ಲ ಒಂದೊಂದು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡುವವರೇ, ಪರಮಾತ್ಮನಿಂದ ಪರೀಕ್ಷೆಗೆ ಒಳಪಡುವವರು ನಾವೆಲ್ಲ. ಹಾಗಾಗಿ ನಾವು ಯೋಚನೆ ಮಾಡಬೇಕು, ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತಿದ್ರೆ ನಮ್ಮ ಭಾಗ್ಯ. ನಮಗೆಲ್ಲ ಕಷ್ಟ ಬರ್ತದಲ್ಲ, ಈ ಕಷ್ಟ ಬಂದಾಗ ನಾವು ತಿಳ್ಕೊಳ್ಬೇಕಾದ್ದು ಏನಂತಂದರೆ, ನಾವು ಹೇಗೆ ಅಂತ ತಿಳಿಯಲಿಕ್ಕೆ ಪರಮಾತ್ಮ ಮಾಡುವ ಪರೀಕ್ಷೆ. ಚಿನ್ನ ಕೈಯಲ್ಲಿ ಸಿಕ್ಕಿದಾಗ ಅಕ್ಕಸಾಲಿಗ ಅದನ್ನು ಒರೆಗೆ ಹಚ್ಚುತ್ತಾನೆ, ಒರೆಸ್ತಾನೆ. ಒರೆಸುವಾಗ ಚಿನ್ನಕ್ಕೆ ನೋವಾಗೋದಿಲ್ವೇ?
ಚಿನ್ನಕ್ಕೆ ನೋವಾಗ್ತದೆ. ಚಿನ್ನಕ್ಕೆ ನೋವಾದರೂ ಚಿನ್ನ ಏನು ಭಾವಿಸ್ತದಂತಂದರೆ, ನಾನು ಅಕ್ಕಸಾಲಿಗನ ಕೈಯಲ್ಲಿ ಸಿಕ್ಕಿ ಈ ರೀತಿ ಹೊರಗೆ ಹಚ್ಚಲ್ಪಟ್ಟು ನೋವು ಅನುಭವಿಸಿದ ಕಾರಣದಿಂದ ಜನರು ನಿಜವಾಗಿಯೂ ಇವ ಚಿನ್ನ ಅಂತ ತಿಳಿದ್ರು ಅಂತ ಚಿನ್ನ ಭಾವಿಸ್ತದೆ. ಇಲ್ಲ ಅಂತಾದರೆ ಇದು ಚಿನ್ನ. ಎಷ್ಟೋ ಜನರು ಕೈಯಲ್ಲಿ ಹಾಕಿ ಬರ್ತಾರೆ, ಕುತ್ತಿಗೆಯಲ್ಲಿ ಹಾಕಿ ಬರ್ತಾರೆ. ಚಿನ್ನ ಅಂತಂದರೆ ಎಲ್ಲರೂ ಈ ಕೈಯಲ್ಲಿ ಹಿಡ್ಕೊಂಡು ನೋಡಬಾರ್ದು ನನ್ನ ಚಿನ್ನ ಅಂತ ಒರೆಸ್ಲಿಕ್ಕೆ ಆಗ್ತದೋ. ಜನರು ಏನು ಮಾಡ್ತಾರೆ, ಅದೇ ಕುತ್ತಿಗೆಲ್ಲ ಎಷ್ಟುಂಟು, ಚಿನ್ನ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅವ ಚಿನ್ನವೇ ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಜೊತೆಯಲ್ಲಿದ್ದವರು ಕೆಟ್ಟವರೋ ಒಳ್ಳೆಯವರೋ, ಅವರು ಪುಣ್ಯಶಾಲಿಗಳೋ ಭಾಗ್ಯಶಾಲಿಗಳೋ ಅಥವಾ ಪಾಪಿಗಳೋ ಅಂತ ತಿಳಿಲಿಕ್ಕೆ ಭಗವಂತ ಒಡ್ಡುವ ಪರೀಕ್ಷೆಯಲ್ಲಿ ಜನರಿಗೆ ಗೊತ್ತಾಗ್ತದೆ. ಆದ್ದರಿಂದಲೇ ಪ್ರತಿಯೊಬ್ಬನೂ ಕೂಡ ನನ್ನನ್ನು ಪರಮಾತ್ಮ ಪರೀಕ್ಷೆ ಮಾಡಿದ ಅಂತ ಹೇಳಿದರೆ ಅದರಿಂದ ನಾವು ದುಃಖಿಸಲಿಕ್ಕಿಲ್ಲ, ಸಂತೋಷ ಪಡಬೇಕು. ಯಾಕಂತಂದರೆ ನನ್ನ ಭಾಗ್ಯ ಜಗತ್ತಿಗೆ ತಿಳಿಯುವಂತಹ ಕಾಲ ಬಂತು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಅನಸೂಯಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ತ್ರಿಮೂರ್ತಿಗಳೇ ಬಂದಿದ್ದಾರೆ ಅಂತೆ ಭಿಕ್ಷುಕ ರೂಪದಲ್ಲಿ. ಭಿಕ್ಷುಕರಾಗಿ ಬಂದವರನ್ನು ಯಾರು ಒಳಗೆ ಮಾಡಬಾರ್ದು ಉಂಟೋ? ನಮ್ಮ ಈಗಿನ ಕಾಲದಲ್ಲಂತೂ ಯಾರು ಒಳಗೆ ಕರೀಬಾರ್ದು. ಭಿಕ್ಷುಕರಾಗಿ ಯಾರು ಬರ್ತಾರಂತ ಹೇಳಲಿಕ್ಕಾಗೋದಿಲ್ಲ. ನಾವು ಹರಿಕಥೆಯಲ್ಲಿ ಬರೀ ಕಥೆ ಹೇಳೋದು ಮಾತ್ರವಲ್ಲ, ಸಮಾಜಕ್ಕೆ ಕೆಲವು ಬೋಧನೆಗಳನ್ನು ಕೊಡ್ತೇವೆ. ಸ್ವಲ್ಪ ಅನುಭವದಿಂದ, ಕೆಲವು ಸ್ವಲ್ಪ ನೋಡಿ, ಕೆಲವನ್ನು ಕೇಳಿ, ಕೆಲವೊಂದು ಬಲ್ಲಿದರಿಂದ, ಕೆಲವು ಕೇಳಿ, ಹೀಗೆಲ್ಲ ಸ್ವಲ್ಪ ಸ್ವಾನುಭವದಿಂದ ಭಿಕ್ಷುಕರಾಗಿ ಯಾರು ಬಂದಿದ್ದಾರೆ ಅವರ ಬಗ್ಗೆ ಜಾಗ್ರತೆ ಮಾಡಿಕೊಳ್ಳಿ. ಅಮ್ಮ ಅಂತ ಹೇಳಿ ನಾವು ಕಿಸೆ ಕೈ ಹಾಕೋರು ಮಂದಿ ನಮ್ಮ ಕುತ್ತಿಗೆ ಹೇಳ್ಕೊಂಡು ಹೋಗ್ತಾರೆ. ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳುವಾಗ ಆಯಿತು ನಿಂತುಕೊಂಡು ನಾನು ತರ್ತೇನೆ ಅಂತ ಒಳಗೆ ಹೋದ್ರೆ ನಮ್ಮ ಜೊತೆಯಲ್ಲೇ ಒಳಗೆ ಬರ್ತಾರೆ ಕತ್ತಿ ಹಿಡ್ಕೊಂಡು. ಜಾಗ್ರತೆ ಮಾಡಿಕೊಳ್ಳಬೇಕು. ಹಾಗಿದ್ರೆ ಅನಸೂಯೆ ಒಳಗೆ ಬನ್ನಿ ಅಂದಳು ಅಂತ ಹೇಳಿದ್ಲಂತೆ. ಒಳಗೆ ಬನ್ನಿ ಅಂತ ಹೇಗೆ ಕರೆದ್ಲು ಅಂದರೆ, ಅನಸೂಯ ವಿಶೇಷವಾದ ಜ್ಞಾನಶಕ್ತಿ ಇರುವವಳು. ನೋಡ್ತಾಳಂತೆ ಈ ಮೂವರು ಭಿಕ್ಷುಕರನ್ನು. ಆ ಮೂವರು ಭಿಕ್ಷುಕರಲ್ಲಿ ಒಬ್ಬನ ಕಾಲು ಕೂಡ ನೆಲಕ್ಕೆ ತಾಗುತ್ತಾ ಇಲ್ಲ, ನೆಲಸ್ಪರ್ಶವಾಗುತ್ತಾ ಇಲ್ಲ ಇವರ ಪಾದಗಳು. ಆಮೇಲೆ ಈ ಮೂವರು ಕೂಡ ಕಣ್ಣಿನ ರೆಪ್ಪೆಯನ್ನು ಬಡಿಯುತ್ತಾ ಇಲ್ಲ. ಯಾರು ಕಣ್ಣಿನ ರೆಪ್ಪೆಯನ್ನು ಬಡಿಯುತ್ತಾ ಇಲ್ಲ ಅಂತಂದರೆ ಅವರು ಅನಿಮಿಷರು. ಅನಿಮಿಷರು ಅಂತಂದರೆ ದೇವತೆಗಳು. ಯಾರ ಮುಖದಲ್ಲಿಯೂ ಕೂಡ ಬೆವರಿನ ಹನಿ ಕಾಣಿಸ್ತಾ ಇಲ್ಲ. ಇಷ್ಟು ಸೆಖೆಯಾಗಿರುವಾಗಲೂ ಬೆವರಿನ ಹನಿ ಕಾಣಿಸ್ತಾ ಇಲ್ಲ. ಮಠ ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಾರೆ, ಆದರೂ ಅವರ ಮುಖದಲ್ಲಿ ಬೆವರಿನ ಹನಿ ಕಾಣಿಸ್ತಾ ಇಲ್ಲ ಅಂತಾದರೆ ಅದು ದೇವತೆಗಳ ಲಕ್ಷಣ. ಹಾಗಿದ್ರೆ ನೆಲಕ್ಕೆ ಪಾದವೂರದ, ಕಣ್ಣೆವೆ ಮಿಟುಕಿಸದ, ಮುಖದಲ್ಲಿ ಬೆವರ ಬಿಂದು ಕಾಣಿಸದ ಈ ಮೂವರು ನಿಜವಾಗಿಯೂ ಭಿಕ್ಷುಕರಲ್ಲ, ಇವರು ದೇವಾಂಶ ಸಂಭೂತರು ಅಂತ ಅನಸೂಯಳ ಅಂತರ್ದೃಷ್ಟಿ ತಿಳಿಯಿತು. ಆದ್ದರಿಂದ ಒಳಗೆ ಬನ್ನಿ ಅಂತ ಕರೆದ್ರು. ನಾವು ಹಾಗೆ ನೋಡಿ ಓಹೋ ಇವರಿಗೆ ಬೆವರೆಲ್ಲ ಇಲ್ಲ, ಇವರನ್ನೆಲ್ಲ ಕಳಕ್ ಅಂತ ಎಣಿಸಿಕೊಂಡ್ರೆ ಹೊತ್ತುಕೊಂಡು ಹೋದಾರು. ಹಾಗೆಂತ ಭಿಕ್ಷುಕರಿಗೆ ಏನು ಇಲ್ಲ ಅಂತ ಹೇಳಬಾರ್ದು. ಭಿಕ್ಷುಕರಿಗೆ ಯಾರು ಇಲ್ಲ ಅಂತ ಹೇಳ್ತಾರ? ಹರಿಕಥೆಯಲ್ಲಿ ಹರಿದಾಸ ಹೇಳ್ತಾರೆ, ಯಾವ ಭಿಕ್ಷುಕರಿಗೆ ಇಲ್ಲ ಅಂತ ಹೇಳಬೇಡಿ. ಯಾಕೆ ಇಲ್ಲ ಅಂತ ನಾವು ಹೇಳಿದರೆ ಕೊನೆಯಲ್ಲಿ ನಮಗೂ ಇಲ್ಲ ಅಂತ ಆಗ್ತದಂತೆ, ಯಾರನ್ನೂ ಇಲ್ಲ ಅಂತ ಹೇಳಿ. ಅದಕ್ಕೆ ಹರಿಕಥೆ ಕೇಳಿ ಕೆಲವರು ಈಗ ಒಂದು ಹೊಸ ಕ್ರಮ ಆರಂಭ ಮಾಡಿದ್ದಾರೆ. ಯಾರು ಬಂದರೂ ಕೂಡ ಭವತಿ ಭಿಕ್ಷಾಂದೇ ಅಮ್ಮ ಅಂತ ಹೇಳುವಾಗ ದುಂಪೋಲಯ ಅಂತ ಇಲ್ಲ ಅಂತ ಹೇಳೋದಿಲ್ಲ, ದುಂಪೋಲಯ. ಯಾಕಂದ್ರೆ ದುಂಪೋಲಯ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಹೇಳಿದಾಗ ಅರ್ಥ ಅಲ್ಲ, ಇಲ್ಲಿಲ್ಲ ಮುಂದೆ ಹೋಗು ಅಂತ ಅರ್ಥ, ಅದು ಒಳ ಅರ್ಥ. ಏನೇ ಆಗಲಿ, ಅಂತೂ ಆ ಭಿಕ್ಷುಕರನ್ನು ಒಳಕ್ಕೆ ಕರೆದಿದ್ದಾರೆ. ಭಿಕ್ಷುಕರನ್ನು ಒಳಕ್ಕೆ ಕರೆದು, ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದೀರಿ ಸ್ವಾಮಿ, ನಾನು ನಿಮ್ಮಲ್ಲಿ ಬೇರೇನು ಕೇಳುವುದಿಲ್ಲ. ಮಧ್ಯಾಹ್ನದ ಹೊತ್ತಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ಭಿಕ್ಷುಕರು ಯಾರು ಮನೆಗೆ ಆ ಹೊತ್ತಿಗೆ ಬರ್ತಾರೋ ಅವರಿಗೆ ಅನ್ನವನ್ನು ಕೊಡಬೇಕು ಎನ್ನುವಂತಹದ್ದು ಸಂಪ್ರದಾಯ. ಯಾರೊಬ್ಬರನ್ನು ಕೂಡ ಅತಿಥಿಗಳನ್ನು ದೇವರು ಅಂತ ತಿಳಿಯುವಂತಹ ಸಂಪ್ರದಾಯ ಅಲ್ಲವೇ ನಮ್ಮದು? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅತಿಥಿಗಳು ಅಂತಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರು ಊಟ ಸಮಯದಲ್ಲೇ ಬರ್ತಾರೆ ಅವರ ಅತಿಥಿಗಳು, ಅವರಿಗೆ ಬೇಕಾದನ್ನು ಕೊಡಬೇಕು ಅಂತ ನಮ್ಮ ಸಂಪ್ರದಾಯ ಹೇಳ್ತದೆ. ನೀವು ಬಂದಿದ್ದೀರಿ, ಬನ್ನಿ ಒಳಗೆ ಕೂತುಕೊಳ್ಳಿ, ನಿಮಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ. ಆದ್ದರಿಂದ ಮಧ್ಯಾಹ್ನದ ಹೊತ್ತಿನಲ್ಲಿ ಹಸಿದಿರುವಂತಹ ಹೊಟ್ಟೆಯಲ್ಲಿ ಬಂದಿರುವಂತಹ ನೀವು ಏನು ಕೇಳಿದರೂ ಕೂಡ ನಾನು ಕೊಡ್ತೇನೆ ಎಂದಾಗ ಆ ತ್ರಿಮೂರ್ತಿಗಳ ಭಿಕ್ಷುಕರಾಗಿ ಬಂದಿದ್ದಾರೆ. ತ್ರಿಮೂರ್ತಿಗಳ ಅಂತರ್ಯ ಒಮ್ಮೆ ಝಲ್ಲೆಂದಿತಂತೆ. ನಾನು ಯಾರಲ್ಲಿ ಕೇಳುವಂತಹದ್ದು? ಮಹಾಪತಿವ್ರತೆಯಲ್ಲಿ ಕೇಳುವಂತಹದ್ದು. ಪತಿವ್ರತೆಯ ಶಕ್ತಿ ಏನು ಅಂತ ನಮಗೆ ಗೊತ್ತಿದೆ. ನಾನೀಗ ಏನಾದರೂ ಕೇಳಿದರೆ ಪತಿವ್ರತ ಶಿರೋಮಣಿಯಾದಂತಹ ಅನಸೂಯ ದೇವಿ ನಮಗೆ ಶಾಪ ಕೊಡಲಿಕ್ಕೂ ಸಾಕು. ಆದ್ದರಿಂದ ಬಹಳ ಜಾಗೃತಿಯಾಗಿ ಕೇಳಬೇಕು ಅಂತ ತಿಳಿದು ಕೇಳ್ತಾ ಇದ್ದಾರಂತೆ. ನಮಗೆ ನೀವು ಅನ್ನವನ್ನು ಕೊಡಬೇಕು, ಇಚ್ಛಾಭೋಜನವನ್ನು ಕೊಡಬೇಕು ಅಂತ ಕೇಳ್ತಾರೆ. ಇಚ್ಛಾಭೋಜನ ಎನ್ನುವಂಥ ಒಂದು ಶಬ್ದ ಉಂಟಲ್ಲ,
ಅನಸೂಯಾದೇವಿಯಲ್ಲಿ ಈ ಭಿಕ್ಷುಕರು ಕೇಳಿದ್ದು ಇಚ್ಛಾಭೋಜನ. ಇಚ್ಛಾಭೋಜನ ಅಂತಂದರೆ ಅವನಿಗೆ ಸ್ವತಃ ತಿನ್ನಬೇಕು ಎನ್ನುವ ಮನಸ್ಸಾಗಬೇಕು, ಆವಾಗ ಅನ್ನ ಕೊಡಬೇಕು. ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಇದನ್ನು ಹೇಳ್ತಾರೆ. ಏನು ಅಂತಂದರೆ, ಇಚ್ಛೆಯನ್ನು ಅರಿದಿತ್ತ ನುಚ್ಚೊಂದು ಮಾಣಿಕವು, ಇಚ್ಛೆಯನ್ನು ತೀರ್ದ ಬಳಿಕಿತ್ತ ಮಾಣಿಕವು ನುಚ್ಚಿಗೂ ಕಷ್ಟ. ಸರ್ವಜ್ಞ ಇಚ್ಛೆಯನ್ನು ಅರಿದಿತ್ತ ನುಚ್ಚು. ನುಚ್ಚು ಅಂತಂದರೆ ಬಹಳ ನಿಕೃಷ್ಟವಾದಂತಹ ಒಂದು ವಸ್ತು ಅದು. ನುಚ್ಚು ಅಂತ ಹೇಳ್ತೇವೆ ನಾವು. ಅಕ್ಕಿಯಲ್ಲಿ ತುಂಬ ಹದಗೆಟ್ಟಂತಹ ಅಕ್ಕಿ ಅದು. ನಾವು ಒಬ್ಬ ಮನುಷ್ಯನ ಆಹಾರವನ್ನು, ಅವನ ಹಸಿವನ್ನು ತಿಳಿದುಕೊಂಡು, ಅವನಿಗೆ ಹಸಿವಾಗಿದೆ, ನನಗೆ ಊಟ ಬೇಕು ಎನ್ನುವ ಅವನ ಇಚ್ಛೆಯನ್ನು ತಿಳಿದು ನಾವು ನುಚ್ಚು ಕೊಟ್ಟರೂ ಕೂಡ ಅದು ಮಾಣಿಕ್ಯಕ್ಕೆ ಸಮಾನವಂತೆ. ಆದರೆ ಅವನ ಇಚ್ಛೆಯೆಲ್ಲ ಮುಗಿದ ಮೇಲೆ ಆಮೇಲೆ ನಾವು ಮಾಣಿಕ್ಯ ಕೊಟ್ಟರೂ ಕೂಡ ಅದು ನುಚ್ಚಿಗೂ ಫಲ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ನಮಗೆ ಯಾವಾಗಲಾದ್ರೂ ಏನಾದರೂ ಬೇಕು ಅಂತ ಹೇಳುವ ಕೊಡಬೇಕು, ಅಥವಾ ನಾವು ಕೊಟ್ಟದ್ದು ಅವನಿಗೆ ಉಪಯೋಗ ಆಗಬೇಕು. ಎಷ್ಟೋ ಜನ ದಾನ ಕೊಡುವವರಿದ್ದಾರೆ ನೋಡಿ. ನಮ್ಮ ಊರಿನಲ್ಲೆಲ್ಲ ದಾನ ಕೊಡುವ ಪದ್ಧತಿ ಉಂಟು. ದಾನ ಕೊಡಬೇಕು ಅಂತ ದಾನ ಕೊಡುವುದು. ಯಾರೊಬ್ಬರು ಬ್ರಾಹ್ಮಣರನ್ನು ಕರೆದು ನಿಮಗೆ ದಾನ ಕೊಡ್ತೇವೆ ಸ್ವಾಮಿ ಅಂತ 2 ಆನೆಯನ್ನು ಕೊಟ್ಟುಬಿಟ್ರು, ತಗೊಂಡು ಆನೆ. ಅವನಿಗೆ ಪಾಪ ಮನೆಯಲ್ಲಿದ್ದಂಥ ಅವನಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಅನ್ನ ಇಲ್ಲ, ಇನ್ನು ಆನೆ ತಗೊಂಡೋಗ ಅವ ಏನು ಮಾಡ್ತಾನೆ? ನಿನಗೆ ಆನೆ ಆಗೋದಿಲ್ಲ, ಹಾಗಾದರೆ ಕುದುರೆ ತಗೊಂತ ಕುದುರೆ ಕೊಟ್ಟರು. ಏನು ಮಾಡೋದು? ಕೊಟ್ಟ ದಾನವನ್ನು ಬಿಟ್ಟು ಹೋಗಬಾರ್ದು ಅಂತ ನಮ್ಮಲ್ಲಿ ಸಂಪ್ರದಾಯ ಉಂಟು. ಕೊಟ್ಟ ದಾನ ಬಿಟ್ಟು ಹೋದರೆ ಮನೆಗೆ ಪುನಃ ಶನಿ ಅಂಟುತ್ತದೆ ಅಂತ. ಅದಕ್ಕೆ ದಾನ ಕೊಟ್ಟವರು ನೋಡ್ತಾ ಇರ್ತಾರೆ, ದಾನ ಕೊಟ್ಟವ್ರು ತಗೊಂಡೋಗ್ತಾರೋ ಅಂತ. ಎಲ್ಲರೂ ಬಿಟ್ಟು ಹೋಗಿದ್ರೆ ಸ್ವಾಮಿ ಇಲ್ಲಿ ಬನ್ನಿ, ಇಲ್ಲಿ ನಿಮ್ಮ ದಾನ ತಗೊಂಡೋಗಿ ಅಂತ. ಯಾಕಂದರೆ ಅವ್ರು ಇಟ್ಟು ಹೋದರೆ ಇವನಿಗೆ ಶನಿ ಅಂಟುತ್ತದೆ ಅಂತ. ಪಾಪ ಈ ಕುದುರೆ ಏನು ಮಾಡೋದು? ಇವು ಕುದುರೆ ಹತ್ತಿದ, ಕುದುರೆ ಹಚ್ಚಿದ ಕೊಟ್ಟು ಕುದುರೆ ಓಡ್ಲಿಕ್ಕೆ ಶುರುವಾಯಿತು. ಎಲ್ಲಿಗೆ ಓಡಿದಂತ ಇವನಿಗೆ ಗೊತ್ತಿಲ್ಲ, ಕುದುರೆಗೆ ಗೊತ್ತಿಲ್ಲ. ಕಡೆ ಕುದುರೆ ಓಡಿ ಯಾವುದೋ ಒಂದು ಗದ್ದೆಯಲ್ಲಿ ಇವನನ್ನು ಕೆಳಗೆ ಹಾಕಿ ಕುದುರೆ ಮುಂದೆ ಹೋಯ್ತು. ದಾನ ಏನಾದರೂ ಇವನ ಕೈಗೆ ಸಿಕ್ಕಿತೋ, ಇವನಿಗೆ ಕೊಟ್ಟವನಿಗೂ ಅದರ ಫಲ ಇಲ್ಲ, ತಕ್ಕಂಡವನಿಗೂ ಅದರ ಫಲವಿಲ್ಲ, ಅಂತಹ ದಾನ ಫಲ ಇಲ್ಲ ಅಂತ ಹೇಳಿದ್ದೆ. ಆದ ಕಾರಣ ಇಲ್ಲಿ ಈ 3 ಬಂದು ಈಗ ಕೇಳಿದ್ದೇನು ಅಂತಂದರೆ ಇಚ್ಛಾಭೋಜನ ಕೊಡು ಅಂತ ಕೇಳ್ತಾರೆ. ಅನಸೂಯಾಳಂಥ ಬುದ್ಧಿಶಕ್ತಿ ಇರುವಂತಹ ಪತಿವ್ರತಾ ಶಿರೋಮಣಿ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇಚ್ಛಾಭೋಜನ ಹೇಗೆ ಕೊಡುವಂಥ? ನಿಮಗೆ ಏನು ಇಚ್ಛೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ? ಇಚ್ಛಾಭೋಜನ ಕೊಡಿ ಅಂತ ಹೇಳಿ, ಏನು ಕೊಡಬೇಕು ಹೇಳಿ, ನಿಮಗೆ ಏನು ಇಚ್ಛೆ ಉಂಟು ಅದನ್ನು ಹೇಳಿ, ನಾವು ಕೊಡ್ತೇವೆ ಎನ್ನುವ ಮಾತನ್ನು ಯಾವಾಗ ಅನಸೂಯಾದೇವಿ ಹೇಳಿದ್ಲೋ ಆವಾಗ ಸತಿಯೇ ನೀ ಜಲ ಅನಲವಿಲ್ಲದೆ ಜತನದಿನ್ ಬೇಯಿಸುತ್ತ ಭಕ್ಷ್ಯವಾ. ಕೇಳ್ತಾ ಇದ್ದಾರಂತೆ ಈ 3 ಭಿಕ್ಷುಕರು. ಸತಿಯೇ ನೀ ಜಲ ಅನಲವಿಲ್ಲದೆ ಜತನದಿನ್ ಬೇಯಿಸುತ್ತ ಭಕ್ಷ್ಯವಾ. ಅತಿ ಮಮತೆಯಲಿ ನಗ್ನ ರೂಪದಿ ಬಡಿಸು ಅದನೆ ಮಗೆ. ಹೇ ಸತಿ ಅನಸೂಯ, ಅಗ್ನಿ ಮತ್ತು ನೀರು ಇಲ್ಲದೆ ನೀನು ಅನ್ನ ಮಾಡಲಿಕ್ಕೆ ಶಕ್ಯಳು ಅಂತ ನಾವು ತಿಳಿದಿದ್ದೇವೆ. ಆ ಅನ್ನ ನೀವು ಅಗ್ನಿ ಮತ್ತು ನೀರಿಲ್ಲದೆ ನೀವು ರಚಿಸಬೇಕು, ನಿರ್ಮಾಣ ಮಾಡಬೇಕು. ಅದನ್ನು ನಮಗೆ ನಗ್ನ ರೂಪದಲ್ಲಿ ಕೊಡಬೇಕು. ಯಾವ ಸ್ತ್ರೀ ಆದರೂ ನಗ್ನ ರೂಪದಲ್ಲಿ ಪರಪುರುಷನ ಮುಂದೆ ನಿಲ್ಲಕ್ಕೆ ಸಿದ್ಧಳಿದ್ದಾಳು. ಆಲೋಚನೆ ಮಾಡಿಕೊಳ್ಳಿ. ಮಾತಿಗೆ ನೀವು ಇನಿತು ತಪ್ಪಲು ಘಾತಿಗೊಳ್ಳುವುದು ನಿಮ್ಮ ಚರಿತವು. ಮುಂದೆ ಹೇಳ್ತಾ ಇದ್ದಾರೆ ಈ ಭಿಕ್ಷುಕರು. ನಾವೇನು ಹೇಳಿದ್ದೇವೆ? ಅಗ್ನಿ ಅನಲಗಳಿಲ್ಲದೆ ಮಾಡಿದ ಭಕ್ಷ್ಯವನ್ನು ನಗ್ನ ರೂಪದಲ್ಲಿ ನಮಗೆ ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಹೇ ಅನಸೂಯಾದೇವಿ, ಒಂದು ವೇಳೆ ಮಾತಿಗೆ ನೀವು ಇನಿತು ತಪ್ಪಲು ಘಾತಿಗೊಳ್ಳುವುದು ನಿಮ್ಮ ಚರಿತವು. ನೀತಿ ಇದು ಈ ಅತಿಥಿಗಳ ಸಂತೋಷಪಡಿಸುವುದು, ಸಂತೋಷಪಡಿಸುವುದು. ನೀವು ಕೊಟ್ಟ ಮಾತಿನಂತೆ ಎಲ್ಲಿಯಾದರೂ ಮಾತಿಗೆ ತಪ್ಪಿದರೆ ನೀವು ನೀತಿ ತಪ್ಪುತ್ತೀರಿ, ನಿಮ್ಮ ಚಾರಿತ್ರ್ಯ ಭಗ್ನವಾಗುತ್ತದೆ, ಸ್ವಲ್ಪ ಯೋಚನೆ ಮಾಡಿ ಅಂತ ಮುನಿಪತ್ನಿಯಾದ ಅನಸೂಯಾದೇವಳಲ್ಲಿ ಈ ಮಾತನ್ನು ಹೇಳಿದ ಕ್ಷಣ ಧಡನೆಂಬುದಾಗಿ ಒಳಕ್ಕೆ ಬಂದಿದ್ದಾಳಂತೆ ಅನಸೂಯಾದೇವಿ. ಕಣ್ಣೀರು ತುಂಬಿಕೊಂಡಿದ್ದಾಳೆ ಕಣ್ಣಿನಲ್ಲಿ. ಪತಿಯಾದಂತಹ ಅತ್ರಿಗೆ ಮಾತ್ರವೇ ತನ್ನ ದೇಹವನ್ನು ತೋರಿಸತಕ್ಕಂತಹ ಆ ಶಕ್ತಿ ಇರತಕ್ಕಂಥವಳು ನಾನು, ಪತಿವ್ರತಾ ಶಿರೋಮಣಿ. ಪತಿವ್ರತಾ ಶಿರೋಮಣಿಯರಾದವರು ಯಾರೂ ಕೂಡ ಪರಪುರುಷನ ಮುಂದೆ ನಗ್ನವಾಗಲಿ ಅರೆನಗ್ನವಾಗಲಿ ಇರುವುದಿಲ್ಲ. ಬಂಧುಗಳೇ, ಆಲೋಚನೆ ಮಾಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು. ಯಾರೊಬ್ಬ ಭಾರತೀಯ ಸಂಸ್ಕೃತಿಯ ಹೆಂಗಸು
ಪರಪುರುಷನ ಮುಂದೆ ನಗ್ನವಾಗಿ ಅರೆನಗ್ನವಾಗಿ ಇರುವುದಿಲ್ಲ. ಎಲ್ಲ ಹೆಣ್ಣುಗಳು ಯೋಚನೆ ಮಾಡಬೇಕಾದ ವಿಷಯ. ಅರೆನಗ್ನಾದ ಮಾತು ಕೇಳಿಕೊಳ್ಳಿ. ನಾವು ಬಟ್ಟೆ ಹಾಕಿಕೊಂಡಿದ್ದೇವೆ ಅಂತ ಹೇಳಿ ತಿರುಗಾಡುವವರಿದ್ದಾರೆ ಮಂಗಳೂರು ಪೇಟೆಯಲ್ಲಿ. ಎಷ್ಟೋ ಜನ ಇದ್ದಾರೆ, ಇಲ್ಲಿವರೆಗೆ ಇರ್ತಾರೆ ಚಡ್ಡಿ. ನಾವು ಹೇಳಬಾರ್ದಿದ್ದಾನೆ ಹರಿದಾಸು, ಹೇಳ್ದೆ ನಿವೃತ್ತಿಲ್ಲ. ಇಲ್ಲಿವರೆಗೆ ಶೆಡ್ ಇರ್ತದೆ, ಇಲ್ಲಿವರೆಗೆ ಕೈ ಇರ್ತದೆ. ಅರೆನಗ್ನಾವಸ್ಥೆ ಅದು ಯಾವತ್ತೂ ಕೂಡ ಯಾರಿಗೂ ತೋರಿಸಬಾರ್ದು. ಪರಪುರುಷನ ಮುಂದೆ ಅದನ್ನು ತೋರಿಸುವುದು ನೀತಿಯಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಈ ಕಥೆಯಲ್ಲಿ ನಮಗೆ ಹೇಳಿದ್ದಾರೆ. ಈ ಕಥೆ ಯಾಕೆ ನಾವು ತಿಳ್ಕೊಳ್ಳೋದು, ಹರಿಕಥೆ ಯಾಕೆ ತಿಳ್ಕೊಳ್ಳೋದು? ಇದಕ್ಕಾಗಿ ಮೈ ತುಂಬ ಬಟ್ಟೆಯನ್ನು, ಜಡೆ ತುಂಬ ಹೂವನ್ನು, ಹಣೆ ತುಂಬ ಬೊಟ್ಟನ್ನು, ಬಾಯಿ ತುಂಬ ನಗೆಯನ್ನು ಮನುಷ್ಯನ ಜೀವನದಲ್ಲಿ ತಂದುಕೊಳ್ಳಬೇಕಂತೆ. ಅಂತಹ ವಿಶೇಷವಾದಂತಹ ಅಭಿವೃದ್ಧಿ ಹೊಂದುವಂತಹ ಸಮಾಜ ಅಲ್ವೇ ಹಿಂದೂ ಸಮಾಜ. ನನ್ನ ಪತಿಯಾದಂತಹ ಅತ್ರಿಗೆ ಮಾತ್ರವೇ ತೋರಿಸುವಂತಹ ನನ್ನ ಈ ಶರೀರವನ್ನು, ನಗ್ನ ಶರೀರವನ್ನು ನಾನು ಹೇಗೆ ಈ ಪರಪುರುಷರ ಮುಂದೆ, ಒಬ್ಬನಲ್ಲ ಇಬ್ಬರಲ್ಲ ಮೂವರ ಮುಂದೆ ಹೇಗೆ ತೋರಿಸಿಕೊಳ್ಳಿ? ಸ್ವಾಮಿ, ಅನನ್ಯ ಕಾಲದಿಂದ ನಿಮ್ಮನ್ನೇ ನಂಬಿಕೊಂಡು ಬಂದಿರತಕ್ಕಂಥವ ಮಹಾನ್ ಪತಿವ್ರತೆ ಎನ್ನುವ ಹೆಸರು ನನಗೆ ಯಾಕೆ ಬಂತು? ಮಹಾವಿಷ್ಣುವಾದಂತಹ ನಿನ್ನ ಅನನ್ಯ ಭಕ್ತಿಯೇ ನಾನು ತೋರಿದ ಕಾರಣದಿಂದಲ್ವೇ? ಸ್ವಾಮಿ ವೈಕುಂಠಾಧಿಪ, ನಿನ್ನನ್ನು ಅನಾವರತವಾಗಿ ನಂಬಿದ ಕಾರಣದಿಂದ ನನಗೆ ಇಂತಹ ಪತಿವ್ರತಾ ಶಕ್ತಿಯನ್ನು ನೀನು ಕೊಟ್ಟಿದ್ದಿ. ಈ ಪತಿವ್ರತಾ ಶಕ್ತಿ, ಈ ಪತಿವ್ರತಾ ಶಿರೋಮಣಿ ಎನ್ನುವ ಹೆಸರು ನನಗೆ ಹೇಗೆ ಬಂತು ಅಂತಂದರೆ, ಭಗವಂತ ನೀನು ಕೊಟ್ಟದ್ದು, ಪರಮಾತ್ಮ ಕೊಟ್ಟಿರತಕ್ಕಂತಹ ಈ ಶಕ್ತಿ. ಹೇ ಪರಮಾತ್ಮ, ಅದನ್ನು ನೀನು ಕಿತ್ತುಕೊಳ್ಳಿಕ್ಕೆ ಸಿದ್ಧನಾಗಿದ್ಯಾ ಅಂತ ಕೇಳ್ತಾಳೆ. ಭಗವಂತನಾದ ಮಹಾವಿಷ್ಣುವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾಳೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾಳಂತೆ. ಹೇ ಭಗವಂತ, ನನ್ನಲ್ಲಿ ಈ ಪತಿವ್ರತಾ ಶಿರೋಮಣಿ ಎನ್ನುವಂತಹ ಹೆಸರನ್ನು ಮೂಡಿಸಿಕೊಟ್ಟವಳು ಯಾರು? ಈ ಪತಿವ್ರತಾ ಶಕ್ತಿಯನ್ನು ನನ್ನಲ್ಲಿ ತಂದುಕೊಟ್ಟವನು ಯಾರು? ನೀನಲ್ವೇ? ಜಡವಾದಂತಹ ಕೊರಡಾದಂತಹ ಈ ಶರೀರದಲ್ಲಿ ಎಲ್ಲ ಸದ್ಗುಣಗಳನ್ನು ತುಂಬಿಸಿರತಕ್ಕಂತಹ ನೀನು ಅದನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕೂಡ ನನಗೆ ಸಹಾಯ ಮಾಡಬೇಕು ಸ್ವಾಮಿ. ಶಾಂತಾಕಾರಂ ಭುಜಗಶಯನೋ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಭಗವಂತನಾದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಳಂತೆ ಅನುಸೂಯ. ನನ್ನ ಪತಿವ್ರತಾ ಶಕ್ತಿಯನ್ನು ಉಳಿಸುವಂತೆ ನನಗೆ ಅನುಗ್ರಹ ಮಾಡು. ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಜ್ಞಾನಗಮ್ಯ ಕರುಣಾನಿಧಿ ನಿರ್ನಡಿಗಾನಮಿಸುವೆ ಪೊರೆ ದೀನ ದಯಾಳು ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಪನ್ನಗಾಚನ
ವಿನ್ನಪ ಕೇಳು ಜಗನ್ನಾಥ ವಿಠಲ ವಂದ್ಯನ ಮಾಡು ಶರಣ್ಯ ಶರಣನ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಜ್ಞಾನಗಮ್ಯ ಕರುಣಾನಿಧಿ ನಿನ್ನಡಿ ಗಾನಮಿಸುವೆ ಪೊದೆ ದೀನ ದಯಾಳೋ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಲಕ್ಷ್ಮೀರಮಣ ಗೋವಿಂದ. ನೋಡಿ ಎಷ್ಟು ಬೇಗ ಮರೆತು ಬಿಡ್ತೇವೆ ನಾವು ಸಮಾಜದಲ್ಲಿ. ಈಗ ಹೇಳಿದ್ದನ್ನು ಈಗೆಲ್ಲ ಮರೆತು ಬಿಡ್ತೇವೆ ನಾವು. ಮತ್ತು ನಾವು ಏನು ತಲೆಲಿಟ್ಟುಕೊಡ್ತೇವೆ ನನಗೆ ಗೊತ್ತಿಲ್ಲ. ನಾನು ಏನು ಹೇಳಿದ್ದೆ, ಯಾವಾಗ ಗೋವಿಂದ ಅಂತ ಬರ್ತದೆ ಚೇಳು ಮೈಯಲ್ಲಿ ಬಿದ್ದ ಹಾಗೆ ಗೋವಿಂದ ಅಂತ ಒಬ್ಬಡಿಬೇಕು ಅಂತ ಮರೆತು ಬಿಟ್ಟೆವು ನಾವು. ಯಾಕೆಂದರೆ ಒಮ್ಮೆ ಗೋವಿಂದ ಅಂತ ಹೇಳಿದರೆ ನಮ್ಮೆಲ್ಲರ ಪಾಪ ನಾಶವಾದರೆ ಬೇಡ ಹಾಗೆ ತಿಳ್ಕೊಂಡಿದ್ದೇವೆ ನಾವು. ಯಾರು ಗೋವಿಂದ ಗೋವಿಂದ ಹೇಳುತ್ತಾನವರೆಲ್ಲರ ಪಾಪ ನಾಶವಾಗ್ತದೆ. ಆದ್ದರಿಂದ ದಯವಿಟ್ಟು ಗೋವಿಂದ ಎನ್ನುವಂಥದ್ದನ್ನು ಯಾವತ್ತೂ ನಿಕೃಷ್ಟ ಮಾಡಬೇಡಿ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಸಾಕ ಇದು ಶಬ್ದ. ಗುರುಗಳ ಸನ್ನಿಧಿಯಲ್ಲಿ ಗೋವಿಂದ ನಾಮಸ್ಮರಣೆ ಎಲ್ಲ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಯಿತು. ಲಕ್ಷ್ಮೀರಮಣ ಗೋವಿಂದ. ಮತ್ತೆ ನಮಗೇನು ಶಬ್ದ ಅಲ್ವ. ಹಿಂದೂ ಸಮಾಜ ಮೈ ಕೊಡವಿ ಎದ್ದರೆ ನಾವು ಹನುಮಂತ, ಬಿದ್ದರೆ ಕುಂಭಕರ್ಣ. ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಒಂದು ದುಷ್ಟ ಶಾಪ ಉಂಟು. ನೀನು ಬಿದ್ದರೆ ಕುಂಭಕರ್ಣ, ಎದ್ದರೆ ಹನುಮಂತ. ಲಕ್ಷ್ಮೀರಮಣ ಗೋವಿಂದ. ದತ್ತಾತ್ರೇಯ ಮಹಾರಾಜ್ ಕೀ. ಈ ಪ್ರಕಾರವಾಗಿ ಯಾವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿಕೊಂಡ್ಲೋ ಅನಸೂಯ, ಪರಮಾತ್ಮ ದೇವರೇ ಬಂದು ಯಾವತ್ತೂ ಕೂಡ ಮನುಷ್ಯನ ಮುಂಭಾಗದಲ್ಲಿ ದೇವರು ಕೆಲಸ ಮಾಡುವುದಿಲ್ವಂತೆ. ಕೆಲಸ ಮಾಡಲಿಕ್ಕೆ ಮನುಷ್ಯನಿಗೆ ಪ್ರೇರಣೆ ಮತ್ತು ಶಕ್ತಿ ಪರಮಾತ್ಮ ಕೊಡುವಂಥದ್ದು. ಸಾಧನಾಜೀವಿಯಾಗಿ ನಾವು ಮುಂದಕ್ಕೆ ಹೋಗಬೇಕು. ಸಾಧನಾಜೀವಿಯಾಗಿ ನಾವು ಮುಂದಕ್ಕೆ ಹೋದಾಗ ನಮ್ಮ ಹಿಂದಿನಿಂದ ಪರಮಾತ್ಮನ ಅನುಗ್ರಹದ ಶಕ್ತಿ ಹಿಂದೆ ಬರ್ತದೆ. ಯಾರಾದರೂ ತಿಳ್ಕೊಳ್ಬೇಡಿ, ಅಯ್ಯೋ ಸ್ವಾಮಿ ನಾನು ಪಾಸಾಗಬೇಕು, ಫಸ್ಟ್ ರ್ಯಾಂಕ್ನಲ್ಲಿ ಪಾಸಾಗಬೇಕು ಅಂತ ಹೇಳಿದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದು. ಪರಮಾತ್ಮ ಮೇಲಿನಿಂದ ಬಂದು ಕಿರೀಟ ಇಟ್ಟುಕೊಂಡು ಕೈಯಲ್ಲಿ ಪೆನ್ ಹಿಡಿದು ಬರೆಯುವುದಿಲ್ಲ. ಬರೆಯುವುದು ಯಾರು? ನಾವೇ ಬರೆಯಬೇಕು. ಪರಮಾತ್ಮ ಪ್ರೇರಣೆ ಕೊಡಬೇಕು. ಭಗವಂತನ ಪ್ರೇರಣೆ. ಯಾಕೆ? ಮನದೊಳಗೆ ತಾನಿಪ್ಪ ಮನವೆಂದೆನಿಸಿ ಕುಂಭವನ. ಮನದ ಇಚ್ಛೆಗಳನ್ನರಿತು ಸಲ್ಲಿಸುವ ತ್ರಿವಿಧ ಚೇತನಕ್ಕೆ ಮನವನಿತ್ತಗೆ ತನ್ನ ನೀವನು. ಭಗವಂತನ ದೊಡ್ಡ ಗುಣ ಏನು ಅಂತಂದರೆ, ಯಾರು ಮನಸ್ಸು ಕೊಡ್ತಾನೋ ಅವನಿಗೆ ತನ್ನನ್ನೇ ಕೊಟ್ಟು ಬಿಡ್ತಾನೆ. ಆದ್ದರಿಂದ ನಾವು ಇವತ್ತು ದೇವಸ್ಥಾನಕ್ಕೆ ಹೋದಾಗ ಮನ ಕೊಡದೆ ಯಾವ ಕೆಲಸ ಮಾಡಿದರೂ ಭಗವಂತನ ಅನುಗ್ರಹ ಇಲ್ಲ. ಆದ್ದರಿಂದಲೇ ಮನ ಎನ್ನುವುದನ್ನು ತಿರುಗಿಟ್ರೆ ನಮ. ನಾವು ನಮಸ್ಕಾರವನ್ನು ಮನಪೂರ್ವಕವಾಗಿ ಮಾಡಬೇಕು. ಬರೀ ಹೀಗೆ ಹೋಗುವಾಗ ಹೀಗೆ ಮಾಡಬಾರ್ದು. ಎಷ್ಟೋ ದಿಕ್ಕಿನಲ್ಲಿ ನೋಡಿ, ನಾವು ಬೈಕ್ನಲ್ಲಿ ಹೋಗುವ ದೇವಸ್ಥಾನ ಬಂದಾಗ ಯಾಕೆ ನಮಸ್ಕಾರ ಮಾಡುವುದು? ನಾವು ತಲೆಗಿಸಿ ಮನಪೂರ್ವಕವಾಗಿ ಅಲ್ಲ. ಯಾಕೆ? ಮನಸ್ಸಿನ ಒಳಗೆ ಪರಮಾತ್ಮನಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಇದ್ದಂಥ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಯ ಉಂಟಲ್ಲ, 10 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ. ನಮ್ಮ ಮನೆಯಲ್ಲಿ ನಾವು ಹರಿಕಥೆಯ ಪಾಠವನ್ನು ಹೇಳಿಕೊಡ್ತಾ ಇದ್ದೇವೆ. ಸುಮಾರು 72 ಮಂದಿ ಹರಿಕಥೆ ಕಲಿ. ಇದು ಅಡ್ವರ್ಟೈಸ್ ಮಾಡಲಿಕ್ಕೆ ನಾನು ಹೇಳಿದ್ದಲ್ಲ, ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತುಂಟು. ಆದರೂ ಕೂಡ ಒಂದು ವಿಷಯ, ಅಲ್ಲಿ ಏನು ಸಂಗತಿ ಏನು ಅಂತಂದರೆ, ಈ ಮಕ್ಕಳಲ್ಲಿ ನಾವು ಹೇಳುವ ವಿಚಾರ ಏನು ಅಂತಂದರೆ, ಇಲ್ಲಿ ಬರುವ 72 ಮಕ್ಕಳಿಗೂ ಹರಿಕಥೆ ಗೊತ್ತಿಲ್ಲ ಅಂತ ಇಲ್ಲ, ನಿಮಗೆ ಜ್ಞಾನ ಇಲ್ಲ ಅಂತ ಇಲ್ಲ, ನಿಮಗೆ ಭಜನೆ ಗೊತ್ತಿಲ್ಲ ಅಂತ ಇಲ್ಲ, ನಿಮಗೆ ಅಧ್ಯಾತ್ಮ ತಿಳಿದಿಲ್ಲ ಅಂತ ಇಲ್ಲ. ನಿಮಗೆಲ್ಲರಿಗೂ ತಿಳಿದಿದೆ, ಮನಸ್ಸಿನ ಒಳಗಿದೆ. ಅದನ್ನು ಹೊರಕ್ಕೆ ತರುವ ಕೆಲಸ ನಾವು ಮಾಡಬೇಕಾಗಿದೆ. ಎಲ್ಲಿಯೂ ಕೂಡ ಭೂಮಿಯಲ್ಲಿ ನೀರು ಇಲ್ಲ ಅಂತ ಇಲ್ಲ, ನೀರು ಒಳಗಿದೆ. ಅದನ್ನು ಹೊರತರುವ ಕೆಲಸ ನಾವು ಮಾಡಬೇಕು ಅಲ್ವೇ? ಮನಸ್ಸಿನ ಒಳಗೆ ಯಾವ ಮನಸ್ಸು ಕೂಡ ಭಗವಂತ ಎಲ್ಲ ಮನಸ್ಸಿನಲ್ಲಿ ಇದ್ದುಕೊಂಡು ಆ ಮನಸ್ಸಿನಲ್ಲಿ ಸಂಪೂರ್ಣವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದ್ದರಿಂದಲೇ ಹಿಂದೆ ಸಕಲವನ್ನೂ ನೀಡುವಂತಹ ಒಂದು ಬೀಗದ ಕೈಯನ್ನು ದೇವತೆಗಳು ಯೋಚನೆ ಮಾಡಿದರೆ ಎಲ್ಲಿಡಬೇಕು ಅಂತ. ದೇವದಾನವ ಯುದ್ಧವಾಗುವ ಸಂದರ್ಭದಲ್ಲಿ ಎಲ್ಲವನ್ನೂ ನೀಡತಕ್ಕಂಥ ಒಂದು ಬೀಗದ ಕೈ, ಕೇಳಿದ್ದನ್ನೆಲ್ಲವೂ ಕೊಡುವಂತಹ ಬೀಗದ ಕೈ, ಇದನ್ನು ಎಲ್ಲಿಡುವುದು? ಇಲ್ಲೆಲ್ಲಾದ್ರೂ ದೇವಲೋಕದಲ್ಲಿ ಎಲ್ಲಿಯಾದರೂ ಇದ್ದರೆ, ಯುದ್ಧದಲ್ಲಿ ಎಲ್ಲಿಯಾದರೂ ದೇವತೆಗಳನ್ನು ಮೆಟ್ಟಿ ನಿಂತು ರಕ್ಕಸರದನ್ನು ಕದ್ದುಕೊಂಡು ಹೋದರೆ, ಹಾಗಿದ್ರೆ ನಾನು ಎಲ್ಲಿಡಬೇಕು ಅಂತ ಯೋಚನೆ ಮಾಡಿ, ಎಲ್ಲಿಡಬೇಕು ಅಂತ ಗೊತ್ತಾಗದೆ ಕೊನೆಗೆ ಬೃಹಸ್ಪತಿಗಳು ಹೇಳ್ತಾರೆ, ಬೇರೆ ಎಲ್ಲಿ ಯೋಚನೆ ಮಾಡಬೇಡ, ಭೂಲೋಕದಲ್ಲಿ ಮನುಷ್ಯನ ಮನಸ್ಸಿನ ಒಳಗಿಡು. ಅವನಿಗೆ ಗೊತ್ತಿಲ್ಲ ಅಂತ ಬೀಗದ ಕೈ ಇಲ್ಲಿ ಉಂಟು ಅಂತ. ಅವನಿಗೆ ಎಲ್ಲ ಕೆಲಸವನ್ನು ಮಾಡತಕ್ಕ ಶಕ್ತಿ ಉಂಟು, ಚೈತನ್ಯ ಉಂಟು. ಅದನ್ನು ಹೊರಕ್ಕೆ ತರುವ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ಭಗವಂತನ ಅನುಗ್ರಹ.
ಅನಸೂಯಾದೇವಿ ಹೇಳ್ತಾಳೆ, ಪತಿವ್ರತಾ ಶಿರೋಮಣಿಯಾದಂತಹ ನನ್ನ ಪತಿವ್ರತಾ ಶಕ್ತಿ ಉಳಿಸಬೇಕು ಅಂತಿದ್ರೆ, ಉಳಿಬೇಕು ಅಂತಿದ್ರೆ ನಾನೇನು ಮಾಡಬೇಕು ಅದನ್ನು ಪ್ರೇರಣೆ ಕೊಡು, ನನಗೆ ಮನಸ್ಸಿಗೆ ಪ್ರೇರಣೆ ಕೊಡು, ನಾನು ಮಾಡ್ತೇನೆ ಎಂದಾಗ ಭಗವಂತನ ಅನುಗ್ರಹ ಯಾವತ್ತು ಸಿಕ್ಕಿತೋ ಆ ತಕ್ಷಣವೇ ಏನು ಮಾಡಬೇಕು ಅಂತ ಅವಳಿಗೆ ತಿಳಿಯುತ್ತದೆ. ಆ ಕೂಡಲೇ ಹೊರಗೆ ಬಂತಳು. ಎದುರು ನಿಂತುಕೊಂಡಿದ್ದಾರೆ ಮೂವರು ಭಿಕ್ಷುಕರು, ಕೇಳಿದ್ದಾರೆ ಇಚ್ಛಾಭೋಜನ. ಆ ಇಚ್ಛಾಭೋಜನವನ್ನು ಹೇ ಅನಸೂಯ, ನೀನು ನಗ್ನಳಾಗಿ ನಿಂತು ನನಗೆ ಬಡಿಸಬೇಕು ಅಂತ ಕೇಳಿದ್ದ. ಈಗ ಸ್ತ್ರೀಯೊಬ್ಬಳು ಪರಪುರುಷರ ಮುಂದೆ ನಗ್ನಳಾಗಿ ನಿಲ್ಲುವಂತಿಲ್ಲ, ಆದರೆ ತನ್ನ ಮಗುವಿನ ಮುಂದೆ ನಗ್ನಳಾಗುವ ಎಲ್ಲ ಅರ್ಹತೆ ಅಧಿಕಾರ ತಾಯಿಗೆ ಉಂಟು ಅಲ್ವೇ? ಇದನ್ನು ಪರಮಾತ್ಮ ಸೂಚ್ಯವಾಗಿ ಅವಳ ಮನಸ್ಸಿಗೆ ಯಾವತ್ತು ಮೂಡಿಸಿದನೋ ಆ ತಕ್ಷಣವೇ ಹೊರಕ್ಕೆ ಬಂದಂತಹ ಆ ಅನಸೂಯಾದೇವಿ ಮಂತ್ರ ಜಲವನ್ನು ಕೈಯಲ್ಲಿ ಹಿಡಿದು ಆ ಜಲವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಆ 3 ಮಂದಿ ಭಿಕ್ಷುಕರಿಗೆ ಪ್ರೋಕ್ಷಣೆ ಮಾಡ್ತಾಳೆ. ಮುನ್ನ ಕುಡಿ ನೋಟವನ್ನು ಬೀರುತ್ತ ಗಂಧ ಬಹಿ ಮನಸೂಯೆ ಸಾತಿ, ಮುನ್ನ ಕುಡಿ ನೋಟವನ್ನು ಬೀರುತ್ತ ಗಂಧ ಬಹಿ ಮನಸೂಯೆ ಸಾಥಿಯೋ ತನ್ನ ಕರದಿನ್ ತೀರ್ಥ ಜಲವನು ಮೆಲ್ಲ ಪ್ರೋಕ್ಷಿಸಲು, ತನ್ನ ಕರದಿನ್ ತೀರ್ಥ ಜಲವನು ಮೆಲ್ಲ ಪ್ರೋಕ್ಷಿಸಲು. ಪಿನ್ನಣದ ಮುನಿಗಳ ಮೂವರು ಸಣ್ಣ ಶಿಶುಗಳ ರೂಪ ತಳೆದರು. ಆದಿಶೇಷನ ಅವತಾರ, ಆದಿಶೇಷನ ಅವತಾರ, ತಲೆಬಿಸಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಭಿನ್ನಣದ ಮುನಿಗಳ ಮೂವರು ಸಣ್ಣ ಶಿಶುಗಳ ರೂಪ ತಳೆದರು. ಭಿನ್ನಣದ ಮುನಿಗಳ ಮೂವರು ಸಣ್ಣ ಶಿಶುಗಳ ರೂಪ ತಳೆದರು. ಕಣ್ಣು ಮಿಟುಕಿಸಿ ಜಗವ ಕಾಣುತ್ತ ಅಳಲು ತೊಡಗಿದರು. ಮುನ್ನ ಕುಡಿ ನೋಟವನ್ನು ಬೀರುತ್ತ ಯಾವಾಗ ಈ ಮಂತ್ರ ಪ್ರೋಕ್ಷ ಜಲವನ್ನು ಆ 3 ಭಿಕ್ಷುಕರ ಮೇಲೆ ಪ್ರೋಕ್ಷಣೆ ಮಾಡ್ತಾಳೋ ಆವಾಗ ಆ 3 ಭಿಕ್ಷುಕರು ಬ್ರಹ್ಮ ವಿಷ್ಣು ಮಹೇಶ್ವರರು ಆ ತಕ್ಷಣವೇ ಸಣ್ಣ ಶಿಶುಗಳ ರೂಪ ತಳೆದ್ರಂತೆ. ಅಂತ ಅಳಲಿಕ್ಕೆ ಆರಂಭ ಮಾಡಿ. ಯಾವಾಗ ಶಿಶುಗಳು ಸಣ್ಣ ಮಕ್ಕಳು ಅಳುವುದು ಯಾಕೆ? ಈಗ ಮಗುವಾದದ್ದು ಈ ಪತಿವ್ರತಾ ಶಕ್ತಿಯ ಕಾರಣದಿಂದ ಸರಿ. ಆ ಮಕ್ಕಳು ಅಳುವುದು ಯಾಕೆ? ಯಾಕೆ ಅಳುತ್ತಾರೆ ಮಕ್ಕಳು? ಸಣ್ಣ ಮಕ್ಕಳು ಯಾಕೆ ಅಳ್ತಾರೆ? ಅಮ್ಮಂದ್ರು ಹೇಳಬೇಕು, ಅಮ್ಮಂದ್ರಿಗೆ ಗೊತ್ತಿಲ್ಲ ಯಾಕೆ ಅಳ್ತಾರೆ ಗೊತ್ತಿಲ್ಲ, ಅಳ್ತಾರೆ. ಆಸ್ಪತ್ರೆಗೆ ಹೋಗ್ತೇವೆ ನಾವು ಎತ್ತುಕೊಂಡು, ಅಯ್ಯೋ ಅಳ್ತಾನೆ ಅಂತ. ರಾತ್ರಿ 2 ಗಂಟೆಗೆ ಮಗು ಎದ್ದು ಹಳ್ಳಿಗೆ ಶುರು ಮಾಡ್ತಾ ಅಂತ ಬೊಬ್ಬಿಡ್ತು ತೊಟ್ಲಿನಲ್ಲಿ. ಅಪ್ಪ ಎದ್ದು ಟಾರ್ಚ್ ಹಾಕ್ತಾನೆ ಇಡೀ ತೊಟ್ಲಿನೊಳಗೆ. ಏನು ಹುಡುಕ್ತಾ ಇದ್ದೀರಿ? ಅಲ್ಲ, ಟಾರ್ಚ್ ಒಳಗೆ ಜಿರಳೆಯೋ ಎಕ್ಕಳೆಯೋ ಅಥವಾ ಹಾವೋ ಎಂತ ಬಂತು, ಮಗುವಿಗೆ ಹಚ್ಚಿರಬೇಕು, ಮಗು ಕೂಗ್ತದೆ ಅಂತ. ಆವಾಗ ಅಮ್ಮ ಹೇಳ್ತಾಳೆ, ಮಗು ಕೂಗುವುದು ಅದಕ್ಕಲ್ಲ, ಮಗುವಿಗೆ ಆಹಾರ ಬೇಕು, ಹಸಿವಾಗಿದೆ, ಅದಕ್ಕೆ ಅಳ್ತಾ ಉಂಟು. ಅಮ್ಮನಿಗೆ ಗೊತ್ತಾಗ್ತದೆ ಅದು. ಈಗ ಕೆಲವರು ಅಮ್ಮನಿಗೆ ಗೊತ್ತಾಗೋದಿಲ್ಲ, ಬಿಡಿ. ಆ ಅಮ್ಮ ಹೊತ್ತುಕೊಂಡು ಆಸ್ಪತ್ರೆ ಹೋಗ್ತಾರೆ, ಅಳ್ತಾ ಇದ್ದಾನೆ ಯಾಕೆ ನೋಡಿ ಅಂತ. ಈ ಮಕ್ಕಳು 3 ಅಳುವುದು ಯಾಕೆ ಅಂತಂದ್ರೆ ಹಸಿವಾಗಿದೆ, ಅದು ಇಚ್ಛಾ. ಆ ಮಗುವಿಗೆ ಇಚ್ಛೆಯಾಗಿದೆ ಹಸಿವು ಬೇಕು ಅಂತ, ಅನ್ನ ಬೇಕು ಅಂತ ಇಚ್ಛೆಯಾಗಿದೆಯಲ್ಲ. ಈಗ ಅನಸೂಯಾದೇವಿ ಮಾಡಬೇಕಾದ 2ನೆಯ ಆ ಬಯಕೆಯನ್ನು ನಗ್ನಳಾಗಿ ತನ್ನ ಮಕ್ಕಳು, ಎಳೆಯ ಮಕ್ಕಳು ಅಳುವಾಗ ನಗ್ನಳಾಗಿ ಆ 3 ಮಕ್ಕಳಿಗೆ ಸ್ತನಪಾನವನ್ನು ಮಾಡ್ತಾಳೆ. ಇಚ್ಛಾಭೋಜನ. ಆ ಮಕ್ಕಳಿಗೆ ಇಚ್ಛೆಯಾಗಿದೆ, ಹಸಿವಾಗಿದೆ. ಆ ಇಚ್ಛೆಯ ಹಸಿವಾಗಿದೆ. ಇಚ್ಛೆ ಅಂದರೆ ನನಗೆ ಬೇಕು ಅಂತ ಹೇಳುವ ಹಸಿವಾಗಿದೆ. 2ನೆಯ ಬಯಕೆ ನಗ್ನಳಾಗಿ ಬಡಿಸಬೇಕು. ಆ ನಗ್ನಳಾಗಿ ಆ ಮಕ್ಕಳಿಗೆ ಹಾಲು ಉಡಿಸ್ತಾಳೆ. ಹಿಂದೆ ದ್ವಾಪರದಲ್ಲಿ ಒಬ್ಬಳು ತಾಯಿ ಜಗತ್ತನ್ನೇ ಕಾಯುವಂತಹ ಮಹಾವಿಷ್ಣುವಿನ ಅವತಾರವಾದಂತಹ ಬಾಲಗೋಪಾಲಕೃಷ್ಣನಿಗೆ ಅಲ್ವೇ ಆ ಕಥೆ ನಾವು ಕೇಳಿದ್ದೇವೆ. ಆ ಮಗುವನ್ನು ಆಡಿಸುವ, ಮಗುವಿಗೆ ಸ್ತನಪಾನ ಮಾಡಿಸುವ, ಆ ಮಗುವಿನ ಆ ಲಾಲನೆ ಪಾಲನೆ ಮಾಡುವ ಆ ಭಾಗ್ಯ ಆ ಯಶೋಧೆಗೆ ಬಂದಿತ್ತು.
ಆದರೆ ಈ ಭಾಗ್ಯವತಿ ಅನಸೂಯೆಗೆ ಒಬ್ಬರಲ್ಲ ಇಬ್ಬರಲ್ಲ 3 ಮೂರ್ತಿಗಳನ್ನು ಸಣ್ಣ ಮಗುವಾಗಿ ಆಡಿಸುವ ಲಾಲಿಸುವ ಸ್ತನಪಾನ ಮಾಡಿಸುವ ಭಾಗ್ಯ ದೊರಕಿತೆ ಅಂತ ಅನಸೂಯ ಎಂತಹ ಮಹಾಪತಿವ್ರತೆಯಾಗಿರ್ಬೋದು. ಅಂತಹ ಪತಿವ್ರತಾ ಶಿರೋಮಣಿ ಆ ಮಗುವನ್ನು ತೊಟ್ಟಿಲಿಟ್ಟುಕೊಂಡು ತೂಗ್ತಾ ಇದ್ದಾಳೆ. ಜೋ 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 ಮಹಿಮೆಯ ಕಂದಮ್ಮ ಜೋ ಜೋ ಮಹಿಮೆಯ ಕಂದಮ್ಮ ಜೋ ಜೋ ಮಗುವಿನ ಕಂದಮ್ಮ ಜೋ 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 ಅಂತ ಆ ಮಕ್ಕಳನ್ನು ತೂಗಿಸುವ ಹಾಗೆ ಆಡಿಸುವ ಹಾಗೆ ಆ ತೊಟ್ಟಿನಲ್ಲಿಟ್ಟುಕೊಂಡು ತ್ರಿಮೂರ್ತಿಗಳನ್ನು ಹಾಗೆ ಆಡಿಸುವಂತಹ ಸಂದರ್ಭ. ತಮ್ಮ ಗಂಡಂದಿರನ್ನು ಹುಡುಕಿಕೊಂಡು ಬಂದಿದ್ದಾರೆ. ಹೆಂಡಂದಿರು ಎಲ್ಲಿ ಹೋದರು ನಮ್ಮ ಮಗು, ನಮ್ಮ ಗಂಡಂದಿರು ಎಲ್ಲಿ ಹೋಗಿದ್ದರು ಅಂತ ಬಂದು ನೋಡುವಾಗ 3 ಮಕ್ಕಳಿದ್ದಾರೆ. ನಮ್ಮ ಗಂಡಂದರಿಗೆ ಗಂಡಾಂತರ ಬಂದಿದೆ ಅಂತ ಗೊತ್ತಾಗ್ತದೆ. ಈ ಗಂಡಂದರಿಗೆ ಗಂಡಾಂತರ ಬಂದರೆ ಏನು ಮಾಡೋದು ಹೇಳಿ? ಕಾಡ್ತಾಳೆ, ಬೇಡ್ತಾಳೆ. ತ್ರಿಮೂರ್ತಿಗಳನ್ನು ನಮ್ಮ ಗಂಡಂದ್ರೆ ನಮಗೆ ಕೊಡು ಅಂತ ಕಾಡ್ತಾರೆ, ಬೇಡ್ತಾರೆ. ಈ 3 ಶಕ್ತಿಗಳು ಅನಸೂಯೆ ಒಪ್ಪೋದಿಲ್ಲ, ನನಗೆ ಈ ಮಕ್ಕಳು ಬೇಕು ಅಂತ. ಹಾಗಿದ್ರೆ ತ್ರಿಮೂರ್ತಿಗಳನ್ನು ಶಿಶುವಾಗಿರಿಸಿಕೊಂಡು ತೂಗುವಂತಹ ಭಾಗ್ಯವನ್ನು ಪಡೆದಂತಹ ಅನಸೂಯೆ ಆಗಲೇ ಕೇಳ್ತಾರೆ, ಈ ಮಕ್ಕಳು ನಮಗೇ ಉಳಿಬೇಕು ಅಂತಲೇ ಏನು ಮಾಡಬೇಕು? ನನ್ನ ಮಗನಾಗಿಯೇ ಇರಬೇಕು. ನಿಮಗೆ ಗಂಡಂದ್ರನ್ನು ತಗೊಂಡು ಹೋಗಿ ತೊಂದರೆ ಇಲ್ಲ, ಆದರೆ ಈ ಮಕ್ಕಳು ನನಗಾಗಿ ಉಳಿಯಬೇಕು. ಆದ್ದರಿಂದ ಈ 3 ಮಕ್ಕಳು ಕೂಡ ನನಗೆ ಉಳಿಯಬೇಕು. ಆ ಒಂದು ರೀತಿಯ ಒಂದು ಸಣ್ಣ ಮಟ್ಟಿನ ಒಂದು ಕರಾರು, ಆ ಕರಾರಿನೊಂದಿಗೆ ನಿಮ್ಮ ಗಂಡಂದಿರನ್ನು ಕರ್ಕೊಂಡು ಹೋಗಿ ಅಂತ ಒಪ್ಪುತ್ತಾರೆ. ಒಪ್ಪುವಾಗ ಯಾವ ಮಕ್ಕಳಿದ್ದಾರೆ ಅದರಲ್ಲಿ ಸರಸ್ವತಿಯ ಗಂಡ ಬ್ರಹ್ಮದೇವ, ಪಾರ್ವತಿಯ ಗಂಡ ಪರಮೇಶ್ವರ, ಲಕ್ಷ್ಮಿಯ ಗಂಡ ಮಹಾವಿಷ್ಣು. ಈ 3 ಮಕ್ಕಳಿದ್ದಾರಲ್ಲ, ಅದರಲ್ಲಿ ಯಾರ್ಯಾರು ಏನಾಗಿದ್ದಾರೆ ಅಂತ ಹೇಳುವಂತಹ ರೀತಿ, ಸರಸ್ವತಿಯ ಪತಿ ಸತಿಯ ಆಗ್ರಹ ಶಿರಸ ವಹಿಸುತ್ತ ಶಿರವ ಬಾಗಿದ ಮರುಕ್ಷಣದಿತ ಚಂದ್ರ ರೂಪದಿ ಜಗವ ಕಾಣಿಸಿದ. ಚಂದ್ರನಾಗಿ ಸರಸ್ವತಿಯ ಗಂಡನಾದ ಬ್ರಹ್ಮದೇವ ಚಂದ್ರನಾಗಿ ತಾನು ಕಾಣಿಸಿಕೊಳ್ತಾನೆ. ಅನಸೂಯಳ ಮಗ ಚಂದ್ರ ಯಾರಂತಂದ್ರೆ ಸರಸ್ವತಿಯ ಗಂಡ ಬ್ರಹ್ಮದೇವ. ಆಮೇಲೆ ಪಾರ್ವತಿಯ ಪತಿ ಪಾರುಗಾಣದೆ ಸರ್ವಬಿಂಕವ ದೂರ ಕೆಸೆದನು ದೂರ್ವಾಸ ಎಂಬ ರೂಪದಲ್ಲಿ ಅವತರಿಸಿ ಬಂದ. ದೂರ್ವಾಸ ಎಂಬ ರೂಪದಿ ಅವತರಿಸಿ ಬಂದ. ಪಾರ್ವತಿಯ ಗಂಡನಾದಂತಹ ಪರಮೇಶ್ವರ ವೈದ್ಯನಾಥ ಸ್ವಾಮಿ ದೂರ್ವಾಸ ಎನ್ನುವಂತಹ ಹೆಸರಿನಲ್ಲಿ ತಾಪಸಿಯಾಗಿ ತಾನು ಕಾಣಿಸಿಕೊಳ್ತಾನೆ. ಚಂದ್ರ ಮತ್ತು ದೂರ್ವಾಸರಾಗಿ ಸರಸ್ವತಿಯ ಗಂಡ ಮತ್ತು ಪಾರ್ವತಿಯ ಗಂಡ ಕಾಣಿಸಿಕೊಂಡರೆ ಲಕ್ಷ್ಮಿಯ ಗಂಡ ಏನಾದ? ಲಕ್ಷ್ಮಿಯ ಗಂಡ ತಾನು ಒಬ್ಬನಾಗಿ ತೋರಿಸಿಕೊಳ್ಳುವುದಿಲ್ಲ. ಮಹಾವಿಷ್ಣುವಿನ ರೂಪದ ಜೊತೆಯಲ್ಲಿ ಬ್ರಹ್ಮ ಮತ್ತು ಮಹೇಶ್ವರರ ರೂಪವನ್ನು ಸೇರಿಸಿಕೊಂಡು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮನೇ ದತ್ತಾತ್ರೇಯ ಸ್ವಾಮಿ. ಈ ಚಿಂತನೆಯನ್ನು ನಾವು ಮಾಡಿಕೊಳ್ಬೋದಲ್ಲ. ಪೀಠಿಕಾ ಭಾಗದಲ್ಲಿ ಹೇಳಿದ ಹಾಗೆ ಗುರು ಬ್ರಹ್ಮ, ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಆ 3 ಸಂಗಮದಲ್ಲಿ 3 ಅಂಶಗಳ ಸಂಗಮ ಒಟ್ಟಾಗಿ ಅಲ್ಲಿ ಮಹಾನ್ ದಿವ್ಯ ರೂಪವೊಂದು ತಾನು ಮೂಡಿ ಬರ್ತದೆ. ಚಿತ್ರದಲ್ಲಿ 3 ತಲೆ ತೋರಿಸಿದ್ದಾರೆ, ಅದು 3 ತಲೆ ಇಲ್ಲ. ಗುರುಗಳು ಹೇಳಬೇಕು 3 ತಲೆ ಉಂಟು ಅಂತ. 3 ತಲೆ ಇಲ್ಲ, ಒಂದೇ ರೂಪ. ಅದು 3 ಶಕ್ತಿಗಳ ಆ ರೂಪವನ್ನು ತೋರಿಸಿಕೊಂಡಿದ್ದಾರೆ ಅಷ್ಟೇ ಹೊರತು 3 ತಲೆಗಳಿಲ್ಲ ದತ್ತಾತ್ರೇಯ ಸ್ವಾಮಿಗೆ. ದತ್ತಾತ್ರೇಯ ಮಹಾವಿಷ್ಣುವಿನ ಅವತಾರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಆ ದತ್ತಾತ್ರೇಯ ಮಹಾನ್ ರೂಪದಿಂದ ಪ್ರಕಟನಾಗ್ತಾರೆ. ಜಯ ಜಯತು ಜಯ ಜಯತು ಜಯ ದತ್ತ ಗುರುವೇ, ಜಯ ಜಯತು ಜಯ ಜಯತು ಜಯ ಮೂಲ ಗುರುವೇ. ಗುರು ಪರಂಪರೆಯ ಮೂಲ ಗುರುವಾಗಿ ಅವತರಿಸಿ ಬಂದಿದ್ದಾರೆ ಮಹಾವಿಷ್ಣು. ತ್ರಿಗುಣಾತ್ಮಕವಾದ ತ್ರಿಶಕ್ತಿಗಳ ಸಂಗಮದಿಂದ ಆ ಅಂಶ ಸಂಭೂತನಾಗಿ ಮೂಡಿ ಬಂದಿದ್ದಾನೆ, ಉದ್ಭವಿಸಿ ಬಂದಿದ್ದಾನೆ, ಅವತರಿಸಿ ಬಂದಿದ್ದಾನೆ. ಜಯ ಜಯತು ಜಯ ಜಯತು ಜಯ ಪ್ರಾಣ ಗುರುವೇ, ಜಯ ಜಯತು ಜಯ ಜಯತು ಜಯ ಆತ್ಮ ಪ್ರಭುವೇ, ಜಯ ಜಯತು ಜಯ ಜಯತು ಜಯ ದತ್ತ ಗುರುವೇ, ಜಯ ಜಯತು ಜಯ ಜಯತು ಜಯ ಮೂಲ ಗುರುವೇ. ಸಮಸ್ತ ದೇವಾದಿ ದೇವತೆಗಳೆಲ್ಲ ಸೇರಿಕೊಂಡು ತ್ರಿಮೂರ್ತಿಗಳ ಅಂಶದಿಂದ
ಉದ್ಭವವಾದಂತಹ ಮಹಾವಿಷ್ಣುವಿನ ಅವತಾರ ಎಂದು ಕರೆಯಲ್ಪಡುವಂತಹ ದತ್ತಾವತಾರವನ್ನು ಕಂಡು ಸಂತೋಷಪಟ್ಟಿದ್ದಾರೆ. ಮೂರು ಮೂರುತಿಗಳ ಸತ್ವವಾಂತಿಗಿರಿ ಮೇರು ಕೀರ್ತಿಯನ್ನು ಪಡೆದು ಬಂದಿರುವಿರಿ. ಮೂರು ಮೂರುತಿಗಳ ಸತ್ವವನ್ನಾಂತಿಗಿರಿ ಮೇರು ಕೀರ್ತಿಯನ್ನು ಪಡೆದು ಬಂದಿರುವಿರಿ. ಗುರುವಾಗಿ ನಿಂದಿರುವಿರಿ ಜಗದ ಮುಂದೆ, ಗುರುವಾಗಿ ನಿಂದಿರುವಿರಿ ಜಗದ ಮುಂದೆ. ಗುರುತರದ ದುರಿತಗಳ ಕಳೆಯನ್ನ ಗುರುವೇ ಜಯ ಜಯತು ಜಯ ಜಯತು ಜಯ ಜಯತು ಜಯ ಜಯತು ಜಯ ದತ್ತ ಗುರುವೇ ಜಯ ದತ್ತ ಗುರುವೇ ಜಯ ದತ್ತ ಗುರುವೇ. ದತ್ತಾತ್ರೇಯಂ ಜಗನ್ನಾಥಂ ದತ್ತದೇವ ಜಗದ್ಗುರುಂ ಸಕಲಂ ನಿರ್ಗುಣಂ ವಂದೇ ದತ್ತಾತ್ರೇಯಂ ನಮಾಮ್ಯಹಂ. ಭಸ್ಮೋತ್ಥೂಲಿತ ಸರ್ವಾಂಗಂ ಜಟಾಜೂಟಧರಂ ವಿಭುಂ ಚತುರ್ಬಾಹುಂ ಉದಾರಾಂಗಂ ಪ್ರಫುಲ್ಲ ಕಮಲೇಕ್ಷಣಂ. ತ್ರಿಶಿರಂ ಅಂತ ಹೇಳಲಿಲ್ಲ, ಮೂರು ತಲೆ ಅಂತ ಹೇಳಲಿಲ್ಲ. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲನಿಭಂ ಪ್ರಭುಂ ಆತ್ಮಾಂ ಆಯಾರತಂ ದೇವಂ ಅವಧೂತಂ ದಿಗಂಬರಂ. ದತ್ತಾತ್ರೇಯ ಮಹಾರಾಜ ಕೀ. ನೋಡಿ ಮತ್ತೆ ಮರ್ತೆ ಈ ಮರೆತು ಹೋಗೋದಕ್ಕೆ ಏನು ಮಾಡೋದು? ಅದಕ್ಕೆ ಹೇಳೋದು, ಮನಸ್ಸಿನ ಒಳಗೆ ನಾನು ಹೇಳಬೇಕು, ಪರಮಾತ್ಮನ ಕೂತ್ಕೊಳಿಸ್ಬೇಕು. ಇಲ್ಲದಿದ್ದರೆ ಇಲ್ಲ. ಯಾಕಂದರೆ ನಾವು ಇಲ್ಲಿದ್ದೇವೆ, ಆದರೆ ಇಲ್ಲಿಲ್ಲ, ಇದ್ದು ಇಲ್ಲದವರಾಗಿ ಬಿಟ್ಟಿದ್ದೇವೆ. ಏನು ಮಾಡಲಿಕ್ಕೆ ಆಗುತ್ತದೆ? ದತ್ತಾತ್ರೇಯ ಮಹಾರಾಜ ಕೀ. ನಾವು ಎಲ್ಲವನ್ನು ಹೇಳಬೇಕು, ನಮಗೆ ಪ್ರತಿಯೊಂದಕ್ಕೂ ಸೂಚನೆ ಕೊಡಬೇಕು. ಇಲ್ಲಿ ಉಗುಳಿರಿ, ಇಲ್ಲಿ ಉಂಟಲ್ಲ ಬೋರ್ಡು, ಆ ಬೋರ್ಡ್ ಕೊಟ್ಟರೆ ಮಾತ್ರ ನಾವು ಮಾಡೋದು. ಇಲ್ಲ, ಇಲ್ಲಿ ಕೂತ್ಕೊಳ್ಳಿ, ಇದು ಹೆಂಗಸರಿಗೆ, ಇದು ಗಂಡಸರಿಗೆ, ಇಲ್ಲಿ ಮಾತನಾಡಬೇಡಿ ಅಂತ ನಾವು ಬರೆದರೆ ಮಾತ್ರ ಮಾಡೋದು, ಎಲ್ಲರೂ ಮಾಡೋದಿಲ್ಲ. ಯಾಕಂದರೆ ನಮಗೆ ಸೂಚನೆ ಬರ್ತಾ ಇರಬೇಕು, ಆವಾಗವಾಗ ಬರ್ತಾ ಇರಬೇಕು. ಅದು ಆಗಬಾರ್ದು. ಸೂಚನೆ ಇಲ್ಲದಿರತಕ್ಕಂತಹ ಒಂದು ಸುಸಂಸ್ಕೃತ ಸಮಾಜವಾಗಿ ನಾವು ಬೆಳೆಯಬೇಕು ಎನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಗುರುಗಳ ಸೇವೆ ನಾವು ಮಾಡುವಂಥದ್ದು. ಇವತ್ತು ಗುರುಗಳ ಸೇವೆ ಯಾಕೆ ಮಾಡಿದ್ದು? ಆರಂಭದಲ್ಲಿ ಹೇಳಿದ್ದೇನೆ ನಾನು. ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಅಜ್ಞಾನ ತಿಮಿರಾಂಧಸ್ತಿ ಜ್ಞಾನಾಂಜನ ಶಲಾಕಯ ಚಕ್ಷು ಉನ್ಮೀಲಿತಂ ಯೇನ ತಸ್ಮೈ. ಇನ್ನು ಮುಂದೆ ಹೇಳಬಾರದು ಹಾಗೆ, ಲಕ್ಷ್ಮೀರಮಣ ಗೋವಿಂದ ಕೂಡಲೇ ಬರಬೇಕು. ಆದರೆ ಮಾತ್ರ ನಮ್ಮ ಜೀವನ ಪಾವನವಾಗ್ತದೆ. ಅಂತಹ ಮಹಾನು ಗುರುವಾಗಿ ನಮ್ಮ ಮುಂಭಾಗದಲ್ಲಿದ್ದ ಅಂತಹ ದತ್ತಾತ್ರೇಯರ ದಿವ್ಯ ಸಾನ್ನಿಧ್ಯವನ್ನೇ ತನ್ನ ಮೂಲ ಮಂತ್ರವನ್ನಾಗಿಸಿದಂತಹ ಮಹಾನ್ ಗುರುಗಳ ಸಾನ್ನಿಧ್ಯ ಇಲ್ಲಿ ಉಂಟು. ನಾವು ಆ ದತ್ತಾತ್ರೇಯರನ್ನು ಈ ದತ್ತಾತ್ರೇಯರಾಗಿ ನೋಡ್ತೇವೆ. ಆದ್ದರಿಂದ ಮಹಾವಿಷ್ಣುವಿನ, ಬ್ರಹ್ಮನ ಮತ್ತು ಶಿವನ ಸಮಸ್ತ ಅಂಶವನ್ನು ಹೊಂದಿಕೊಂಡಿರತಕ್ಕಂತಹ ಆ ಮಹಾನು ಗುರುವಿನ ದರ್ಪಣ ಸ್ವರೂಪರಾಗಿ ನಮ್ಮ ಮುಂಭಾಗದಲ್ಲಿದ್ದಾರೆ ಇವತ್ತು ಗುರುಗಳು. ಅವರ ಷಷ್ಠ್ಯಾಬ್ದಿ ಸಂಭ್ರಮ. ನಾನು ಆರಂಭದಲ್ಲಿ ಹೇಳಿದ್ದೆ, ಅವರಿಗೆ ಷಷ್ಠ್ಯಾಬ್ದಿ ಸಂಭ್ರಮ ಅಂತ ಹೇಳಿದರೆ ಅವರಿಗೆ ಸಂತೋಷ ಯಾಕೆ ಗೊತ್ತೇ? ಅವರ ಮನಸ್ಸು ನನಗೆ ಗೊತ್ತುಂಟು. ನಾವು ಒಟ್ಟಿಗೆ ಅವರ ಅನುಗ್ರಹವನ್ನು ಪಡೆದೇ ಬೆಳೆದವರು. ಅವರಿಗೆ ಸಂತೋಷ ಯಾಕೆ ಗೊತ್ತೇ? ಎಲ್ಲ ಕಡೆಗಳಲ್ಲಿ ಇಂತಹ ಅಧ್ಯಾತ್ಮ ಪರಂಪರೆ ಬೆಳೆಯುತ್ತದಲ್ಲ ನನ್ನ ಹೆಸರಿನಲ್ಲಾದರೂ, ಅದು ಅವರಿಗೆ ಸಂತೋಷ. ಎಲ್ಲ ಕಡೆಗಳಲ್ಲಿ ಜನವನ್ನು ಸೇರಿಸಿಕೊಂಡು, ಇಷ್ಟು ಜನರನ್ನು ಸೇರಿಸಿಕೊಂಡು, ಇಷ್ಟು ಜನರಿಗೆ ಅಧ್ಯಾತ್ಮ ಬೋಧನೆಯನ್ನು ಮಾಡಿಕೊಂಡು, ಅಧ್ಯಾತ್ಮ ಪ್ರಪಂಚಕ್ಕೆ ನಮ್ಮನ್ನು ಎಷ್ಟೋ ಕಡೆಯಲ್ಲಿ ಹರಿಕತೆ ಅಂದರೆ ಗೊತ್ತಿಲ್ಲಂತಹ ಸ್ಥಳದಲ್ಲಿ ಕೂಡ ಹರಿಕತೆ ಅಂದರೆ ಏನೊಂದು ಗೊತ್ತಾಯಿತು. ಎಷ್ಟು ಕಡೆಗಳಲ್ಲಿ ಸತ್ಸಂಗ ಅಂದರೆ ಗೊತ್ತಿಲ್ಲದಿರುವಂತಹ ಸ್ಥಳದಲ್ಲಿ ಸತ್ಸಂಗ ಗೊತ್ತಾಯಿತು. ಎಷ್ಟೋ ಕಡೆಗಳಲ್ಲಿ ಆ ವಿಶೇಷವಾದ ಗುರು ಪರಂಪರೆ ತಿಳಿಯದಿರುವಂತಹ ಸಂದರ್ಭದಲ್ಲಿ ಕೂಡ ಗುರು ಪರಂಪರೆಯ ವಿಶೇಷ ಜ್ಞಾನ ಹರಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ಮಹಾನ್ ಒಂದು ಪ್ರೇರಣೆಯಾಗಿ ಸಮಾಜಕ್ಕೆ ಇವತ್ತು ದೊರಕಿದೆ. ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮಗೆ ಬೇಕಾಗಿರುವಂತಹದ್ದು ಜ್ಞಾನ, ನಮಗೆ ಬೇಕಾಗಿರುವಂತಹದ್ದು ಮಾರ್ಗದರ್ಶನ, ನಮಗೆ ಬೇಕಾಗಿರುವಂತಹದ್ದು ಸತ್ಪ್ರೇರಣ. ಅಂತಹ ಸತ್ಪ್ರೇರಣ, ಸುಜ್ಞಾನ ಮತ್ತು ಆ ಮಾರ್ಗದರ್ಶನ ಇವತ್ತು ಗುರುಗಳಿಂದಾಗಿ ನಮಗೆ ಸಿಗುತ್ತದೆ. ಅಂತಹ ಗುರುಸ್ಥಾನದಲ್ಲಿರುವಂತಹ ಶ್ರೀ ಕೊಡಿಯೂರು ಶ್ರೀಗಳ ದಿವ್ಯ ಚರಣಗಳಿಗೆ ಈ ಕಥೆಯನ್ನು ಸಮರ್ಪಣೆ ಮಾಡ್ತಾ, ತಪ್ಪುಗಳೇನಿದ್ದರೂ ಕೂಡ ಅದನ್ನು ಗುರುಚರಣಕ್ಕೆ ಸಮರ್ಪಣೆ ಮಾಡಿ, ಒಪ್ಪುಗಳೇನಿದ್ದರೂ ನನಗೆ ಅನುಗ್ರಹ ರೂಪದಲ್ಲಿ ಕೊಡಿ ಸ್ವಾಮಿ ನೀವು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದೀರಿ. ಇವತ್ತಿನ ಈ ಅಭಿಯಾನವನ್ನು, ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ನಮ್ಮ ವೈದ್ಯನಾಥನ ಬಗ್ಗೆಯೂ ಕೂಡ ಗುರುಗಳ ಆ ಒಂದು ದೃಷ್ಟಿಕೋನ ಏನು ಅಂತ ನಮಗೆ ಹೇಳಿದ್ದಾರೆ. ಅಂತಹ ವೈದ್ಯ ಇವತ್ತು ಜಗತ್ತಿನ ಸಮಸ್ತ ರೋಗಗಳನ್ನು ನಿವಾರಣೆ ಮಾಡಬೇಕು.
ದೇಶವನ್ನು ಲೋಕವನ್ನು ತಲ್ಲಣಗೊಳಿಸುವಂಥ ಯಾವ ರೋಗ ಉಂಟೋ ಅಂತ ಅದಕ್ಕೆ ರೋಗಕ್ಕೆ ಹೆಸರು ಏನೇ ಇರಲಿ, ಅದು ಯಾವುದೇ ಹೆಸರಿರಲಿ, ಅದೊಂದು ಕಳಂಕ ನಮ್ಮ ದೇಶಕ್ಕೆ, ನಮ್ಮ ಲೋಕಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ದೇಶಕ್ಕೆ ಎಲ್ಲ ಕಳಂಕವಾಗಿರುವ ಆ ರೋಗ ನಿವಾರಣೆ ಆಗಬೇಕು. ಅದಕ್ಕೆ ವೈದ್ಯನಾಥನ ಸಮಸ್ತ ಅನುಗ್ರಹ ನಮಗೆ ಸಿಕ್ಕಬೇಕು. ಅದಕ್ಕೋಸ್ಕರವಾಗಿ ಇವತ್ತು ವೈದ್ಯನಾಥ ಭಜನಾ ಮಂಡಳಿ ಮತ್ತು ಅವರ ಜೊತೆಗೆ ಸೇರಿದ 10 ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ಊರಿನ ಪರವೂರಿನ ಮಹಾನ್ ಜನರನ್ನೆಲ್ಲ ಸೇರಿಸಿಕೊಂಡು ಆ ಗುರುಗಳನ್ನು ನೋಡಿ, ಒಂದು ವಿಶೇಷವಾದ ಸಾನ್ನಿಧ್ಯ, ಅವರನ್ನು ಇಲ್ಲಿ ತರಿಸಿ ಅವರ ಸಾನ್ನಿಧ್ಯದಲ್ಲೇ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯೋಗ ನನಗೆ ನೀಡಿದಂತಹ ಇಲ್ಲಿನ ಪ್ರಾಯೋಜಕರು ಯಾರಿದ್ದಾರೋ ಅವರ ಸಮಸ್ತ ಪ್ರಾಯೋಜಕತ್ವವನ್ನು ನೀಡಿದಂತಹ ಸಂಸ್ಥೆಯ ಸಮಸ್ತ ಸದಸ್ಯ ಸಹೋದರರಿಗೂ, ಎಲ್ಲ ರೀತಿಯ ಅವಕಾಶ ಮಾಡಿಕೊಟ್ಟಂತಹ ಈ ಊರ ಪರವೂರ ಮಹನೀಯರಿಗೂ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಜೊತೆಯಲ್ಲಿ ಹಾರ್ಮೋನಿಯಂನಲ್ಲಿ ಸತ್ಯನಾರಾಯಣ ಐಲ, ತಬಲಾದಲ್ಲಿ ಜಗದೀಶ ಉಪ್ಪಳ ಸಹಕರಿಸಿದ್ದಾರೆ, ಅವರಿಗೂ ಧನ್ಯವಾದಗಳು. ಉತ್ತಮವಾದಂತಹ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟಂತಹ ಮಹನೀಯರಿಗೂ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಆದಿಯಿಂದ ಅಂತ್ಯ ತನಕವೂ ಇಲ್ಲಿದ್ದುಕೊಂಡು ಈ ಕಥೆಯಲ್ಲಿ ಭಾಗವಹಿಸಿದಂತಹ, ಕಥೆಯನ್ನು ಕೇಳಿ ಶ್ರವಣ ಮಾರ್ಗದ ಮೂಲಕವಾಗಿ ಭಕ್ತಿಜ್ಞಾನ ಸಂಪಾದಿಸಿದಂತಹ ಸಮಸ್ತ ಮಹನೀಯರಿಗೂ, ಮಾತೆಯರಿಗೂ, ಮಕ್ಕಳಿಗೂ ನನ್ನ ಅನಂತ ಧನ್ಯವಾದ ಸಮರ್ಪಣೆ ಮಾಡುತ್ತಾ, ಉತ್ತಮ ರೀತಿಯಲ್ಲಿ ಇದನ್ನು ಪ್ರಸಾರ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಆವತ್ತಿನಿಂದ ಆಗಿನಿಂದಲೇ ನಿಂತುಕೊಂಡು ಪಾಪ ನೋಡಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸಮಸ್ತ ಜನರಿಗೂ ಇದು ತಿಳಿಯಬೇಕೆನ್ನುವಂತಹ ಉದ್ದೇಶದಿಂದ ಅವರಿಗೂ ಕೂಡ ನಾನು ಅನಂತ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಕಥೆಗೆ ಮಂಗಳವನ್ನು ಹಾಡುವರೆ ನಿಮ್ಮೆಲ್ಲರ ಅನುಮತಿಯನ್ನು ಕೊಡ್ತಾ ಇದ್ದೇನೆ. ಲಕ್ಷ್ಮೀರಮಣ ಗೋವಿಂದ ಭೂಮಿಯ ದಾನವ ಬೇಡಿದಗೆ ಆಮಹ ಕ್ಷತ್ರಿಯರ ಗೆಲ್ಲಿದ ಬಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ ಅಮೆಯರ ಸತಿ ಗೋಪಾಲ ಕೃಷ್ಣನಿಗೆ ಮಂಗಲೋ 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 ಜಯ ಮಂಗಲೋ 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 ಶುಭ ಮಂಗಲೋ. ಬತ್ತಲೆ ನಿಂತಿಕ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಕನಿಗೆ, ಬತ್ತಲೆ ನಿಂತಿಕ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಕನಿಗೆ, ಹತ್ತವತಾರದಿ ಭಕುತರ ಸಲಹಿತ, ಹತ್ತವತಾರದಿ ಭಕುತರ ಸಲಹಿತ, ಕರ್ತೃಶ್ರೀ ಕಣಿಪುರ ಗೋಪಾಲ ಕೃಷ್ಣನಿಗೆ, ಕರ್ತೃಶ್ರೀ ಕಣಿಪುರ ಗೋಪಾಲ ಕೃಷ್ಣ 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 ಕೃಷ್ಣ. ಹತ್ತವತಾರದಿ ಭಕುತರ ಸಲಹಿತ ಕರ್ತೃಶ್ರೀ ಪುರಂದರ ವಿಠಲನಿಗೆ ಮಂಗಲೋ 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 ಜಯ ಮಂಗಲೋ 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 ಜಯ ಮಂಗಲೋ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಹರೇ ನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾ ಶಿವಶಂಕರ ಭಕ್ತಜನ ಪ್ರಿಯ ಪಂಕಜಲೋಚನ ನಾರಾಯಣ ತವದಾ ಪಾವನ ರಮಾಂ ಪತಿತ ಪಾವನ ರಮಾಂ ಪತಿತ ಪಾವನ ರಮಾಂ ಪತಿತ ಪಾವನ ರಮಾಂ ಪತಿತ ಪಾವನ ರಮಾ ಪಾವನ ರಮಾ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಲಕ್ಷ್ಮೀರಮಣ ಗೋವಿಂದ, ಗುರು ದತ್ತಾತ್ರೇಯ ಮಹಾರಾಜ್ ಕಿ.
ಕಲೆ ಯಕ್ಷಗಾನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಕಾಳಮೇಳಲು ಕೂರ್ದಿನ ಸಾರ ಕಾಲಲ ಅಳಿಯಂದಿನ ದೇವದೀಚಿನ ಯಕ್ಷಗಾನ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲ ತೆಲಿಗೆ ಮೂಡುಂಡಿಗೆ ಮಯಕಡೊಂಜಿ ಹೊಣ್ಣ ಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಕ್ಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ತಾಮರೆದೂರುದ ರಾಜಕುವರನೆ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಮಯಕಡೊಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲ ತೆಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡೆ ಹರಿಯೇ ನಿನ್ನಯ ಚರಣ ಕಮಲಕ್ಕೆ ಶಿರವ ಬಾಗುತ ನಮಿಪೆನೋ ದೀನ ಭಕ್ತರನಿ ಪರಿಪಾಲಿಸೋ ಲಕ್ಷ್ಮೀ ವೆಂಕಟರಮಣನೇ ಗೋವಿಂದ ಹರಿ ಗೋವಿಂದ ಹರಿ ಸ್ಮರಣೆಯ ಮಾಡಿರೋ
ನೀವೆಲ್ಲರೂ ಹರಿಸ್ಮರಣೆಯ ಮಾಡಿರೋ, ಹರಿಸ್ಮರಣೆಯ ಮಾಡಿರೋ, ನೀವೆಲ್ಲರೂ ಹರಿಸ್ಮರಣೆಯ ಮಾಡಿರೋ. ವೈಕುಂಠವಾಸ ಶ್ರೀಲಕ್ಷ್ಮೀಪತಿಯ, ವೈಕುಂಠವಾಸ ಶ್ರೀಲಕ್ಷ್ಮೀಪತಿಯ ಮನದೊಲು ಸ್ಮರಿಸಿರೋ ಅನುದಿನವಾ, ಮನದೊಲು ಸ್ಮರಿಸಿರೋ ಅನುದಿನವಾ. ಹರಿಸ್ಮರಣೆಯ ಮಾಡಿರೋ, ನೀವೆಲ್ಲರೂ ಹರಿಸ್ಮರಣೆಯ ಮಾಡಿರೋ. ಗೋವಿಂದ ಗೋವಿಂದ ಗೋವಿಂದನೆಂಬೋ, ಹರಿ ಗೋವಿಂದ ಗೋವಿಂದ ಗೋವಿಂದನೆಂಬೋ. ಆ ದಿವ್ಯನಾಮವ ಮನದಿ ಕೊಂಡಾಡಿರೋ, ಆ ದಿವ್ಯನಾಮವ ಮನದಿ ಕೊಂಡಾಡಿರೋ. ಹರಿಸ್ಮರಣೆಯ ಮಾಡಿರೋ, ನೀವೆಲ್ಲರೂ ಹರಿಸ್ಮರಣೆಯ ಮಾಡಿರೋ, ಹರಿಸ್ಮರಣೆಯ ಮಾಡಿರೋ, ನೀವೆಲ್ಲರೂ ಹರಿಸ್ಮರಣೆಯ ಮಾಡಿರೋ, ಹರಿಸ್ಮರಣೆಯ ಮಾಡಿರೋ, ನೀವೆಲ್ಲರೂ ಹರಿಸ್ಮರಣೆಯ ಮಾಡಿರೋ.